डायरेक्ट लिंक किया ना, ವಿಷಯವನ್ನು ಕೇಳಿದೆ. शेड्यूल करता रहेगा तो लिंक थोड़ा टाइम ನನ್ನ ಮಗಳಾದಂತಹ ಯೋಜನೆಗಳನ್ನು ಕೊಡುವಲ್ಲಿ ये जो ऑप्शन है इसमें क्या करने का? ತನ್ನ ಮಗಳಿಂದ ಹುಟ್ಟುವಂತಹ ಮಕ್ಕಳಿಗೆ ಈ ಸಿಂಹಾಸನವನ್ನು ಕೊಡಬೇಕು. इसमें भी कुछ तो करते हैं. वो स्क्रीन ಭುಜದ ಬೆಳೆದಂತಹ ಮಗನಾದಂತಹ ಈ ದೇವರನ್ನ ಇರುವಾಗ ಹೇಗೆ ಕೊಡುವುದು ಎಂಬುದಾಗಿ ದುಃಖಿತರಾಗಿ स्क्रीन की माइक क्यों करता हूँ ಕಂದರನ ಆ ಮಾತಿಗೆ ನಾನು ಮರಣ ಪರ್ಯಂತ ಮದುವೆಯಾಗಲಾರೆ. प्रोग्राम ದರೆಯ ನಾರಿಯರೆಲ್ಲ ಗಂಗಾ ಭವಾನಿಗೆ ಸಮಾನ ಎಂಬುದಾಗಿ ತೀಕ್ಷ್ಣ ಭೀಷ್ಮಾದಂತಹ ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ. ದೇವಮಿಂದ್ರಿಗಳೇ ಸಮಷ್ಟಿಯನ್ನು ಹರಿಸಿದರು. ಉಗೆ 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 ಎಂಬುದಾಗಿ ಹೇಳಿದರು. ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಲಿಲ್ಲ. ಭೀಷ್ಮನಾಮಕನಾಗಿ ಅಲ್ಲಿಯವರೆಗೆ ಅದನ್ನು ನಿಯತವಾಗಿ ನನಗೆ ಮದುವೆ ಆಗುವಂತಹ ಪದಕನ್ನು ತಿಳಿಸಿಕೊಟ್ಟಿದ್ದೇನೆ. ಇನ್ನಾದರೂ ನೀನು ನನ್ನ ತಮ್ಮನನ್ನು ಮದುವೆಯಾಗುವೆಯಾ ಅಥವಾ बजट करने चाहिए सब कुछ। अगर तुम एक चीज का 20 रुपए में 40 रुपए लेते हैं आराम से तुम कलेक्ट कर सकते हैं। क्यों नहीं कर सकते? करना नहीं है। हम लोग बैंगलोर से 48,000 नहीं 50,000 का खर्चा है जाने आने में। मेरे को 1 महीने बचत नहीं है। ठीक है एक सेवा कर गया तो नाम भी होता है. हाँ उधर नंबर वाले को 1.2 लाख सब्सक्राइबर उसका व्यूअरशिप से अपना टक्कर दिए बस हो गया। क्वालिटी में कोई फर्क नहीं कुछ नहीं। उधर नेट अच्छा जियो नेट है उधर 7,000 में दिया इंटरनेट 7,000 में सेंटर से गए भाई ऐसे थोड़ी जाता है। गाँव के पैसे कम नहीं है। बोला भी उसने नवंबर 19 तक आ जाओ मैं पकड़ के देता हूँ देखते हो आएगा। परमिशन उन्होंने दिया ಹಾಗೆಂದು ಸಂಘದಿಂದ ಬಂದಲ್ಲಿ ಮಾತ್ರ ತೀರಿಸಲಿ ಸ್ವಾಮಿ. ನಿಮ್ಮ ಮುಖದ ಬೆಟ್ಟದಾದ ಬಳಿಕ ವಿಷಯದ ಸತ್ಯಾಸತ್ಯತೆಯನ್ನು ಸರಿಯಾಗಿ ನಾವು ತಿಳಿದಂತಹ ಪ್ರಶ್ನೆಯನ್ನು ಹೆಣ್ಣೆನ್ನುವುದರಿಂದ ಹೆಣ್ಣನ್ನು ಅತಿಕ್ರಮಿಸಿ ನಡೆಯಕೂಡದಂತಹ ಕಾರಣಕ್ಕೆ ಬೇಕಾಗಿ ಮಹೋನ್ನತವಾದಂತಹ ವ್ಯಕ್ತಿತ್ವವನ್ನು ವಿತರಿಸಿದವರಿಗೆ ಮಾತ್ರವೇ ಅಲ್ಲ ನಿಮ್ಮ ಉದಾಸೀನತೆಯನ್ನು ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಸ್ವಾಮಿ ಈ ಲೋಕದಲ್ಲಿ ನಿಮ್ಮನ್ನು ಪ್ರಾಜ್ಞವನ್ನು ಹೇಳುವುದು ಹೇಗೆ? ಆಚಾರ್ಯವರರು ವೇದವನ್ನು ಓದಿದವರು ಶಾಸ್ತ್ರದ ಅಧ್ಯಯನವನ್ನು ಮಾಡಿದವರು ಸರ್ವಜ್ಞರು ಅನ್ನುವ ಹಾಗೆ ಸರ್ವಜ್ಞರಾದ ಯಾವ ವಿಷಯವನ್ನೇ ಆಗಲಿ ನಿಮ್ಮ ತಂದೆಯವರು ತನ್ನ ಪ್ರಾಯದ ಕಾಲದಲ್ಲಿ
ಆಗಿರುವಂತಹ ಮಗನಿಂದ ಮಗನಿಗೆ ಮದುವೆ ಮಾಡಿಸುವಂತಹ ಸಮಯದಲ್ಲಿ ಅದರಲ್ಲೂ ಆ ಜಾತಿ ಈ ಜಾತಿ ಅನ್ನುವಂತಹ ತಾರತಮ್ಯ ಭೇದ ಇಲ್ಲದೆ ಎಡಜಾತಿಯ ಹೆಣ್ಣುವರನ್ನು ಕಂಡು ಅನುರಕ್ತರಾದಂತಹ ಸಮಯದಲ್ಲಿ ಮಗನಾದಂತಹ ನಿಮ್ಮ ಮನದಲ್ಲಿ ಉಳಿದಂತಹ ಭಾವ ಲೋಕದಲ್ಲಿರುವಂತಹ ಎಲ್ಲಾ ಮಕ್ಕಳಿಗೆ ಒಂದು ಆದರ್ಶಪ್ರಾಯವಾಗಿದೆ. ಅದಲ್ಲದೆ ಅವರು ಪಾವಿತ್ರತೆಗೆ ಹಾಗೆಂದು ತಂದೆಯ ಅಂತರಂಗವನ್ನು ತಿಳಿದುಕೊಂಡು ತಂದೆಗೆ ಬೇಕಾಗಿ ತಂದೆಯ ಪ್ರೀತಿಗೆ ಬೇಕಾಗಿ ತನ್ನ ಬದುಕನ್ನೇ ಮುಡುಪಾಗಿಟ್ಟಂತಹ ವ್ಯಕ್ತಿತ್ವ ನಿಮ್ಮದು ಸ್ವಾಮಿ. ಯಾಕೆ ಗೊತ್ತಿಲ್ಲದೆ ಸ್ವಾಮಿ ಯಾಕೆ ಹೇಳಿದೆ? ಯಾಕೆಂದ್ರೆ ಮದುವೆಯಾಗಿದೆ ಬ್ರಹ್ಮಚಾರಿಯಾಗಿ ಉಳಿದರು ಪ್ರೀತಿ ಪ್ರೇಮದ ಬಗ್ಗೆ ನಿಜವಾಗಿಯೂ ನಿಮಗೆ ಇಷ್ಟು ಗೊತ್ತಿರುವುದಲ್ಲ. ನಿಮ್ಮ ಬದುಕನ್ನೇ ತಂದೆಯ ಪ್ರೀತಿಗೆ ಬೇಕಾಗಿ ತ್ಯಾಗ ಮಾಡಿದವರು. ಅಂತಹ ತ್ಯಾಗಭೂಯಿಷ್ಠವಾದಂತಹ ಜೀವನವನ್ನು ಸಾಗಿಸಿದಂತಹ ನಿಮ್ಮಲ್ಲಿ ಯಾವ ವಿಷಯವನ್ನು ಹೇಳಬಹುದು ಅನ್ನುವಂತಹ ಭಾವದಿಂದ ನನ್ನ ಬದುಕಿನ ಪುಸ್ತಕವನ್ನು ಮಕ್ಕಳಾದವರು ಹುಟ್ಟುವುದು ಅವರಿಗೆ ಬೇಕಾದಾಗ ತಮ್ಮದಾದಂತಹ ಜೀವನದ ಕೊಡುಗೆಯನ್ನು ಕೊಡುವುದಕ್ಕಾಗಿ ಮಕ್ಕಳು ಬೆಳೆಯುವುದು ತಂದೆ ತಾಯಿಯ ಮನಸ್ಸನ್ನು ಕೆಡಿಸಿ ಅವರ ಜೀವನದ ಚರಿತ್ರೆಯನ್ನು ಸತ್ಯ ಸ್ವರೂಪ ದೇವರು. ಆ ಸತ್ಯ ಸ್ವರೂಪನಾದಂತಹ ದೇವರನ್ನು ನಿಮ್ಮಲ್ಲಿ ಆರೋಪಿಸ್ತಾ ಇದ್ದೇನೆ. ನಿಮ್ಮನ್ನೇ ದೇವರನ್ನು ಹಾಗೆ ತಿಳ್ಕೊಂಡು ದೇವರ ಮುಂದೆ ಯಾವ ವಿಷಯವನ್ನು ತಿಳಿಸಬಹುದು. ಒಂದು ವೇಳೆ ತಪ್ಪಾಗಿದ್ದಲ್ಲಿ ಮುಕ್ತವಾಗಿ ಅವರು ನಮಗೆ ಕ್ಷಮಿಸಿ ಮತ್ತೊಂದು ದಾರಿಯನ್ನು ತೋರಿಕೊಡ್ತಾರೆ, ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಆ ಭಾವದಿಂದ ಹೇಳ್ತೇನೆ. ನನ್ನ ವಿವಾಹದ ಒಂದು ದಿನ ಮೊದಲು ಸ್ವಾಮಿ ನಾನು ಗಂಗಾ ನದಿಯ ತಟಾಕಕ್ಕೆ ವಿಹಾರಕ್ಕಾಗಿ ತೆರಳಿದ್ದೆ. ಆ ಸಮಯದಲ್ಲಿ ಗಂಗೆ ಎನ್ನುವುದು ಕಾಶಿಯ ಸಮೀಪವಿದೆ. ಜನನಿ ಜನಕ ಜನಾರ್ದನ ಜಾಹ್ನವಿ ಆ ಜನ್ಮಭೂಮಿ. ಇದು ಪಂಚಜಕಾರಗಳಿಂದ ಆವೃತವಾದಂತಹ ಕಾಶಿ ಕ್ಷೇತ್ರ. ಅಲ್ಲಿ ಸಂಚರಿಸಲು ಗಂಗೆಯ ಗಂಗಾ ನದಿಯ ಬಗ್ಗೆ ಬಹಳಷ್ಟು ತಿಳಿದಕ್ಕೆ ಕಾರಣ ಗಂಗಾ ತಳಗಳು. ಹೌದು ಸ್ವಾಮಿ. ಆಗಲಿ ಗಂಗಾ ನದಿಯ ತಟಾಕಕ್ಕೆ ವಿಹಾರಕ್ಕೆ ತೆರಳಿದಂತಹ ಸಮಯದಲ್ಲಿ ಮೊನ್ನೆ ನಿಮ್ಮನಿಗೆ ಖಾರಾಖಾರಿಯಾಗಿ ಗೌರವ ಕೊಟ್ಟಂತಹ ಸೌಧರೀಶಾಧಿಪತಿ ಸಾರ್ವಭೂಪತಿ ಮನದಲ್ಲಿ ಸಂಧಿಸಿದರು. ನನ್ನ ಮುಂದೆ ತನ್ನ ಪ್ರಣಯವನ್ನು ಬಿಚ್ಚಿಟ್ಟು ಪ್ರೇಮಕ್ಷಿಯನ್ನು ನನ್ನ ಮುಂದೆ ಇಟ್ಟಂತಹ ಸಮಯದಲ್ಲಿ ಯಾಕೋ ಏನು ಅವರ ಮಾತುಗಳನ್ನು ಕೇಳುವಾಗ ನಿಮ್ಮ ತಂದೆಗೆ ಹೇಗೆ ಸತ್ಯವತಿ ದೇವಿಯನ್ನು ಕಂಡಾಗ ಹುಟ್ಟಿದಂತಹ ಆತನಿಂದ ಮದುವೆಯಾಗುವುದು ಅನ್ನೋ ಕನಸನ್ನು ಕಟ್ಟಿಕೊಂಡಿದೆ ಸ್ವಾಮಿ. ಮದುವೆಯ ಒಂದು ದಿನ ಮೊದಲು ಸ್ವಾಮಿ ಹಾಗೆಂದು ಆತನ ಸರ್ವಾಂಗ ಸುಂದರವನ್ನು ಕಂಡಂತಹ ನಾನು ಅದಕ್ಕೆ ಮಾರುವುದು ಮಾತ್ರವೇ ಅಲ್ಲ, ಆತ ಹೇಳಿದ ಸುರ ನರೋರರಿಗಿಂತ ನಾನು ಉತ್ತಮ ಅಲ್ಲಲ್ಲ ನಾನು ಹೇಳಿದಂತ ಕೇಳಿ ಸ್ವಾಮಿ. ಆ ಮಾತನ್ನು ಕೇಳಿದಂತಹ ಸಮಯದಲ್ಲಿ ಆತನ ಮಾತಿನಲ್ಲಿ ವಿಶ್ವಾಸ ಮೂಡಿತು, ಭರವಸೆ ಅದು ಹುಟ್ಟಿಕೊಂಡಿತು. ಆ ಭರವಸೆ ಬೆಲೆಯಲ್ಲಿ ಅವನಿಗೆ ಮಾತನ್ನು ಕೊಟ್ಟದ್ದು ಹೌದು. ಮತ್ತೊಂದಿದೆ, ಒಂದು ವೇಳೆ ನೀವು ಆ ಸ್ವಯಂವರ ಮಂಟಪಕ್ಕೆ ಬಾರದೆ ಇದ್ದಿದ್ರೆ ಸುಮ ಮಾಲೆಯನ್ನು ಹಿಡಿದು ನಿಂತಹ ನಾವೆಲ್ಲರೂ ಮೂವರು ಸೇರಿ ಆತನನ್ನೇ ವರಿಸುತ್ತಾ ಇದ್ದೆವು. ಹಾಗಾಗಿ ನಾನು ನಿಮ್ಮಲ್ಲಿ ಹೇಳುವುದಿಷ್ಟು ಸ್ವಾಮಿ, ಸೌಭದೀಶಾಧಿಪತಿ ನನ್ನನ್ನು ಒಪ್ಪಿದವ, ಆತನ ಮಾತಿಗೆ ನಾನೂ ಒಪ್ಪಿದವಳು. ಹೀಗಿರುವಾಗ ನಾನು ಮತ್ತೊಬ್ಬರನ್ನು ಉಳಿಸುವುದಕ್ಕೆ ಸಾಧ್ಯವೇ ಹೇಳಿ? ಸುಂದರಾಗಿಯೇ ನಿನ್ನ ಮನದ ಸಂಕಲ್ಪ ಜನಗಂತು ತಿಳಿದಿರೆ ತಡೆದು ಸುಂದರಾಗಿಯೇ
ತಿಳಿದು ಗಾಂಗೆಯನ ಸುನಗುತ್ತ ನಸುನಗುತ್ತ ಆ ಮಾತನ್ನು ಕೇಳುವಾಗ ಮನದಲ್ಲಿ ಒಂದು ಮೂಲೆಯಲ್ಲಿ ನಗು ಬರುತ್ತಾ ಇದೆ, ಇನ್ನೊಂದು ಬದಿಯಲ್ಲಿ ವ್ಯಥೆಯಾಗುತ್ತಾ ಇದೆ. ಇವಳು ಆಡಿದಂತ ಮಾತಿಗೆ ಯಾವ ರೀತಿಯಲ್ಲಿ ನಾವು ಸ್ಪಂದನವನ್ನು ಕೊಡಬೇಕು ಎನ್ನುವಂತಹ ಈ ಶಬ್ದವೇ ನನ್ನ ಹೃದಯದಲ್ಲಿ ಮೂಡುತ್ತಾ ಇದೆ, ಪ್ರತಿಭಟನಕ್ಕೆ ಗೋಚರಿಸುತ್ತಾ ಇದೆ. ಸುಂದರ, ಏನು ಅಚಾತುರ್ಯ ನಡೆಯುತ್ತಿದೆ? ನಿನ್ನ ಈ ರೀತಿಯ ಮನದ ಆಶೆ ಅಂದು ನನಗೆ ತಿಳಿದಿರುವುದು, ನಾನು ನಿನ್ನನ್ನು ಕರೆದುಕೊಂಡರೆ ಅದಕ್ಕೆ ಅವಕಾಶ ಇಲ್ಲೇ ಇಲ್ಲ ಸ್ವಾಮಿ. ಇಲ್ಲಿ ಅವಕಾಶ ಇದೆ. ಸಭಾ ಮಂಟಪವನ್ನು ಪ್ರವೇಶ ಮಾಡಿ ಸಮ್ಮುಖದಲ್ಲಿ ಅವರ ಪಂಥವನ್ನು ಮುರಿದು ನಿನ್ನ ಮಗ ಏರಿ ಎಂಬುದಾಗಿ ಹೇಳಿದವರು ಮೊದಲಾಗಿ ಏರಿದವರು ಒಂದು ವೇಳೆ ಏರುವುದಕ್ಕಿಂತ ಮುಂಚೆ ಇಂದು ಹೇಗೆ ನಾನು ತಮ್ಮನನ್ನು ಮದುವೆಯಾಗಿ ಎಂಬುದಾಗಿ ಕೇಳಿದಾಗ ಅವರಿಬ್ಬರು ಒಡಗಿದಾಗ ನೀನು ಇಲ್ಲೇ ನಿಂತು ಏನು ಆಡುವುದಕ್ಕೆ ಇದೆ ಎಂಬುದಾಗಿ ಸೂಚಿಸಿದ ಹಾಗೆ ಅಂದು ಕೂಡ ರಥವನ್ನು ಏರದೆ ಕೆಳಗೆ ಇರುತ್ತಿದ್ದರೆ ನಾನು ನಿಷ್ಕರ್ಷೆಗೆ ಬರುತ್ತಿದೆ ಏನು ಇದೆ ಎಂಬುದಾಗಿ. ಈಗ ಉಗುಳಿದ್ರೆ ಶುದ್ಧ, ನುಂಗಿದ್ರೆ ಗಂಟಲು ಸುಳಿಯುತ್ತದೆ. ಏನು ಪರಿಹಾರ ಇದಕ್ಕೆ? ಏನು ಪರಿಹಾರ? ಚಂದಿರಾಮಯ ದೀಪ ಕೀಳುದಯದು, ಚಂದಿರಾಮಯ ದೀಪ ಕೀಳುದಯದು, ಸತ್ಯಸಂಧ ನೀನೆಂಬುದು ಅರಿತಿಪೇ, ವಾಯ್ಸ್ ಕಟ್ ಸತ್ಯಸಂಧ ನೀನೆಂಬುದು ಅರಿತಿಪೇ, ನೀ ಎನ್ನ ಎಂದಿಗೈತಗಳಿನುತ ಮಾರ್ಗವನ್ನು ನೋಡುತ್ತಿಗ ಸಾಲನಲ್ಲಿಗೆ ಕಳುಹಿಸೋ, ನೀ ಎನ್ನ ಎಂದಿಗೈತಗಳಿನುತ ಮಾರ್ಗವನ್ನು ನೋಡುತ್ತಿಗ ಸಾಲನಲ್ಲಿಗೆ ಕಳುಹಿಸೋ, ಚಂದಿರಾಮಯ ದೀಪಕ್ಕೆ ದಯದು ಚಂದ್ರಾಂಶದಲ್ಲಿ ಇದು ತನಕ ಹುಟ್ಟಿದವರಲ್ಲಿ ನೀವು ದೀಪ ಸದೃಶರಾಗಿ ನಡೆದವರು. ಚಂದ್ರ ತನ್ನ ಶೀತಲತೆಯಿಂದಲಾಗಿ ಮತ್ತೊರುವರಿಗೆ ತಂಪನ್ನು ಕೊಡುವುದರೊಂದಿಗೆ ಪ್ರತಿಯವರಿಗೂ ಆವರಿಸಿದಂತಹ ನೋವನ್ನು ಬಿಸಿಯನ್ನು ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿರುತ್ತಾನೆ. ಅದೇ ರೀತಿ ಆ ಶಶಾಂಕನ ಗುಣವನ್ನು ತಿಳಿದವರು ನೀವು. ತಂದೆಗೆ ಬೇಕಾಗಿ ನೀವೇ ಮದುವೆಯಾಗಬೇಕಾದಂತಹ ವಯಸ್ಸಿನಲ್ಲಿ ಬ್ರಹ್ಮಚರ್ಯವನ್ನು ವಹಿಸಿಕೊಂಡು ಅದನ್ನೇ ವ್ರತವಾಗಿ ಸತ್ಯ ನಿಷ್ಠೆಯಿಂದ ಇದು ತನಕ ಆ ವ್ರತದಲ್ಲಿಯೇ ಉಳಿದವರು ನೀವು ಸತ್ಯಸಂಧ ಅನ್ನೋದಕ್ಕೆ ಬೇರೆ ಆಧಾರ ಬೇಕೇ? ಹಾಗಾಗಿ ನಿಮ್ಮಲ್ಲಿ ಬಿತ್ತರಿಸುವುದಲ್ಲ, ನಿಮ್ಮ ಪಾದಮೂಲದಲ್ಲಿ ಇದೋ ಪ್ರಾರ್ಥಿಸುವುದು. ಎಂದಿಗೈತಹಳೋ ಎನ್ನ ಅಂಬೆ ಎನ್ನುತ್ತಾ ನನ್ನ ಮಾರ್ಗವನ್ನೇ ನೋಡುತ್ತಿರುವಂತಹ ಸಾಲನಲ್ಲಿಗೆ ನನ್ನನ್ನು ತಾವು ಪ್ರೀತಿಯಿಂದ ಕಳುಹಿಕೊಟ್ಟಲ್ಲಿ ಎಲ್ಲವೂ ಸುಖಾಂತ್ಯವಾಗಬೇಕು. ಸ್ವಾಮಿ ದಯ ಮಾಡಬೇಕು. ಅಂದ್ರೆ ಮಾರ್ಗವು ಸಹಿತವಾಗಿದ್ದರೂ ಕೂಡ ನಮಗೆ ಗೋಚರಿಸುತ್ತದೆ.
ನೀನಾಗಿಯೇ ಸೂಚಿಸಿದ್ದಿ. ಏನು ಮಾಡುವುದು ಏನು ಮಾಡುವುದು ಏನು ಮಾಡುವುದು ಎಂಬುದಾಗಿ ಚಿಂತಿತನಾದ ಚಿತ್ತಚಾಂಚಲ್ಯವನ್ನು ಹೊಂದುವಂತಹ ಸ್ಥಿತಿ ನಮ್ಮದಾಯಿತು. ಅದಕ್ಕೆ ನೀವು ಮಾರ್ಗವನ್ನು ಮಾಡಿಕೊಟ್ಟಿದ್ದೀಯ. ಎಂದಿಗೆ ಏನು ಬರುವಳೋ ಎಂಬುದಾಗಿ ಸಾಲ್ವ ದಾರಿಯನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ ಹೇಳುವುದಲ್ಲ. ನನ್ನ ಭಾವ ಅದು, ಆ ವಿಶ್ವಾಸ ನನಗೆ. ವಿಶ್ವಾಸ ಎನ್ನುವುದರೊಂದಿಗೆ ವಿಶ್ವಾಸವು ಫಲದಾಯಕ. ದೃಢತೆ ಎನ್ನುವುದು ನಿನ್ನಲ್ಲಿ. ಹಾಗಾಗಿ ನಿನ್ನ ಮಾತನ್ನು ನಡೆಸಿಕೊಡುವುದು ನನ್ನ ಧರ್ಮ. ತನ್ನ ಎಲ್ಲಿಯವರೆಗೆ ನನ್ನಲ್ಲಿ ಇರುತ್ತೆಯೋ ಅಲ್ಲಿಯವರೆಗೆ ನನ್ನದಾದಂತಹ ಸ್ವಾಮಿತ್ವ ಇರುವುದು ನನ್ನ ಸ್ವಾಮಿ. ಹೇಗೆ ಕಳುಹಿಸಿಕೊಡುವುದು? ಸೇನೆಯೊಂದಿಗೆಯೇ ಇಲ್ಲಿಗೆ ಸಂಬಂಧ. ಓಲೆ ಬರೆಯುವುದೇ ಯಾರಿಗೆ ತಿಳಿದು ಯಾರಿಗೆ ಮರೆತು ಹೋಗಿದೆ ಅವರಿಗೆ ನೋಡಿಕೊಂಡು ಈಗ ಸದ್ಯಕ್ಕೆ ಕಳುಹಿಸಿಕೊಡಬೇಕು. ನೀವು ಅಲ್ಲಿರುವುದು ಯಾರನ್ನು ಕರೆಯುವುದು ಎಂಬುದಾಗಿ ಯೋಚಿಸಿದಾಗ ತಿಳಿದವರೇ ಆಗಬೇಕು, ಜ್ಞಾನವೃತ್ತರಾಗಬೇಕು, ವಯೋವೃತ್ತರಾಗಬೇಕು. ಯೌವನದವರನ್ನು ಇವರೊಟ್ಟಿಗೆ ಕಳುಹಿಸಿದರೆ ಅಪವಾದ ಬಂದಿದೆ. ಹಳೆಯರಾದವರು ತಿಳಿದವರು ಇವರಿದ್ದರೆ ಅದರಲ್ಲಿ ಬ್ರಾಹ್ಮಣರು ಅವರನ್ನೇ ಕರೆಯುತ್ತೇನೆ. ಆ ನಮ್ಮ ಊರಿನ ಪುರೋಹಿತರನ್ನು ಬರಲಿಕ್ಕೆ ಹರಿತೋಮ ವೃದ್ಧನ ಪುತ್ರನನ್ನು ಕರೆದ ಹರಿ ಪಂಪತಿಗೆ ಬರೋ ಹರಿತೆ ಸಾವನ ಬಳಿಗೆ ಬರೋ ಕತೆಗಳಿ ಹೆರಡೋ ಬೋಧೈಯ ಬಿಗೋ ಪೂಜ್ಯರೇ ವಂದಿಸಿಕೊಂಡಿದ್ದೇನೆ. ದೇವರು ಒಳ್ಳೆಯದು ಮಾಡಲಿ ಎಂಬುದಾಗಿ ನಮ್ಮನ್ನು ಹರಿಸಿದ್ದರೆ ಬ್ರಾಹ್ಮಣ ಶ್ರೇಷ್ಠರೇ, ನೀವು ನಾರಾಯಣ ಭಟ್ಟರು, ನಿಮ್ಮ ತಂದೆ ವಾಸುದೇವ ಭಟ್ಟರು, ನಿಮ್ಮ ಮಗ ಸುಬ್ರಹ್ಮಣ್ಯ ಭಟ್ಟರು, ನಿಮ್ಮ ಮೊಮ್ಮಗ ವೈಷ್ಣವ ಅಲ್ವಾ? ನಿಮ್ಮ ಚರಿತ್ರೆ ನಮಗೆ ಗೊತ್ತು. ನೀವು ತಿಳಿದವರು ಎಂಬುದಾಗಿ ನಾವು ಬರಲೇಬೇಕು. ನಾರಾಯಣ ಭಟ್ಟರು, ನಿಮ್ಮನ್ನು ಚರಿತದ್ದು ಈ ಸಲ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು. ನನ್ನ ಮುಖದಲ್ಲಿ ಮದುವೆ? ಹೌದು. ಈ ಮುಖದಲ್ಲಿ ಚಪ್ಪರ ಹಾಕುವುದು ಎಲ್ಲಿ? ಕಂಬ ಇರುವುದು ಎಲ್ಲಿ? ಈ ಮುಖದಲ್ಲಿ ಮದ್ವೆ ಆಗುವುದಕ್ಕೆ ಸಾಧ್ಯ? ನಿಮ್ಮ ಮಧ್ಯವರ್ತಿಯಲ್ಲಿ ನಿಮ್ಮದಾದಂತಹ ಮಾರ್ಗದರ್ಶನದಲ್ಲಿ ನೀವು ಕೊಂಡು ಹೋಗಿ ಮದುವೆ ಮಾಡಿಸಿ ಬರುವಂತಹ ಹೊಣೆಗಾರಿಕೆಯನ್ನು ಕೊಡ್ತಾ ಇದ್ದೀರಿ. ಯಾರಿಗಂತ ಕೇಳುವುದಿಲ್ಲ. ಹೌದು, ಯಾರಿಗೆ? ಅವಳನ್ನು ಅಂಬೆ ಎಂದಾಗ ಅವಳ ಹೆಸರು. ಸಾಲನಲ್ಲಿ ಅನುರಕ್ತರಾಗಿದ್ದಾರೆ. ಅಲ್ಲಿ ತನಕ ಕೊಂಡು ಹೋಗಿ ಅವನಿಗೆ ಇವರನ್ನು ಒಪ್ಪಿಸುವುದಕ್ಕಾಗಿ ನಿಮ್ಮನ್ನು ಕರೆದಿದ್ದೇನೆ. ಹೇಗೆ ನಿಮಗೆ ಆದೀತು? ಅಲ್ಲ, ನಮಗಾಗಿತ್ತು, ಅವಳಿಗಾಗಿತ್ತ? ನಾನು ಅದು ಅವತ್ತಲೇ ಕೇಳಬೇಕು. ಹೌದು. ಅಂಬೆ ಅಲ್ವಾ? ಅಂಬೆ, ಅಮ್ಮ, ಜಗದಂಬ, ಏನು ಅಂಬೆ ಅಂದ್ರೆ ಏನು ಮನದ ಕರಿತೋದ ಉತ್ತರವನ್ನು ಕರೆಯುತ್ತೆ. ಇವರ ಸಂಘಟನೆಯನ್ನು ದೇವರು ಒಳ್ಳೆಯದು ಮಾಡಿ ಇಲ್ಲಿಗೆ ನನ್ನ ಹೊಣೆಗಾರಿಕೆ ನಿನ್ನ ಹಣೆಯಲ್ಲಿ ಶುಭಪಕ್ಷ ನಿತ್ಯಂ ನಿತ್ಯಂ ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ. ಬರುವುದು ಬೇಡ, ಹೋಗಿ. ಏನು ಸ್ವಾಮಿ ಅಷ್ಟು ದೀರ್ಘ? ಅಲ್ಲಿ ಇಲ್ಲಲ್ಲ. ಹಾಗೆ ಅಂಬೆ ಅಂತ ಹೆಸರಿಸ್ತಾರೆ. ಹೇಗೆ ನಾನು ಆಗಿತ್ತಾ? ಅಲ್ಲ, ನಿಮ್ಗೆ ಕೂಡಿದ್ದಾದ್ರೂ ನನಗಾಗಿತ್ತು. ಅಲ್ಲ, ನಿನ್ನೂ ಕೂಡಿದ್ದಾದ್ರೆ ನನಗೂ ಆಗಿತ್ತು. ಅಲ್ಲ, ನನಗೆ ಕೂಡುದಕ್ಕೆ ನಾನು ಅಲ್ಲಿಗೆ ಹೋಗುವುದಕ್ಕೆ ನಿಮಗೆ ಕೂಡಿದ್ದ ಅಂದ್ರೆ ನನಗೂ ಆಗಿತ್ತು ಒಂದೇ. ಹೇಗೆ ನೀವು ಮಾತನಾಡ್ತಾ ಇಲ್ಲಿ ಉಂಟಾ? ಹೋಗುವ ಸ್ವಾಮಿ, ಹೋಗುವ.
ಕೇಳಮಾನಿ ನಡುಗುತ್ತಿದೆ ಕೈಗಾಲೂ ನಡೆಯಲಾರೆನು ಕೇಳಿ ಬಾಗಿ ನಡುಗುತ್ತಿದೆ ಕೈಗಾಲೂ ಕಡುಮದಾದಲ ಪ್ರಾಯ ಕೊಪ್ಪಿದ ಹುಡುಗಿ ಅಲ್ಲ ಇದು ಉಂಟೆ ಅಂತ ಕೇಳಿದ್ರು. ಮತ್ತೆ ಏನು ಸ್ವಾಮಿ ಇದು? ನಾನು ಆದಷ್ಟು ಶೀಘ್ರ ಪದದಲ್ಲಿ ಸೌಪದೇಶವನ್ನು ಸೇರಬೇಕೆನ್ನುವಂತಹ ತವಕದಿಂದ ಓಡೋಡಿಕೊಂಡು ಹೋಗ್ತಾ ಇದ್ದೇನೆ. ನೀವು ಹೊರಡುವ ಸಾರಿ ಹೇಗಿದ್ದೀರಿ? ಈಗ ಇಲ್ಲಿ ಬಂದು ನೋಡಿದ್ರೆ ಹಿಂದೆ 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 ಅಷ್ಟು ದೂರ ಉಳಿದಿದ್ದೀರಿ. ಹೀಗೆ ಮಾಡಿದ್ರೆ ನಾವು ಸೌಪದೇಶವನ್ನು ತಗೊಳ್ತಕ್ಕ ಉಂಟಾ ಸ್ವಾಮಿ? ಅಲ್ಲಿ ಹೊರಡುವಾಗ ನಾನು ಮುಂದೆ ಹೌದು ಈಗ ನಾನು ಹಿಂದೆ ಅಲ್ವಾ? ಆಗುವುದಕ್ಕಿಲ್ಲ. ಏನದು? ಕಾಲು ನೋವು. ಕಾಲು ಏನಾಗಿದೆ? ಆಚೆ ಈಚೆ ಎಲ್ಲ ಆಗ್ತಿದೆ. ಕಾಲು ಆಚೆ ಈಚೆ ಆಗ್ತದೆ, ತಲೆ ಈಚೆ ಈಚೆ ಆಗ್ತದೆ. ಅದು ಕಾಲು ನಡುಗುವುದಾ? ಕಾಲು ನಡ್ಬೋದು. ಮತ್ತೆ ತಲೆ ಅದೇನಾಗುದು? ಕಾಲು ಏರುವುದು ಹೋಗುದು ಬೇಡ, ಇದು ಹೋಗುದು ಬೇಡ. ಅಲ್ಲ ಸ್ವಾಮಿ, ಕಾಲು ನಡಬೇಕಿದ್ರೆ ಈ ತಲೆ ಅಲ್ಲಾಡ್ಬೇಕಿದ್ರೆ ಅಲ್ಲ ನಿಮ್ಗೆ ಹೊರಡುವ ಗೊತ್ತಿರ್ಲಿಲ್ವಾ? ಆಚಾರ್ಯಗಳನ್ನು ಹೇಳುವಾಗ ನಿಮ್ಗೆ ಗೊತ್ತಿರಲಿಲ್ವಾ ನಿಮ್ಗೆ ಕಾಲು ನಡುತ್ತದೆ? ಅವರ ಮಾತು ಕೇಳಲಿಕ್ಕೆ ಹೋಗಿ ಆಗ್ತದಾ? ಓ ನೀರಲಾರೆನು ಭೀಷ್ಮರಾಜ ಹಾಗೆ ಹೊರಟು ಬಂದವರು ನೀವು. ಆಚಾರ್ಯರವರು ಅಲ್ಲ ನೀವು ಇಷ್ಟೆಲ್ಲ ಹೇಳ್ಬೇಕಿದ್ರೆ ನಿಮ್ಗೆ ಪ್ರಾಯ ಎಷ್ಟಾಯ್ತು? ನನ್ನ ವಯಸ್ಸು ಹೌದು ಹೊರವೆಂಬತ್ತೆನಗೆ ಕಣದಲ್ಲಿ ಚಿರವು ತುಂಬಿಸುತ್ತೀರುವುದು. ಹೇಗೆ? ಹೊರವೆಂಬತ್ತೆನಗೆ ಕಣದಲ್ಲಿ ಚಿರವು ತುಂಬಿಸುತ್ತೀರುವುದು. ಹೇಗೆ? ಅಡಿಗಿಡಲು ಕಿರಿಗಳು ಬೆಲ್ಲನೆ ಒಬ್ಬಳೆ ಉತ್ಪದ ಬರುವುದು. ಬದುಕು ಉತ್ಪದ ಅಡಿಗಿಡಲು ಬೆರಳು ಬೆಲ್ಲನೆ ಒಬ್ಬಳೆ ನೀಡಲಾರು ದೀಪನಾಥೆ ಸಾರಿ ಕತೆ ಬಂದೆವು. ನಾಲಿಗೆ ಪ್ರೀತಿಗ ನಡೆಸೊಬ್ಬರು ಹೇಳಲು ನಡೆಯಲಾರೆನು ಕೇಳೆ. ಸ್ವಾಮಿ ಏನು ಅಲ್ಲ ವರ್ಷ ಎಷ್ಟು ಕೆಳಗೆ ಬೀಳುವುದಾ ನೀವು? ತಾಯಿ ಎಷ್ಟು ನಿಮಗೆ? 20. ಓ ಏನು ಸ್ವಾಮಿ ಮೊಬೈಲ್ ಕರ್ಕೆ 20 ವರ್ಷ? ಕ್ಯಾಮರಾ ಮೇಲೆ ಇರೋದು ಎಂತ 20 ವರ್ಷ? ಕಡಿಮೆ ಯಾವಕ್ಕೆ? 100ಕ್ಕೆ. ಓ 80 ನಿಮಗೆ? 80. ಹೌದಾ? वीडियो ಗೊತ್ತಾಗುದಿಲ್ಲ ಸ್ವಾಮಿ. ವಯಸ್ಸು ಹೋದಾಯ್ತು. ಹೌದಾ? ಮಕ್ಕಳಿದ್ದಾರೆ. ಅಲ್ಲ ಪ್ರಾಯ ಅದೇನು ಸ್ವಾಮಿ? IB game. ಆರೋಗ್ಯವಾಗಿದ್ದೀರಲ್ಲ ರೋಗ ಉಂಟಾ? ನೀನು ತಿಂದುರೆ. ಎಂತದ್ದು? ಚದುರೆ. ಚದುರೆ, ಅದಕ್ಕೆ? ಕುದುರೆ ಅಲೂಕಿ. अच्छा क्या है इधर आता है ओपन हो ಅಲ್ಲ, ಅದೆಂತದ್ದು ಮಾಡಿದ್ರಿ ಈಗ ನೀವು? ಎಂತ ತುಂಬಾ आईवी क्या में एक्सपेंस ಕೆಮ್ಮು होता है क्या ಹೊತ್ತಿಗೆ अपना ಅಯ್ಯೋ, ಸ್ವಲ್ಪ ನಿಲ್ಲಿಸಿ ಸ್ವಾಮಿ, ಎಂತದು? ಅಲ್ಲ, ಈ और एक ಭಾಳ वायर में ಕಷ್ಟ से ಉಂಟಾ? आयरन कर ವಾದ ಪಿತ್ತ ಕಫ उस पे ಎಲ್ಲ वायरलेस ಒಟ್ಟು चला ಒಟ್ಟಾಗಿದೆ. नहीं चला तो फिर वायर डाल के आईवी के ಹೌದು, ಎಲ್ಲ ಒಟ್ಟಾಗಿದೆ, ಎಲ್ಲ ಸ್ವಾಮಿ. ಅಲ್ಲ ಇದಕ್ಕೆ ಮದ್ದು ಮಾತ್ರೆ ಕಷಾಯ ಏನು ತಗೊಳ್ಳುದಿಲ್ಲ ನೀವು? ತರುವಾಗ ತಗೊಂಡು ಬಂದಿದ್ದೇನೆ. ಹೊರಡುವಾಗ ಕಷಾಯ ಮಾತ್ರೆ ತಗೊಂಡು ಬಂದದ್ದಾ? ಕಷ್ಟ ತಗೊಂಡು ಬರ್ಲಿಲ್ಲ ಈಗ ಅಲ್ಲಿಗೆ ಮುಟ್ಟುವಾಗ? ಇನ್ನು ಹೋಗಿ ನೋಡ್ಬೇಕು. ಅಲ್ಲಿ ಏನಾದ್ರು ವ್ಯವಸ್ಥೆ ಉಂಟಾ ಅಂತ ಹೇಳಿ ಮತ್ತೆ ಅಲ್ಲಿ ಪಂಡಿತರಿಗೆ ಕಳಿಸ್ಬೇಕಾಗಿತ್ತು. ಹೌದು ಹೌದಲ್ಲ, ಏನು ಕೂತ್ಕೊಳ್ಳುತ್ತೇನೆ ಅದೇ ಇಲ್ಲಿಯೇ ಕೂತ್ಕೊಂಡು ನಾನು ಬರ್ಲಿಕ್ಕೆ ಅದೇ ಅದೇ ಹಾಗಲ್ಲ ಸ್ವಾಮಿ, ಏನು ಸ್ವಾಮಿ? गवर्नमेंट लाइन में तो बैठा हूँ ಅದೆಂತದ್ದು? मेरा स्टार्ट का प्रोग्राम ಬರ್ಬೇಕಾದ್ರೆ ಏನಾಗ್ಬೇಕು? बीच में जाता ಬೇಕಾದ್ರೆ ನಾನು ಬರ್ಲಿಕ್ಕೆ पटना में ಕೂಡುದಿಲ್ಲ ನಿಮ್ಗೆ? ನಾನು ಕೂಡ್ಲಿಕ್ಕಿಲ್ಲ ಇಲ್ಲಿ. पटना गाड़ी में जाता ಸ್ವಾಮಿ ನೀವು ಒಟ್ಟು
ಬಿಡಿಸುವ ಅಂತ ಹೇಳ್ತೀರಾ ಅಂತ. ನೋಡಿ ಇಲ್ಲಿ ನೋಡಿ, ಅಯ್ಯೋ ಆಚಾರ್ಯವೇ, ನೋಡಿ ಸ್ವಾಮಿ, ಓ ಸ್ವಾಮಿ ಬ್ರಾಹ್ಮಣೋತ್ತಮರೇ, ಓ ಅಜ್ಜ, ಅಜ್ಜ ನೋಡಿ, ಅಜ್ಜ ಅಂತ ಹೇಳುವಾಗ ಪಕ್ಕ ಕೇಳ್ತದೆ ನಿಮಗೆ ಅಲ್ಲ, ಪೂಜೆ ಅಂತ ಹೇಳುವಾಗ ಬ್ರಾಹ್ಮಣೋತ್ತಮ ಅಂತ ಹೇಳುವಾಗ ಆಗುದಿಲ್ಲ. ನಿಮಗೆ ತಿನ್ನುವುದಕ್ಕೆ ಸಿಕ್ಕಿಲ್ವಾ? ಅಲ್ಲ, ಕೈ ಅಂತ ಕೈ ಅಂತ ಎತ್ತುದು ನೀವು ಎಂತ ಕೈ ಕೊಡುವ ಅಭ್ಯಾಸ ಉಂಟ ನಿಮಗೆ? ಇಲ್ಲ, ಯಾವಕ್ಕೆ ಕೈ ಕೊಡು ಆಗುದಿಲ್ಲ? ಎಂತದ್ದು ಕೈ ಕೊಡು? ಯಾವದಕ್ಕೆ ನಾವು ಏನಾಯ್ತು ಭ್ರಾಂತರಿಗೆ ಇಷ್ಟು ಪ್ರೀತಿಯಿಂದ ನಿಮ್ಮಲ್ಲಿ ಗೌರವದಿಂದ ಮಾತಾಡಿಸಿದ್ರೆ ಏನು ಸ್ವಾಮಿ, ಇದು ತನಗೆ ಹೇಳಿದ್ದಾಗಿದೆ. ಹೇಗೆ ಅಂತ ಹೇಳಿದ್ರು ನೀವು? ಕೈ ಕೊಡು ಹೋಗ್ತೇವೆ, ಕೈ ಬಿಡಿದು ಎಬ್ಬಿಸು. ಎಂತದ್ದು? ನೀವು ಯಾರು? ಅಲ್ಲ, ನೀವು ಯಾರು ಅಂತ ಕೇಳೋದು? ಬ್ರಾಹ್ಮಣತ್ವರಾದ್ರೂ ನೀವು ಗಂಡತ್ವ ಹೋದಲ್ವಾ? ಹೌದು, ಗಂಡತ್ವ ಈ ಲೋಕದಲ್ಲಿ ಧರ್ಮಿಪತಿಯ ಸಾಲ್ವನಲ್ಲದೆ ಪರರ ದೃಷ್ಟಿಸಿ ನೋಡೇನು. ಅರ್ಥಾಗಕ್ಕೆ ಪತಿರತೆ ನಾನು ಸಾಲ್ವನಲ್ಲದೆ ಮತ್ತೊಬ್ಬರನ್ನು ನೋಡುವುದಾಗ್ಲಿ, ಮತ್ತೊಬ್ಬರನ್ನು ಮುಟ್ಟುವುದಾಗ್ಲಿ ಸಾಧ್ಯವಿಲ್ಲ ಸ್ವಾಮಿ. ಹಾಗಾಗಿ ಆಗುದಿಲ್ಲ, ಮುಟ್ಟಲಾರೆ ನಾನು. ಹೌದಾ? ಭಾವದಲ್ಲಿ ಆ ಪಾತಿದ ಪ್ರೀತಿ, ಆ ಶುಚಿತ್ವ ಇದೆ ಅಂತ ಹೇಳಿದ್ದು ನಾನು. ಹಾಗೆ ಗಂಡಸರನ್ನ ಮುಟ್ಟಲಿಕ್ಕೆ ಆಗುದಿಲ್ಲ ನಾನು. ಅಲ್ಲ, ಹಾಗೆ ಹೇಳಿದ್ದ ನಾನು ಕೈ ಇಡು ಅಂತ. ಮತ್ತೆಂತದ್ದು? ನನ್ನನ್ನು ನೆನಪಿಸುವಂತ ಹೋಗುವನ ಒಟ್ಟಿಗೆ ಕೈ ಇಡು. ಹಾಗೆ ಕೈ ಹಿಡಿದಕ್ಕೆ ಆಗುದಿಲ್ಲ ಸ್ವಾಮಿ. ಕೋಲಿದ್ದು ನನ್ನ ಅಲ್ಲ, ನನ್ನ ಕೋಲಿದ್ದು ಒಳ್ಳೆ ಗ್ರಾಚಾರ ಇವತ್ತು. ಕೋಲಿದ್ದಲ್ಲಿ ನಿಮ್ಮ ಕೈಯಲ್ಲಿರುವುದು ಹೌದಾ? ಹಾಗಾದ್ರೆ ಪರೋಕ್ಷವಾಗಿ ನಾನು ಮುಟ್ಟಿದ ಹಾಗಾಗುದಿಲ್ಲ. ನಿಮ್ಮ ಕೈಯು ಬೇಡ, ನಿಮ್ಮ ಕೋಲು ಬೇಡ, ಮುಟ್ಟಕ್ಕಾಗುದಿಲ್ಲ. ಆಗಲೇ ಬೇಡ, ನಾನು ಬರುವುದಿಲ್ಲ, ನಾನು ಬರುವುದಿಲ್ಲ. ಮೊಬೈಲ್ ಬೇಡ, ನಾನು ಏನು ಮೊಬೈಲ್ ಬೇಡ. ನನ್ನದು ಗ್ರಾಚಾರ ಏನು ಮಾಡುತ್ತೆ? ನಾನು ಮಲಗುದು, ನಾನು ಇನ್ನು ಬರುವುದಿಲ್ಲ. ನೀನು ಹೋಗು, ಹೋಗಾಯ್ತಾ? ಆಯ್ತಲ್ಲ, ಹೇಳುದು ಎಂತದಿದು? ಅಲ್ಲ, ಬೇಕಿತ್ತ ನಮಗೆ ಇವರೊಟ್ಟಿಗೆ ಬರುವುದು ಬೇಕಿತ್ತ? ಓ ಅಜ್ಜ, ಅಲ್ಲ ಎಂತದಿದು ಮಾಡುದಿಲ್ಲ, ಹೀಗೆ ಮಲಗುದು ನೀವು? ನಾನು ಅಂದ್ರೆ ಅಂತ ವಸ್ತುಗಳ ಹಾಗೆ ಚಂದ್ರನ ಹಾಗೆ ಮಲಗಿದ್ದೀರಿ ನೀವು. ಎಂತದ್ದು? ಹೋಗು ಹೋಗು, ನಾನು ಮಾತಾಡುವುದಿಲ್ಲ. ಇದ್ದೇನೆ, ಇಲ್ಲೇ ಇದ್ದೇನೆ. ಸ್ವಾಮಿ, ಅಲ್ಲ ನಾನು ಬರುವ ಅವಸರದಲ್ಲಿ ಉಂಟಲ್ಲ, ಉತ್ಸುಕತೆಯಿಂದ ಹೊರಟವಳು ನಾನು. ಪಾಪ ನಿಮ್ಮ ಬಗ್ಗೆ ಕೇಳುವುದಕ್ಕೆ ಮರ್ತೆ. ಹೌದಲ್ರಿ, ಮಾತನಾಡುತ್ತಾ ಅಲ್ಲ ದಾರಿ ಕಾಣಿಸ್ತದೆ, ಹಾಗೆಂದು ಆಯಾಸ ಆದ್ರೆ ಅದಕ್ಕೆ ಕೇಳಿಲ್ಲ. ಸ್ವಾಮಿ, ನಿಮಗೆ ಮದುವೆ ಆಗಿದೆಯಾ? ಹೌದಾ? ಮಕ್ಕಳೆಷ್ಟು? ಮಕ್ಕಳು 9 ಇದು ಯಾವ ಲೆಕ್ಕ ಸ್ವಾಮಿ? 9 ಹೀಗೆ ಮಾಡಿದ ಕಾಲ ಎಷ್ಟು? 25. ಮದುವೆ ಆಗಿದೆಯಾ? 25 ಆಗಲಿಲ್ವಾ? ಎಲ್ಲ ಹೆಣ್ಮಕ್ಕಳೇ? ಒಂದಾದ್ರೂ ಗಂಡ ಆಗ್ಬೇಕು ಅಂತ ನನ್ನ ಪ್ರಯತ್ನ. ಈಗ 9 ಅದಲ್ಲ ಸ್ವಾಮಿ. ನಿಮ್ಮ ಪ್ರಯತ್ನಕ್ಕೆ ದೇವರು ಫಲ ಕೊಡಲಿ. ಹಾಗೆಂದು ಹೆಣ್ಮಕ್ಕಳನ್ನು ಹಾಗೆ ಮನೆಯಲ್ಲಿ ಕುಳ್ಳಿರಿಸಬಾರದಲ್ಲ. ಮದುವೆ ಮಾಡುವಂತ ಹಣದ ಕೊರತೆ ಸ್ವಾಮಿ. ನಾನು ಹೇಳ್ತೇನಲ್ಲ, ನಿಮಗೆ ಹಣದ ಬಗ್ಗೆ ಆಸೆ ಇಲ್ಲ. ಆದ್ರೆ ನಿಮ್ಮ ಬದುಕಿನ ಕಥೆಯನ್ನು ಕೇಳುವಾಗ ಅಯ್ಯೋ ಅಂತ ಅನಿಸ್ತದೆ ನನಗೆ. ಹಾಗಾಗಿ ಹೇಳೋದು ನಿಮ್ಮಲ್ಲಿ. ಅಲ್ಲ, ನಿಮಗೆ ಕಾಲು ಆಗ್ತದೆ, ನನಗೆ ಹೃದಯ ನೋವು ಆಗ್ತಾ ಇದೆ ನಿಮ್ಮ ಮಾತು ಕೇಳುವಾಗ. ಅದಕ್ಕೆ ಹೇಳ್ತಾ ಇದ್ದೇನೆ, ನೀವು ಉಂಟಲ್ಲ ಏನಾದ್ರೂ ಮಾಡಿ ನನ್ನ ಜೊತೆ ಸೇರಿಕೊಂಡು ಅಲ್ಲಿಗೆ ಆದಷ್ಟು ಶೀಘ್ರವಾಗಿ ಬಂದು ಆ ಮದುವೆ ಉತ್ಸವದಲ್ಲಿ ಪಾಲ್ಗೊಂಡಿರಿ ಎಂದಿದ್ರೆ ನಿಮಗೆ 1 ಲಕ್ಷ ಬಂಗಾರದ ನಾಣ್ಯವನ್ನು ಕೊಡ್ತೇನೆ. 1 ಲಕ್ಷ.
ಹೃದಯದಲ್ಲಿ ಕುದಿಯುತ್ತಾವೆ. ಛೆ, ಅಲ್ಲಿ ಆದಂತಹ ತೇಜಾವಧೆ ಹೃದಯ ತುಂಬಿ ಹೋದವ ನಾವು ಭಕ್ತ ಹೃದಯಿಯಾಗಿವೆ. ಮಾಡುವುದು ಸಾವರಿಸಿಕೊಳ್ಳುವುದಕ್ಕೆ ಇಷ್ಟು ಹೊತ್ತು ಬೇಕಾಗುವುದು. ಯಾರೋ ನನ್ನನ್ನು ಕಾಣಬೇಕೆಂಬಂತ ಉದ್ದೇಶದಿಂದ ಬಂದಿದ್ದಾರೆ. ಜನರು ಬಂದು ಹೇಳಿದರು, ಬರ್ಲಿ ಬರ್ಲಿ ಬರ್ಲಿ. ಲೋಕದಲ್ಲಿ ಧರಣಿ ದೇವರು ಎಂದು ಕೊಂಡಾಡ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರೆಂದರೆ ಬ್ರಾಹ್ಮಣರನ್ನು, ಕೂಸುರರು, ನಮ್ಮೆಲ್ಲರ ಪಾಲಿಗೆ ದೇವತೆಗಳಿಗೆ ಸಮಾನ. ಆದುದರಿಂದ ಯಥಾಸಾಧ್ಯ ಯಥಾಯೋಗ್ಯವಾದಂತಹ ಪೀಠವನ್ನು ಯಾರಿಗೆ ಯಾವ ರೀತಿಯಾಗಿ ಗೌರವವನ್ನು ಅರ್ಪಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡವನ ನೀವು ಯೋಗ್ಯತಾವಂತರು. ಅದಕ್ಕಾಗಿ ದಿವ್ಯಪೀಠವನ್ನೇ ಕೊಟ್ಟಿದ್ದೇವೆ. ಮತ್ತೆ ನನ್ನ ಮಾತಾಗಲಿ ವ್ಯವಹಾರ ಆಗಲಿ ಈ ಸಾಧನ ವ್ಯವಹಾರ ಎಲ್ಲವೂ ಗೌರವಯುತವಾಗಿದೆ. ಯೋಗ್ಯತಾವಂತರಿಗೆ ಮಾನ್ಯರಿಗೆ ಸನ್ಮಾನವಾದ ಕ್ರಮವನ್ನು ಅರ್ಪಿಸುವುದು. ನನ್ನ ವ್ಯವಹಾರ ಮಾತೆಲ್ಲ ನೇರವೇ. ನೇರವಾಗಿ ಕೇಳುವುದು. ಇದ್ದವನ್ನೆಲ್ಲ ಕೂಡಿಕೊಂಡು ಒಟ್ಟು ಬರುವುದ. ಸಭೆಗೆಲ್ಲ ಬರುವುದಕ್ಕೆ ಅವಕಾಶ ಬ್ರಾಹ್ಮಣೋತ್ತಮರು ಬಂದಿದ್ದಾರೆ ಅಂತ ಹೇಳಿದ್ರು. ಹಾಗೆ ನನ್ನನ್ನು ನೋಡಲಿಕ್ಕೆ ಬಹಳಷ್ಟು ಜನ ಬರ್ತಾರೆ. ಎಲ್ಲರನ್ನು ಒಟ್ಟು ಕಟ್ಟಿಕೊಂಡು ಬರುತ್ತಾರೆ. ಸ್ವಾಮಿ ಅವರೇ ಅವರು ತಲೆಬಿಸಿ ಮಾಡಬೇಡಿ. ಬರೀ ಡಿಸ್ಟರ್ಬೆನ್ಸ್. ಪ್ರಣಯ ಕೋಪ. ಬಯಸಿ ಬಂದಿಗೆ
ಅಯ್ಯ ಸೌಭದೇಶಾಧಿಪತಿ. ಈ ಲೋಕದಲ್ಲಿ ನಾಯಕನಾದಂತಹ ಚಪಲತೆ ಪ್ರತಿಯೊಬ್ಬರಿಗೂ ಇರ್ತದೆ. ಹಾಗೆಂದು ಅದಕ್ಕೆ ಅಧಿಕಾರ, ಅರ್ಹತೆ, ಯೋಗ್ಯತೆ, ದೈವಾನುಗ್ರಹ ಇದೆಲ್ಲವೂ ಬೇಕಾಗ್ತದೆ. ಏನಾದರೂ ಹಾಗಲ್ಲ. ಎಲ್ಲವನ್ನು ಮೈಗೂಡಿಸಿಕೊಂಡು ಇಲ್ಲಿ ಸೇರಿರುವಂತಹ ಖಳರೆಲ್ಲರಿಗೂ ರಾಯನಾಗಿ ಮೆರೆಯುತ್ತಿರುವವ. ಹಾಗಾಗಿಯೇ ನಿನ್ನನ್ನು ಖಳರಾಯ ಅನ್ನೋ ಹಾಗೆ ಸಂಬೋಧಿಸ್ತಾ ಇದ್ದೇನೆ. ಓ ಖಳರಾಯ, ಇಂದು ನಾವೀಗಲೂ ಜೊತೆಗೂಡಿ ಬಂದಂತಹ ಸಮಯದಲ್ಲಿ ನನ್ನೊಂದಿಗಿದ್ದಂತಹ ಬ್ರಾಹ್ಮಣತ್ವವನ್ನು ಕಂಡು ನೀವು ಸಲ್ಲಿಸಿದಂತಹ ಸೇವೆಯು, ಆದರವು, ಭಕ್ತಿಯು, ಗೌರವವು ಇದೆಲ್ಲವನ್ನು ಕಂಡು ನಿಜವಾಗಿಯೂ ಮನಸ್ಸಿಗೆ ಬಹಳ ಆನಂದವಾಯಿತು. ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು ಅನ್ನೋದು ನನಗೆ ಸರಿಯಾಗಿ ತಿಳಿದಿದೆ. ಯಥಾರ್ಥವಾಗಿ ಅದನ್ನು ನೀನು ಒಪ್ಪಿಸಿದವರಿದ್ದೀಯ. ಇದರಿಂದ ಮನಸ್ಸು ಮುದಗೊಂಡಿತು. ಜೊತೆಗೆ ನನ್ನೊಂದಿಗೆ ನೀವು ನಡೆದುಕೊಂಡಂತಹ ರೀತಿ, ಇದರ ಬಗ್ಗೆ ಯೋಚಿಸುವಾಗ ನಿಜವಾಗಿಯೂ ಮನದಲ್ಲಿ ನೋವು ಮೂಡ್ತಾ ಇದೆ. ಅಪರಿಚಿತರನ್ನು ಕಂಡ ಹಾಗೆ ನೀನು ನೋಡ್ತಾ ಇದ್ದೀಯ. ಮಾತ್ರವೇ ಅಲ್ಲ, ನಾನು ಯೋಚಿಸಿ ಬಂದದ್ದು ಹೇಗೆ, ಪ್ರೇಮ ಪಕ್ಷಿಯ ಆಗಮನವನ್ನು ಕಾಯುತ್ತಾ ಇರುವ ಮತ್ತೊಂದು ಪಕ್ಷಿಯ ಹಾಗೆ ನನ್ನನ್ನು ಅತಿ ಕಾತರತೆಯಿಂದ, ಆತ್ರತೆಯಿಂದ ನೀನು ದಾರಿ ಕಾಯ್ತಾ ಇರಬಹುದು ಅನ್ನೋ ಹಾಗೆ ಅರ್ಥ ಆಯ್ತಯ್ಯ. ಈ ಹಿಂದೆ ನಡೆದಂತಹ ಘಟನಾವಳಿಗಳೆಲ್ಲ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಕೈಯನ್ನು ಮೂಡಿಸಿರಬಹುದು. ನಾನು ಒಪ್ಪಿಕೊಳ್ತೇನೆ, ಅಪರಾಧಿ ನಿನ್ನ ಪಾಲಿಗೆ. ಹಾಗೆಂದು ನಾನಾದ್ರೂ ಏನು ಮಾಡುದು ಗೊತ್ತು ಕೇಳು. ವಾಸ್ತವತೆ ಏನು ಅನ್ನೋದು ನಿನಗೂ ಗೊತ್ತಿದೆ. ಎಲ್ಲಾ ವಿಷಯದಲ್ಲಿ ನಾನು ಅಪರಾಧಿಯಲ್ಲ. ಭೀಷ್ಮನ ಆಗಮನದಿಂದ ನಾವು ಯೋಚಿಸಿದೆಲ್ಲವೂ ತಲೆ ಕೆಳಗಾಗಿ ಹೋಯಿತು. ಅಲ್ಲಿ ಇರುವಂತಹ ಶಾಂತವಾದ ವಾತಾವರಣ ಅದು ಅಶಾಂತಿಯಲ್ಲಿ ಬದಲಾಯಿತು. ಆ ಕಾರಣದಿಂದಲೇ ಈಗ ನಿಮಗೆ ಏನಾಗುತ್ತಿದೆ? ಅಲ್ಲ, ಈಗ ಆಗುವುದು ಅದೇ ನಾನು ಹೇಳೋದು. ವಿಷಯವನ್ನು ಯಾಕೆ ಬಿತ್ತರಿಸಿದೆ, ಮರೆತು ಹೋಗಿರುವಂತಹ ನನಗೆ ಪ್ರತಿಯಾಗಿ ನೆನಪಿಸಿಕೊಡ್ತಾ ಇದ್ದೇನೆ. ಹಾಗೆ ಹೋದವಳು ಮರಳಿ ಬಂದಿದ್ದೇನೆ. ಯಾಕೆ ಬೇಕಾಗಿ? ನಿನಗೆ ಅಂದುಕೊಟ್ಟಂತಹ ಮಾತನ್ನು ನಡೆಸುವುದಕ್ಕೆ ಬೇಕಾಗಿ. ನೀನೇ ಹೇಳಿದ ಹಾಗೆ ಬದುಕೆಂಬ ರಥದಲ್ಲಿ, ಪ್ರೇಮ ಮತದಲ್ಲಿ ವ್ಯವಹರಿಸುವ ಅನ್ನೋ ಹಾಗೆ. ಹಾಗಾಗಿ ಕೇಳಿಕೊಳ್ಳುವುದು, ನೋಡು, ಮಾಡಿ ನನ್ನನ್ನು ಒಲಿಸು, ನನ್ನ ಕೈ ಹಿಡಿದು ಕಾಪಾಡಲ್ಲ. ನುಡಿದರೆ ಮುತ್ತಿನ ಹಾರದಂತಿರಲಿ ಅಲ್ವೇ? ಇದು ಮಾತನ್ನದು. ನುಡಿದರೆ ಸ್ಫಟಿಕ ಸಲಾಕೆ ಅಂತಿರಬೇಕು. ಈಗ ಸಲಾಕೆಂತೆ ಆಗಿದನದೇ ನನ್ನ. ಅಲ್ಲಯ್ಯೋ, ಅದೇನು? ನೀನು ಮಾತಾಡುವುದಲ್ಲ, ಹಾ,
ನಿನ್ನ ಮಾತೆಂಬಂತ ಸಲಹೆಯಲ್ಲಿ ಹಾ. ನನ್ನ ಹೃದಯವನ್ನು ಚುಚ್ಚುತ್ತಾ ಇದೆ. ಛೇ, ಯಾಕಿಂತಹ ಮಾತಿದ್ಯಾ? ಅದಕ್ಕೆ ನಾನು ಕೇಳಿದೆ, ಏನು? ಇಂಥ ಮಾತೆ ಯಾಕೆ ಅಂಬೆ? ಹಾ. ನೀನು ಬರಿದೇ ಸುಂದರಾಂಗಿ. ಹೌದು, ಬರಿದೇ ಸುಂದರಾಂಗಿ. ಬರಿದೆ ಅಂದ್ರೆ ಅಂದ್ರೆ ಯಾವ್ದಕ್ಕೂ ಆಗುದಿಲ್ಲ ಅಲ್ವಾ? ಮತ್ತೆ ಹಾ ಹಾ ಈಗ ಹಾ ಕೇವಲ ಸೌಂದರ್ಯವಿದ್ದರೆ ಸಾಕು. ಹಾ. ನೋಟದ ಸೌಂದರ್ಯ ಬೇರೆ, ಹೌದು. ಅಂತರಂಗದ ಸೌಂದರ್ಯ ಬೇರೆ. ಅದಕ್ಕೆ ಮೊದಲ ಪ್ರಾಶಸ್ತ್ಯ. ಹೌದು. ಹಾ. ಈಗ ನಿನ್ನ ಅಂತರಂಗದ ಸೌಂದರ್ಯ ಬರಿದಾಗಿದೆ ಅಂತ ಹೇಳುದು ನಾನು. ಹಾ. ಯಾಕಂತ ಹೇಳಿದ್ರೆ ಯಾಕೋ? ಎಲ್ಲರನ್ನೂ ಗೆದ್ದು ಹ್ಮ್. ಪರಾಕ್ರಮವನ್ನು ತೋರಿಸಿ ಹಾ. ಎಲ್ಲಾ ಧರಣಿಗಳನ್ನು ಯಾರು ಗೆಲ್ಲುತ್ತಾರೋ ಹ್ಮ್. ಅಂತವರಿಗೆ ಮಾತ್ರ ಹ್ಮ್. ಮೀಸಲಾಗಿದ್ದ ಒಂದು ವಸ್ತ್ರಕ್ಕೆ ನಾಗಿನಿ. ಅಂದ್ರೆ ನೀ ಕೇಳು, ಏನು ಅರ್ಥ ಆಗಿಲ್ಲ ನಿನ್ನ ಮಾತು, ಬಿಡಿಸಿ ಹೇಳು. ಭೀಷ್ಮನು ಬಂದನೋ, ಹಾ, ನೀವು ಧರಣಿಪರೆಲ್ಲರೂ ಶಸ್ತ್ರಸನ್ಯಾಸವನ್ನು ಮಾಡಿದ್ರು. ಹೌದು. ನಾನು ಯುದ್ಧವನ್ನು ಕೊಟ್ಟದ್ದು ನಿನ್ನ ಕಣ್ಣಿಂದ ನೋಡಿದವರು. ನೀನು ದುರಪರಾಕ್ರಮಿ. ಸ್ವಯಂವರದಲ್ಲಿ ರಣದ ಬಂದ ನಡೆಯುವಾಗ ಹ್ಮ್. ಆ ದುರದಲ್ಲಿ ನಾನು ಸೋತು. ಇರ್ಲಿ. ಅಂದ್ರೆ ಹಾ. ನೀನು ನನಗೆ ತಕ್ಕ ವಸ್ತುವಲ್ಲ. ಹಾಗೆ ಹಾ. ನೀನು ಹಾ. ನಿನ್ನನ್ನು ಭೀಷ್ಮಗೆದ್ದಿದ್ದಾರೆ. ಹಾ. ಈಗ ನಿನ್ನ ಸ್ವಾಮಿತ್ವ ಇರುವುದಲ್ಲಿ ಅದಕ್ಕೆ ನೀನು ಮರಳಿ ಬಂದು ಇಲ್ಲಿ ಹೇಳ್ತಾರೆ ಬರೀದೇ ಮಾತನಾಡಬೇಡ, ಇದು ಒದರುದಂತ ಹೇಳು. ಯಾ. ಭೀಷ್ಮನೋಡು ಮನ ಬಿಡದೆ कमेंट आएगा रेडी वही है ಅಯ್ಯ ಸಾರ್ವಭೌಮತಿ, ಯಾಕಯ್ಯ ಇಂತಹ ನಿಷ್ಠುರವಾದಂತಹ ನುಡಿಗಳು? ನಡೆದದ್ದೇನು ವಾಸ್ತವತೆ ಏನು ಅನ್ನುವುದು ನಿನಗೂ ಗೊತ್ತಿದೆ. ಅದಕ್ಕೆ ಬೇಕಾಗಿ ನಾನು ಅದನ್ನೆಲ್ಲ ಮತ್ತೊಮ್ಮೆ ನೆನಪಿಸಿದ್ದು. ಎಲ್ಲಿ ಮರೆತು ಹೋಗಿ ವಾಸ್ತವಿಕೆಯನ್ನು ಮರೆತವ ನಾನಲ್ಲ. ಅಲ್ಲ, ಮತ್ತೊಮ್ಮೆ ನೆನಪಿಸಿಕೋ. ನೆನಪಿಸುವುದು ಯಾವಾಗ? ಯಾವಾಗ? ಮರೆತು ಹೋದಾಗ ಮಾತ್ರ. ಅಂದ್ರೆ ನೀನು ಹಾಗೆ ಮಾಡ್ತಾ ಇದ್ದೀಯ. ಅದಲ್ಲದೆ ಇದ್ರೆ ಅಲ್ಲಿಯ ಪ್ರಕರಣವನ್ನು ಈವರೆಗೆ ನಾನು ಮರೆತೇ ಇಲ್ಲ. ಹಾಗಾಗಿ ಒಂದು ಮಾತು ಹೇಳ್ತೇನೆ. ಏನು? ಹಿಂದಿನ ಭೀಷ್ಮನೋಡು ಮನವಿಡದೆ ನಿನ್ನ ಸುಂದರತ್ವಕ್ಕೆ ಮೆಚ್ಚಿದವಳವೇ ಉಪವನದಲ್ಲಿ ನನ್ನನ್ನು ಕಂಡು ಪರಮ ಸುಂದರಿ ಕೇಳು ನೀನ್ಯಾರೇ ಅನ್ನೋ ಹಾಗೆ ನನ್ನನ್ನು ತನ್ನ ಪ್ರಣಯದ ತನ್ನ ಪ್ರೇಮದ ಆ ಬಂಧನದಲ್ಲಿ ಸಿಲುಕುವ ಹಾಗೆ ಆ ಬಣ್ಣದ ಮಾತುಗಳನ್ನು ಆಡಿದವನು ನೀನಲ್ವೇ? ಯಥಾರ್ಥವನ್ನು ಹಾಗೆ ಅಲ್ವಾ? ಕಂಡದ್ದು. ಆ ಹೊತ್ತಿಗೆ ಆದ್ರೆ ಈಗ ಗೊತ್ತಾಯ್ತು, ಹೀಗೆ ಪರಮ ಸುಂದರ ಅಲ್ಲ, ಬರಿದೇ ಸುಂದರ. ಅದು ನೀನು ತಿಳ್ಕೊಂಡದ್ದು. ಅಯ್ಯ, ಮೊದಲೇ ಹೇಳಿದ ಹಾಗೆ ಮಂದಮತಿಯಾದಂತಹ ಭೀಷ್ಮ ನನ್ನನ್ನು ಒಂದು ವೇಳೆ ಅರ್ಥೈಸಿಕೊಂಡು ಕರೆದು ಹೋಗದೆ ಇರ್ತಿದ್ರೆ ನಮ್ಮ ಮದುವೆಯ ಕಾರ್ಯಕ್ರಮ ಯಾವತ್ತೂ ಮುಗಿದು ಹೋಗ್ತಾ ಇತ್ತು. ನನ್ನ ಹಣೆಯಲ್ಲಿಂದ ಏನು? ಅಲ್ಲ, ಆ ಬಗ್ಗೆ ನಾನು ಚಿಂತಿಸುವುದಲ್ಲ. ಯಾಕಯ್ಯ ಈ ಪ್ರಣಯ ಕೋಪವನ್ನು ತೋರಿಸ್ತಾ ಇದ್ದಿ? ಈ ಹುಸುವಿಸನ್ನೆಲ್ಲ ಕಟ್ಟಿಡು. ಇದರಲ್ಲಿ ನಾನು ಹೇಳುವುದಿಷ್ಟೇ, ನಡೆದದ್ದೆಲ್ಲವೂ ದುಸ್ವಪ್ನ ಅನ್ನೋ ಹಾಗೆ ಮರೆತು ಬಿಟ್ಟು ಎಲ್ಲಾದ್ರೂ ನಮ್ಮ ಬಾಳ ನೌಕೆಯು ಪ್ರೇಮವೆಂಬಂತಹ ಸಾಗರದಲ್ಲಿ ವಿಹರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡು. ಮದುವೆಯಾಗಲಿ. ಯಾವುದು ಬೇಡ? ನನ್ನ ಕಣ್ಣ ಮುಂದೆ ಭೀಷ್ಮನ ರಥವನ್ನು ಏರಿ ನೋಡವು. ಅದಕ್ಕೆ ಆಗ ನನ್ನನ್ನು ಅವ ಗೆದ್ದಿಲ್ಲ. ಹಾ ಏರಿದಿ ಎಣ್ಣೆಯ ರಥವಂತ ಕೇಳುವಾಗ ಹಾ ಆಗ ಅಲ್ಲಿ ಬಿಡಿಸಿ ಏರಿದ್ದೀನಿ. ಅಲ್ಲ ಏನಿತ್ತು? ಆಗ ನಾನಿದ್ದೇನೆ ಅಂತ ಪ್ರಶ್ನೆ ನಿಮಗೆ ಇರಲಿಲ್ಲ. ಅಲ್ಲ ಏನು ಉಪಾಯ ಇರಲಿಲ್ಲ. ಯಾಕೆ ಇರಲಿಲ್ಲ? ಗಂಡುಗಲೆಗಳಾದಂತಹ ವೀರರ ಕೈತೂಗಳನ್ನೆಲ್ಲ ಕೆಳಗಿರಿಸಿ ನತಮಸ್ತಕರಾಗಿ ಭೀಷ್ಮರ ಸಿಂಹಗರ್ಜನೆಗೆ ಬೆದರಿರುವಾಗ ಅಬಲೆಯರು ನಾವು ಹೆಣ್ಣು ಮಕ್ಕಳು ನೀವೆಲ್ಲ ಎಣಿಸಿದ ಹಾಗೆ ಯಾವುದನ್ನು ಎಲ್ಲಿಯೋ ಹೇಗೆಯೋ ಮಾಡೋದಕ್ಕಾಗುವುದಿಲ್ಲ. ನೀವು ಗಂಡಸರು ಏನನ್ನು ಯಾವಾಗಲೂ ಮಾಡಬಹುದು.
ಈಗ ಅವರೆಲ್ಲ ಹೆದರಿದಿ ಯಾಕೆ? ಯಾಕೆ? ಯುದ್ಧಕ್ಕೆ. ಹೌದು, ನೀನು ನಿನ್ನ ಮಾತಲ್ಲಿ ಸಂಶಯ ಬರ್ತಾ ಉಂಟು. ಯಾಕೋ ಸಂಶಯ? ಈಗ ಆ, ಭೀಷ್ಮನ ಹೆಸರನ್ನು ಕೇಳಿದಾಕ್ಷಣ ಹ್ಮ್, ಲೋಕಲೋಕವೇ ನಡುಗುತ್ತಾ ಉಂಟು. ಹೌದು. ಹಾಗಿರುವಾಗ ಅಲ್ಲಿಂದ ನೀನು ಬಂದಿದ್ದೆ ಅಂತ ಹೇಳಿದ್ರು ಅದು ಸಂಶಯ. ಹಾಗಾದ್ರೆ ಆ ಸಂಶಯ ಏನು? ನೀನು ಕಾಡಗಾರ. ಹಾ, ನೀನು ಯಾವುದೇ ರೀತಿಯ ಮೋಡಿ ಮಾಡುವುದಕ್ಕೆ ನಿನಗೆ ಗೊತ್ತು. ಅಯ್ಯಯ್ಯೋ, ಅದ್ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಮೋಡಿ ಮಾಡಿದವ ನೀನು ಒಂದು. ನಿಜವಾಗಿ ನಾನು ನನ್ನನ್ನು ನೋಡಿದ ಪ್ರಾಮಾಣಿಕವಾಗಿ ಏನು? ನಿನ್ನನ್ನು ನೋಡುವ ಪೂರ್ವದಲ್ಲಿ ಯಾವ ಹೆಣ್ಣನ್ನು ಕಂಡು ನಿಂತಿದ್ದವ ನಾನು ಹಾಗೆ. ಅದೇನು ಮಾಡುವುದು? ಏನಾಯ್ತು? ಯಾವುದನ್ನು ಮಾಣಿಕ್ಯವೆಂದು ತಿಳಿದಿದ್ದೇನೆ ಹಾ, ಅದು ಗಾಜಿನ ಚೂರಾಗಿರುವುದು. ಅದು ನಿನ್ನ ಊಹೆ. ಮುಂಜಾನೆಯ ಹೊತ್ತಿನಲ್ಲಿ ಹಾ, ತಟ್ಟೆಯ ಮೇಲಿರುವಂತಹ ಹನಿ ಮುತ್ತಿನಂತೆ ಕಂಡಿದ್ದಾರೆ. ಹೌದು. ಅದನ್ನು ಮುತ್ತಂತ ಭ್ರಮಿಸಿದ್ದು ನನ್ನ ಮೂರ್ಖತ. ಹಾ, ಹಾ, ಆಗಿರುವಾಗ ಹಾ. ನಿಮಗೆ ಬೇಕಾದ ಹಾಗೆ ಬಣ್ಣ ಬದಲಿಸುವಂತಹ ಒಂದು ಸಾಧ್ಯತೆ ನೀವೇ ಇಲ್ಲ. ಇಲ್ಲದಿದ್ರೆ ಸೌಭಾಗ್ಯಪತಿ ಇಲ್ಲಿ ಕೇಳಿ, ಏನು? ತುಂಬಿದಂತಹ ಸಭೆಯಲ್ಲಿ ಎಲ್ಲರೂ ಯುದ್ಧದ ಉತ್ಸಾಹದಿಂದ ಹೆಣ್ಣನ್ನು ಗೆಲ್ಲಬೇಕೆಂಬಂತಹ ಉದ್ದೇಶದಿಂದ ಹಾ, ಸಡಗರದಿಂದ ತನ್ನ ಪರಾಕ್ರಮವನ್ನು ಪ್ರಕಟಿಸುವುದಕ್ಕೆ ಸಿದ್ಧರಾದಾಗ ಹಾ. ನಾನು ಮಕ್ಕಳಲ್ಲಿ ಒಂದು ಮಾತು ಹೇಳಿದೆ. ನಮ್ಮನ್ನು ಒಳಗಿದ್ದವರನ್ನು ಹೊರಬರಿಸಿದ್ದೀನಿ. ಅಷ್ಟಲ್ಲ, ಹಾ, ರೂಪಶೂಕದ ಆಯ್ಕೆ ಒಂದು ಪರಾಕ್ರಮ ಶೂಕದ ಆಯ್ಕೆಯಲ್ಲಿ. ಅದು ನಿನ್ನಿಂದಲೇ ಬಂದದ್ದು. ಹಾ, ಯಾಕಂತ ಹೇಳಿದ್ರೆ ಹಾ, ಕೇವಲ ಪರಾಕ್ರಮೇ ಸಂಸಾರಕ್ಕೆ ಮುಖ್ಯ ಅಲ್ಲ, ಅಲ್ಲ. ಹೆಣ್ಣಿನ ಹೃದಯವನ್ನು ಅರಿತು ಅಂದ್ರೆ ನೀನು ಅರಿತುಕೊಳ್ಬೇಕಂದ್ರೆ ಹೇಳಿ ನಾನು ಅಲ್ಲ, ಒಬ್ಬಳನ್ನು ಹೆಣ್ಣಿನ ಅಲ್ಲ, ಹೆಣ್ಣಿನ ಹೃದಯವನ್ನು ಅರಿಯುವುದು ಯಾರು? ಗಂಡಸರ ಅರಿಬೇಕು. ಹೌದು, ನಿನ್ನ ಅಪ್ಪನಿಗೆ ಹೇಳಿ ನಾನು ಹಾಗೆ. ಈ ವ್ಯವಹಾರ ಮಾಡ್ಬೇಕು. ಹೆಣ್ಮಕ್ಕಳು ಹೇಗೆ ಹ್ಮ್. ಕನ್ಯಾವರಾಯತೆ ರೂಪಂ, ಸತ್ಯ. ಅತಿಶಯವಾದಂತಹ ಸೌಂದರ್ಯಕ್ಕೆ ಮಾರಿ ಹೋಗಿ ಹಾ, ವರಿಸುತ್ತಿದ್ರೆ ವರಿಸಲಿ. ಹಾ. ಈಗ ನೀನು ಹೇಳಿದಾಗ ನಿನ್ನ ಸೌಂದರ್ಯಕ್ಕೆ ನಾನು ಎತ್ತಿದ್ದೇನೆ ಅಂತ. ದಾರಿ ಮಾಡಿಕೊಟ್ಟದ್ದು ನೀನು. ಹೌದಪ್ಪ. ಆಗ ನಿನ್ನ ಕೈ ತೆಗಿತಲ್ಲ, ಹೌದು. ಆಗ ನಿನಗೆ ನೀನು ಸುಮ್ಮನೆ ಕೊಡ್ತೀಯ. ಇಲ್ಲವಪ್ಪ, ಸೌಭದೇಶಾಧಿಪತಿ ಗೆದ್ದ ಆ ಉತ್ಸಾಹದಲ್ಲಿ ಸಂತೋಷ ಭರದಲ್ಲಿ ನಾನು ನೀನು ಕುಡಿದು ಕುಪ್ಪಳಿಸಬೇಕು, ಸುಮಮಾಲೆಯನ್ನು ಹಿಡಿದು ಬರ್ಬೇಕನ್ನೋ ಹಾಗೆ ಕಾಲು ಎತ್ತಿದ್ದು ಮಾತ್ರ ಅಲ್ಲಿ ಆಯ್ತು ಸಿಂಹಾಸನ. ಈಗ ಕಾಲು ಅಲ್ಲಿ ಶಬ್ದವಾಯಿತು. ನಿನ್ನ ಅಂಗಳದಲ್ಲಿ ನೀನಿರುವಾಗ ನಿಮಗೆ ಭಯ ಯಾಕೆ? ಅಲ್ಲ, ನಮ್ಮ ಅಂಗಳದಲ್ಲಿ ಇರುವಂತಹ ಧರಣಿಪಾಲಕರೆಲ್ಲ ಸದ್ದಾದಾಗ ಹೆಣ್ಣಾದ ನಾನು ಆ ರೀತಿಯಾದ ಅಪರಾಧ ಏನು? ಅಲ್ಲ, ಅರಮನೆ ನಿನ್ನದು, ಅಲ್ಲ, ಅಧಿಕಾರ ನಿನ್ನ ಅಪ್ಪನದು. ಅದಕ್ಕೆ ನನ್ನ ಅಪ್ಪನಾದ್ರೂ ಹೇಳಿ ನತಮಸ್ತಕರಾಗಿದ್ದಾರೆ. ಆ ಬಳಿಕ ಬಳಿಕ ಆ ಭೀಷ್ಮ ನಿನಗಾಗಿ ಹೋರಾಡಿ. ಹೌದಪ್ಪ, ನಿನಗಾಗಿ ಹೋರಾಡಿ. ಈಗ ಗೆಲ್ತಿ ನೀನು ಹೇಳಿದ್ಯಲ್ಲ, ಹೌದು. ಮನೋರಗರಿಗಿಂತ ನಾನು ಉತ್ತಮ. ಅಲ್ಲ, ಆ ಮಾತು ಬಲವಾಗಿ ಹೃದಯದಲ್ಲಿ ಕೂತಿತ್ತು. ಈಗ ಗೆಲ್ಲಿಲ್ಲ ನೀನು. ನಾನು ಗೆಲ್ಲಿಲ್ಲ, ನಾನು ಸೋತೆ. ಹಾ, ನಿಜವಾಗಿಯೂ ನನ್ನನ್ನು ನೀನು ಮನಸಾರೆ ಪ್ರೀತಿಸಿದ ಹೆಣ್ಣಾದ್ರೆ ನಾನು ಸೋತು ಎಡಗಾಲಿಂದ ಆತ ಅಯ್ಯೋ ಬೇಕಾದ್ರೆ ಇಲ್ಲ, ಇದು ಒಂದೇ ಒಂದು ಮಾತು ವಿಶ್ವ ಹೊಡೆಯಬೇಡಿ ಅಷ್ಟು ಹೇಳುವಾಗ ಅಲ್ಲ, ಸರ್ವಜ್ಞನಿಗೆ ನಿನ್ನ ಮನದಲ್ಲಿ ಏನು ಉಂಟು ಅದನ್ನು ತಿಳಿದಕ್ಕಾಗ್ತದೆ. ಅದು ಅವನಿಗೆ ಅಲ್ಲಿ ತಿಳಿದಕ್ಕಾಗಲಿಲ್ಲ. ಮತ್ತೊಂದಿಗೆ ನೀನೇ ಹೇಳಿದ ಹಾಗೆ ಹೆಂಗಳೆಯರಾದಂತಹ ನಾವು ಅಲ್ಲಿ ಹಾಗೆ ವರ್ತಿಸುವ ಹಾಗಿಲ್ಲ. ಅದಕ್ಕೆ ಬೇಕಾಗಿಯೇ ವಾತಾವರಣ ಅನ್ನೋದು ತಿಳಿಯಾದಂತಹ ರೀತಿಯಲ್ಲಿ ಏರ್ಪಟ್ಟಂತಹ ಸಮಯದಲ್ಲಿ ಭೀಷ್ಮರ ಮನವನ್ನು ಒಲಿಸಿ ವಿಷಯವನ್ನು ಬಿತ್ತರಿಸಿ, ಅಂದ್ರೆ ನಮ್ಮ ಪ್ರಣಯವನ್ನು. ನಿನ್ನ ಮನೆಯಲ್ಲಿ ಭೀಷ್ಮನಲ್ಲಿ ಮಾತಾಡುವಾಗ ಭಯ ಹುಟ್ಟಿದೆ, ಅವನ ಮನೆಯಲ್ಲಿ ಹೋಗುವಾಗ ನೀವು ಧೈರ್ಯ. ಅದಕ್ಕೆ ಹೇಳಿ ಅಲ್ಲ, ಅಲ್ಲಿ ಒಪ್ಪುದಿಲ್ವ ನೀನು? ಅಸುರೇಶ ಕೇಳಯ್ಯ ಅಸುರೀಶ ಕೇಳಯ್ಯ ಎನ್ನಯ ಜತೆಯೊಳು ಬಿಸಜಗಲ್ತಿಯವಿಲ್ಲ ಬಳಿಗೆ ಕುಶಲದಿ ಹೋಗಿರುವುದು ಕಡುಗಿ ಕೊಟ್ಟನು ಅಸಮ ಭೀಷ್ಮ ಕೇಳು ಅರಿವಿಗೆ ನಾನು ತೋಪಿಸ ಗಣಿತಗಳನ್ನು ಪರಿಶೋಧಿಸಲಿನ್ನು ಬಯಲಿಗೆ ಸರಿ ಬರುತ್ತಿದೆ ಕೂಡ ಗಣಗಳು ದಾಗಿ ಭಗವಂತನೋದಿದರ
ಕಾಶಿದೇಶ. ಒಲಿಯುವಂತ ನಾಲ್ಯನ್ನು ಹಾ, ನಾವಾಗಲೂ ಕೂತಾದವರು ಕೂತಾದರು ಮಾಡುವುದು ಹೌದು ಶಾಸ್ತ್ರ. ಬಂದಂತ ಒಲಿದ ಹೆಣ್ಣು ಯಾರು ನೋಡ್ಬೇಕು. ಅವರು ನಿಮಗೆ ಒಲಿದ ಹೆಣ್ಣು ನನಗೆ ಮಾತ್ರ ಒಲಿದಿದ್ರೆ ನಾನು ಕೈ ಬಿಡ್ತಿಲ್ಲ. ಅವ್ರು ಸಿಕ್ಕಿದವರಿಗೆಲ್ಲ ಒಲಿತಾರೆ ಅಂದ್ರೆ ನಾನು ಇಷ್ಟೇ ಮಾಡುದು. ಅದಕ್ಕೆ ಅದನ್ನೇ ಹೇಳ್ತೀನಿ. ಅಲ್ಲ ನಿಮ್ಮ ರಾಶಿ ಕುಂಡಲವನ್ನು ನೋಡ್ತಾ ಇದ್ದು ನನ್ನ ಜಾತಕದಲ್ಲಿ ಮಗ ಇಲ್ಲ. ನಾನು ನಿಮ್ಮ ಮುಖ ಅವರ ಜಾತಕ ನಿಮ್ಮ ಕೈಯಲ್ಲಿ ಅಲ್ಲ ಇಳುವರಿ ಜಾತಕ ಸ್ವಾಮಿ ಸರಿ ಬಿಡಿಸಿ ಹೇಳಿ ಸ್ವಾಮಿ. ನಿಮಗೆ ಜೋಡಿ ಅಂತಿದ್ದು ಅಲ್ಲ ಕೂಡಿಸಿ ಬಿಡಿಸಿ ಗುಡಿಸಿ ಎಲ್ಲ ಹೇಳಿ ಉಂಟು ನಿಮಗೆ. ಜೋಡಿ ಅಂತಿದ್ದು ಅಲ್ಲ ನಿಮಗೆ ಜೋಡಿ ಮದುವೆ ಆಗ್ತದೆ ಅಲ್ಲ ಬರುವಾಗ ನಿಮ್ಮ ಜೋಡಿನ ಅಂದವಾಗಿ ಅಪ್ಪನಲ್ಲ ಹೌದು. ನೋಡಿ ಅವು ಅರ್ಥವಿಶ್ವಾಸ ಮನದಲ್ಲಿ ಹಾಗೆ. ಮಕ್ಕಳು ಆಗ್ಬೇಕು ನೀವು ಜೋಡಿ ಚಂದ ಉಂಟು ನಿಮ್ಮೆಲ್ಲ ರಾಶಿ ಎಲ್ಲ ಕೂಡಿ ಬರ್ತದೆ ಅಂತ ಹೇಳ್ತು ನಾನು ಮದುವೆ ಆದ್ರೆ ಏನು ಆಯುಷ್ಯ ಬೇಕಾದ್ರೆ ಹೋಗುವಂತ ಅಲ್ಲ 1,000 ವರ್ಷಕ್ಕೆ ಆಯ್ತು 1,000 ಇತ್ತ ಆಯುಷ್ಯ ನಮಗೆ ಹೆಚ್ಚಾಗಿದೆ. ರಾಮಣೋತ್ತಮರೇ, ನಿಮ್ಮ ಮಾತಿಗೆ ಮಾನ್ಯತೆ ಉಂಟು. ಅದೇ ಅವಳ ಬಗ್ಗೆ ಹೇಳಿದ್ರೆ ಮಾನ್ಯತೆ ಎಷ್ಟು ಹಾಗೆ ನಿಮ್ಮ ಬಗ್ಗೆ ಬ್ರಾಹ್ಮಣರ ಬಗ್ಗೆ ಉತ್ತಮವಾದಂತಹ ಗೌರವ ಹೊಂದಿದವನ ಆ ಗೌರವವನ್ನು ನಿಮ್ಮ ಮಾತಿಂದ ನೀವು ಕಂಡುಕೊಳ್ಬೇಕಂತ ಹೇಳಿ ಎಷ್ಟು ಬೇಡಿದರು ಈಕೆಯನ್ನು ಮನಮುಟ್ಟಿ ಕೂಡುವವನಲ್ಲ. ನನ್ನ ಹೃದಯವೆಂಬುವುದು ಹಾಗೆ ಅದಕ್ಕೆ ಹಿಂದಿರುವವರೇ ಇವನಾಗಿದ್ದಾರೆ. ಈಗ ಮನಸ್ಸು ಹಾಳಾಗಿದೆ. ನಾನು ಇವಳ ಬಗ್ಗೆ ಕಂಡಂತಹ ಕನಸು ಆ ಸೌಧ ಅದನ್ನೆಲ್ಲ ಒಂದೇ ಒಂದು ಕೆಲಸದಿಂದ ಹಾಳು ಮಾಡಿದ್ದಾರೆ. ಈಶ್ವರ ಮತ್ತೆ ಹೋಗಿದ್ದಾರೆ. ಈಶ್ವರನಿಗೆ ಸಂಡಲ್ ಭೀಷ್ಮ ಬ್ರಹ್ಮಚಾರಿಯವ ಎಂತೆಂತ ವಿಶ್ವಾಮಿತ್ರ ಅಂತಹ ಮಹರ್ಷಿಗಳೇ ಹೆಣ್ಣನ್ನು ಕಂಡು ಕಾಲು ಜಾರಿದ್ದಾರೆ. ಏನು ಭೀಷ್ಮರಿಗೆ ಕಣ್ಣಿಲ್ವಾ? ಪುರುಷತ್ವ ಹೀನಾಗಿದ್ದನ ಹಣ್ಣಿನ ರುಚಿ ಕಂಡಂತ ಭೀಷ್ಮ ಇವು ಒಗಲನ್ನು ಹುಟ್ಟಿಸಿದ್ದಾನೆ. ಆ ಉಚ್ಚಿಷ್ಟವನ್ನು ಸ್ವೀಕರಿಸುವುದಕ್ಕೆ ನಾನು ಭೀಷ್ಮನ ತಮ್ಮನೂ ಅಲ್ಲ, ಅವನ ಕೆಲಸದ ಆಳು ಅಲ್ಲ. ಆದ್ದರಿಂದ ಎಲ್ಲೆಂದಿಗೂ ನನ್ನ ಒಡೆದಂತಹ ಹೃದಯ ಆಗಿರುವಾಗ ಇನ್ನು ಒಡೆದ ಸೀಸ ಯಾವ ಕಾಲದಲ್ಲಿ ಮತ್ತೆ ಜೋಡಣೆ ಆಗುತ್ತಿದೆ. ಆದ್ದರಿಂದ ಭೀಷ್ಮವನ್ನು ಎದ್ದು ಬಂದಂತ ಈಕೆಯನ್ನು ನನ್ನ ಮನಸ್ಸು ಕರುಣಿಯದ ಕೀಳುತ್ತನೆಂದೆಳು ಪರರ ಸ್ವಚ್ಛವ ಕೈಯಲಿಲ್ಲ. ನಾನು ಪರರ ಸ್ವಚ್ಛವ ಕೈಯಲಿಲ್ಲ. ಪುರುಷರದ ನಂಬಿಕೆ ಪ್ರಮಾಣವ ವಿರಚಿಸುವೆನು. ಪರರ ಸ್ಪರ್ಶವ ಕೈಯಲಿಲ್ಲ. ಅಯ್ಯ ಸ್ವಾಮೀಶ, ಏನಾಗ್ಬೇಕು? ಯಾಕಯ್ಯ ಇಂಥ ನಿಷ್ಠುರವಾದಂತಹ ಕಟುಕಟಿಗಳನ್ನು ಆಡ್ತಾ ಇದ್ದೀವಿ? ಕಾಟೂಣಿನಲ್ಲಿ ಯಥಾರ್ಥವಾದ ನುಡಿಯನ್ನು ಹೇಳ್ತಾ ಇದ್ದೇನೆ. ನಿನ್ನ ಮಾತಿನ ಮೊನೆಯಿಂದ ನನ್ನ ಹೃದಯವನ್ನು ಚುಚ್ಚುವಂತಹ ಪ್ರಯತ್ನವನ್ನು ಮಾಡುತ್ತಿರುವೆಯ? ನಾನು ಬಗೆ ಬಗೆಯಿಂದ ನನ್ನ ಅಂತರಂಗವನ್ನು ತೆರೆದಿಡುವಂತಹ ಪ್ರಯತ್ನವನ್ನು ಮಾಡಿದೆ. ನನ್ನ ಮಾತಿನ ಬಗ್ಗೆ ನಿಮಗೆ ವಿಶ್ವಾಸ ಮೂಡುತ್ತಾ ಇಲ್ಲ. ಮೂಡ್ತಾ ನಿಜವಾಗಿಯೂ ಮೂಡುದಿಲ್ಲ. ನನ್ನೊಂದಿಗೆ ಜೊತೆಗೂಡಿ ಬಂದಂತಹ ಬ್ರಾಹ್ಮಣೋತ್ತಮರು ಆ ಪರಿಪರಿಯಾಗಿ ತಿಳಿಸಿ ಹೇಳಿದ್ರು. ಅವರ ಮಾತಿನಲ್ಲೂ ನಿನಗೆ ಭರವಸೆ ಇಲ್ಲ ಅನ್ನುವ ವಿಶ್ವಾಸ. ಯಾರನ್ನೂ ನಂಬುವಂತ ಸ್ಥಿತಿಯಲ್ಲಿ ನಾನೀಗ ಇಲ್ಲ. ಆಚಾರ್ಯವರ ಭೀಷ್ಮರನ್ನು ಆ ನಾನು ರಥೇರಿ ಹೋಗಿದ್ದೇನೆ ಅನ್ನುವಂತಹ ಕಾರಣಕ್ಕೆ ಬೇಕಾಗಿ ಆ ಅವರ ನಿರ್ಮಲತೆಯ ಬಗ್ಗೆ ನೀನು ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದಿ, ಕೊಂಕು ಮಾತುಗಳನ್ನು ಆಡ್ತಾ ಈಗ ಇದ್ದೀಗ. ಅವನ ಮಾತನಿಗೆ ನಿನ್ನ ಮಂದಮತಿ ಅವನು ಅಂತ ಹೇಳಿದವರು ನೀವು. ಮಂದಮತಿ ಹೌದು. ಆ ವಿಚಾರದಲ್ಲಿ ಹಾಗೆಂದು ಯಾವ ಹೆಣ್ಣನ್ನು ಬೆರೆಯದಂತಹ, ಯಾವ ಹೆಣ್ಣನ್ನು ಮುಟ್ಟದೇ ಇರುವಂತಹ ಆ ಒಂದು ನಿಲುಮೆಗೆ ತಂದಂತಹ ಪ್ರಶಸ್ತಿ ಪುರಸ್ಕಾರವೇ ಭೀಷ್ಮ ಅನ್ನುವಂಥದ್ದು.
ಆ ವಿಷಯಿಕವಾಗಿ ನಾನು ತಿಳಿದವಳೆ. ಆ ಕಾರಣದಿಂದಲೇ ತಂಬಿಯವರ ಪ್ರಣಯದ ಕಥೆಯನ್ನು ಅವರಲ್ಲಿ ಬಿತ್ತರಿಸಿದಾಗ ಹೃದಯ ಸಂಪನ್ನರಾಗಿ ಹಾ ಅವರು ನಮ್ಮ ಮಾತನ್ನು ಕೇಳಿ ಹಾ ಬಳಿಗೆ ಅವರ ಕಣ್ಣು ದೇವವಾಯ್ತಪ್ಪ. ನಿಮ್ಮ ಪ್ರೇಮದ ಕಥೆ ಮೊದಲೇ ತಿಳಿದಿದ್ದಲ್ಲಿ ನಾನು ಅಲ್ಲೇ ಬಿಟ್ಟು ಬರ್ತಾ ಇದ್ದೆ, ನಿಮ್ಮ ಜೀವನಿಗೂ ಮದುವೆಯನ್ನು ಏರ್ಪಡಿಸ್ತಾ ಇದ್ದೆ ಅನ್ನೋಂತಹ ಮಾತನ್ನ ಆಗಿದವರು. ಹಾಗಾಗಿ ಕೇಳ್ತಾ ಇದ್ದೆ, ಯಾಕಯ್ಯ ಇಂತ ಮಾತನಾಡ್ತಾ ಇದ್ದಿ, ನನಗೆ ವಿಶ್ವಾಸ ಬರುವುದಿಲ್ಲ ಎಂದಿದ್ರೆ ಇದು ಕಾಯೇನ ವಾಚ ತ್ರಿಕರಣ ಪೂರ್ವಕವಾಗಿ ನನ್ನ ತಲೆಯ ಮೇಲೆ ಕೈ ಇಟ್ಟು ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ನಾನು ಭೀಷ್ಮನನ್ನು ಮುಟ್ಟಿಲ್ಲ, ಪರರ ಸ್ಪರ್ಶವನ್ನು ಕೈಯಲಿಲ್ಲ, ನಾನು ಶುದ್ಧಳು ಪರಿಶುದ್ಧಳು. ನೀನೇ ಜಯಿಸಿಕೊಂಡದ್ದು ಒಳ್ಳೆದೆ. ಮತ್ತೇನ್ ಮಾಡಲಿ ಹೇಳು, ಬೇರೆ ಪರ್ಯಾಯವಿಲ್ಲ ನಮಗೆ. ಮಾತಿಗೆ ಆನ ಪ್ರಮಾಣ ಮಾಡುವರು ಯಾರು? ಯಾರು? ಮಾರಿ ಹೊಲೆ. ಮಾತಿಗೂ ಅಲ್ಲ, ಕೊನೆಯದಾದಂತಹ ದಾರಿ ಉಳಿದದ್ದು ನನಗೆ ಅಷ್ಟೇ ಅಲ್ವೇ? ಇನ್ನು ಬೇರೆ ದಾರಿ ಇಲ್ಲೇ ಇಲ್ಲ. ಅಂದು ಗಂಗಾ ನದಿ ತೀರದಲ್ಲಿ ಸಂಗಾರ ಸುದೇವಿ ಅದ್ದಿನ ಕಾವ್ಯದ ಮಾತುಗಳಿಂದ ನನ್ನ ಹೃದಯದಲ್ಲಿ ಬಂದ ಅಕ್ಷರಗಳಾದವು. ಏನು? ಎಲ್ಲರೂ ಯಾರಿಗಿದ್ದವಲ್ಲಿ ನಿನ್ನನ್ನು ನಾನು ಮುಗಿಸುತ್ತೇನೆ. ಅದಕ್ಕಾಗಿ ಬಂದಿದ್ದೇನಲ್ಲ. ಆ ಮಾತಿನ ಪ್ರಕಾರ ನನ್ನ ವಾಚತ್ವದ ವಧುವಾಗಿದ್ದೇನೆ ಅಲ್ಲವೇ? ನಿಜವಾಗಿ ಕೇಳ್ತಾ ಇದ್ದೇನೆ. ಏನು? ಯಾವಾಗ ನನ್ನ ವಾಚತ್ವದ ವಧುವಾದಂತಹ ನೀನು ಆ ಕ್ಷಣದಲ್ಲಿ ಮಾತನಾಡುವುದು ಒಪ್ಪುತ್ತಿರಲಿಲ್ಲ. ಅದು ಏನು? ಈ ಕಾಲಕ್ಕೆ ನನ್ನನ್ನು ಕಂಡಾಗ ನಿನ್ನ ಮನಸ್ಸು ನನ್ನ ಮೇಲೆ ಬಿತ್ತು. ನನಗಿಂತ ಬಲಿಷ್ಠ, ನನಗಿಂತ ಪರಾಕ್ರಮಿಯಾದಂತಹ ಭೀಷ್ಮ ಬಂದಾಗ ಚಿತ್ತಚಂಚಲೆಯಾದಂತಹ ನಿನ್ನ ಮನಸ್ಸಲ್ಲಿ ಇಲ್ಲವಯ್ಯ, ಯಾಕೆ ಸಂಶಯ ನಿಮಗೆ? ಹಿಂದಿನ ಮೇಲೆ ಯಾವ ಕಾರಣದಲ್ಲೂ ಕೂಡ ವಿಶ್ವಾಸವನ್ನು ಹೊಂದಬಾರದು. ವಿಶ್ವಾಮಿತ್ರರೇ ರಾಮನಿಗೆ ಹೇಳಿದ ಪಾಠ. ಇಳಿದಾದ ಕಾಗೆಯನ್ನು ಕಾಣಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ಕಂಡುಹಿಡಿಯಬಹುದು, ಮಾನವೀಯ ಮನವನ್ನು ಮಾನವನಿಗೂ ಕೂಡ ಬೀಳಕ್ಕೆ ಅಸಾಧ್ಯ. ಆದರೆ ಅದನ್ನು ನೀನು ಸರಿಯಾಗಿ ನಿನಗೆ ಅರ್ಥೈಸಿಕೊಟ್ಟು ಮನವನ್ನು ಬೇಕಾದಂತೆ ಇರುವಂತಹ ನಿನ್ನ ಬಾಯಿಗೆ ಬಂದಂತಹ ಮಾತೆ ಮಾತೆಯಾದಂತಹ ನನ್ನನ್ನು ಹಿಂದಿರುವಂತಹ ಸಾವಿನ ಧರ್ಮಕ್ಕೆ ಹಿಂಜರಿದೆ. ಅಲ್ಲದೆ ಮತ್ತೇನೆ, ಈ ಲೋಕದಲ್ಲಿ ಯಾರಿಗನ್ನಾದ್ರೂ ವೇಷೆಯನ್ನಾದ್ರೂ ಸಾರ್ವಜನಿಕವಾಗಿ ಆಕೆಯನ್ನು ಜಯ ಕೂಡದು, ಆಕೆಯ ಮಾನ ಖಂಡನೆ ಮಾಡಲಾಗದು. ಕಾಶಿಯಂತಹ ಪವಿತ್ರ ಭೂಮಿಯಲ್ಲಿ ಹುಟ್ಟಿದಂತಹ ನಾನು, ಗಂಗಾ ನದಿಯ ಮಡಿಲಲ್ಲಿ ಬೆಳೆದಂತಹ ನನ್ನನ್ನು ಪಾಪಿ ನಾನು ನಿನ್ನ ಪ್ರೀತಿಸಿ ನಿನ್ನ ಕಾಲಗುಣಕ್ಕೆ ಬಂದೆಂಬ ಕಾರಣಕ್ಕೆ ಬಿಟ್ಟಾಗಿ ಏನು ಹೇಳಿದೆ? ಜಾರಿನಿ, ನಾನು ವ್ಯಭಿಚಾರಿಯಲ್ಲ. ನಿನ್ನ ಬಣ್ಣದ ಮಾತುಗಳಿಂದ ಮೋಸಗೊಳಿಸಿದೆ ಅಲ್ಲ ನೀನು. ನಿನ್ನ
ಮಾತಾಡುವ ಹೆಣ್ಣಿಗೆ ಹ್ಮ್ ಮಾನ್ಯತೆ ಕೊಡುವ ನಾನು. ಎಷ್ಟು ಮಾನ್ಯತೆ ಕೊಡ್ತೀಯ ಅನ್ನೋದು ನಿನ್ನ ಮಾತಿನಿಂದ ಎಲ್ಲ ಅರ್ಥ ಆಯ್ತು ನನಗೆ. ನಿಜವಾಗಿಯೂ ನಾನು ಅಂತ ಒಬ್ಬ ಜಾರನಾಗುತ್ತಿದ್ರೆ ಹಾ ನನಗೆ ನೆತ್ತಿ ಬಂದಂತಹ ಹೆಣ್ಣನ್ನು ಹ್ಮ್ ಅಲ್ಲೇ ಭೋಗಿಸಬಹುದಿತ್ತು. ಹ್ಮ್ ಅದನ್ನು ಬಿಟ್ಟೆ ಯಾಕೆ ನಾನು ಮದುವೆ ಆಗ್ತೇನೆ. ವೀರ ಕ್ಷತ್ರಿಯಾಗಿ ನಾನು ಹಾಗೆಲ್ಲ ಮಾಡೋದಕ್ಕೆ ನಮ್ಮ ಊರದು ಅರ್ಥವಾಯ್ತಲ್ಲ. ಈಗ ನೀನು ಮಾತಾಡು ನನ್ನ ಊರಿನಲ್ಲಿ ನೆನಪಿರಲಿ. ಇರ್ಲಿ ಆ ಭಯ ಇಲ್ಲ ನನಗೆ. ಏನು ಮಾಡ್ಬೇಕು ನೀನು ಎಲ್ಲ ಬಿಟ್ಟವರಿಗೆ ಮತ್ತೆ. ಹೌದಾ ಅದು ನಿನ್ನ ಬಗ್ಗೆ ತಿಳಿದುಕೊಂಡು ನೀನು ಆ, ಒಂದು ವೇಳೆ ಏನಾದ್ರೂ ಇದ್ದಿದ್ರೆ ನಿನ್ನನ್ನು ಹೆತ್ತವಳು ಅವೇ ಆ, ಹೌದಾ ಗೊತ್ತುಂಟಾ? ಹೆಣ್ಣನ್ನು ಮಾಡಿಸ್ತೀಯ ನೀನು. ಹೌದು. ನಿನ್ನನ್ನು ಪ್ರೀತಿಸಿ ನಿನ್ನ ಕಾಲಗುಡಕ್ಕೆ ಬಂದು ನನ್ನ ಅಭಿಮಾನವನ್ನು ನನ್ನ ಸ್ವಾಭಿಮಾನವನ್ನು ಕಳೆದುಕೊಂಡು ಕೆಟ್ಟವನೇ. ಯಾವಾಗಲೂ ಕುಳಿತು ಮಾರುವುದನ್ನು ಕೊಂಡೋಗಿ ಮಾತಾಡುತ್ತೇವೆ. ನೀನು ಇದ್ದೀನಿ ಅಲ್ಲಿ ಇಲ್ಲಿಯಲ್ಲ ಮನೆ ಬಲ ಕೆಟ್ಟವಳೆ ಹೆಣ್ಣಾಕಲ್ಲಿ ಈಗಲೂ ಬಿಡ್ತಾ ಇದ್ದೇನೆ. ಏನ್ ಮಾಡ್ತಾ ಇದ್ದೀನಿ ಕಚಾರಿ ಅಲ್ಲ ಕಡಿಯುವುದಲ್ಲ ಕಡಿಯುವುದಲ್ಲ ಕೊಚ್ಚು 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 ನಾನು ಹೆದರೋಳಲ್ಲ. ಅರ್ಥವಯ್ಯ ಅಸಹ್ಯ ಆಗ್ತದೆ ನನಗೆ. ಅವಕಾಶ ಯಾರಿಲ್ಲ ನನಗೆ. ಇದಕ್ಕೆ ಪಾಪ ಅಂತಿದೆ. ನಿನ್ನನ್ನು ನನ್ನ ಮಕ್ಕಳು ಇರಬೇಕು. ನಿನ್ನಂತ ವ್ಯಭಿಚಾರಿಯ ಮರ್ಯಾದೆಯಿಂದ 1 2 3 ಎಣಿಸಿದ್ರೆ ಮೇಲೆ ಆಕಾಶವನ್ನು ನೋಡ್ತಾ ಇದ್ದೀರಿ. ಮಂಗಳ ಅರ್ಥ ಆಯ್ತು. ಪ್ರಸಾದ ಬರಬೇಕು ಅಂತ ಕಾಯ್ತಾ ನೀವು. ತರುಣಿನ ಬೇಡಿದ ಗೌರವನಿ ತರಿ ಬಲವಿನಿ ಮಾತರಿದರು ಪರಿದೇಗೆ ಬಲವಿನಿ ತಾಮನು ಹರುಗದ ಕಥಗಿರಿ. ಅಲ್ಲ ಏನು ಸ್ವಾಮಿ ನೋಡಿ ಏನು ಮಾತುಕತೆ ಇದ್ರು ನಾವು ದಾರಿಯಲ್ಲಿ ಹೋಗುವಾಗ ಮಾತನಾಡ್ತಾ ಹೋಗುವ. ನೀನು ಅವನ ಆಡಳಿತಕ್ಕೆ ಒಳಪಟ್ಟಂತ ನಗರದಲ್ಲಿ ಬೀಳುವುದು ಬೇಡ. ಮೊದಲು ಹೇಳಿದ್ರಲ್ಲ ಕೊಟ್ಟಿದ್ದಾನಂತೆ ರಾಕ್ಷಸ ತಿಂತಾನಂತೆ ಅವನು. ಏನು ಅಲ್ಲ ಸ್ವಾಮಿ ಇನ್ನು ನಿನ್ನ ಕುಂಟೆ ಇಲ್ಲಿ ಅಲ್ಲ ನೋಡಿ ಮಧ್ಯ ಮಾತಾಡಬೇಡಿ ಸ್ವಾಮಿ. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ಜೋರಲ್ಲಿ ನೀವು ಹೇಳಿದ್ರೆ ನೋಡಿ ಕೆಟ್ಟವ ಹಂಗೆ ಅದೆಲ್ಲ ಸರಿ ನಿನ್ನ ಪ್ರಾಮಾಣ್ಯಕ್ಕೆ ಗೌರವ ಕೊಟ್ಟು ಅದಕ್ಕೆ ಕಾರಣ ಇಲ್ಲ ಎಷ್ಟು ಎತ್ತರವಾದ ಪೀಠದಲ್ಲಿ ಕುಳಿಸಕ್ಕೆ ಓ ಹಣೆ ಬಲ ಕೆಟ್ಟವನೇ. ನನ್ನ ಪ್ರಾಮಾಣ್ಯವನ್ನು ತೊರೆದು ಈ ಹೆಣ್ಣಿನ ಮಾರದಕ್ಕೆ ಅವ ಒಮ್ಮೆ ಏರಿಸುವುದು ಮತ್ತೆ ಕೆಳಗೆ ಹಾಕು. ಇವಳ ಓ ವ್ಯವಹಾರ ಅಲ್ವಾ? ಬೇಕಿತ್ತ ನಿಮಗೆ ಕರುಹಲಿರವೆಂಬುದು ಈಗ ಭರವಸವಾಯಿತು. ಚಿತ್ತದಂತಿರೆಯನ್ನು ಹೊಂದಂತ ಆಕೆಯನ್ನು ಕಟ್ಟಿಕೊಂಡು ನಿನ್ನ ಪ್ರಾಮಾಣ್ಯಕ್ಕೆ ಪಾಪದ ಲೇಪವನ್ನು ಅಂಟಿಸಿದ್ಯ ಬ್ರಾಹ್ಮಣ ಒಂದು ಕ್ಷಣ ನೀನು ಇದ್ರೆ ಕುತ್ತಿಗೆಗೆ ಕೈ ಹಾಕಿ ಕೂಡ್ತೇನೆ. ಕೈ ಹಾಕಿ ಬರ್ಬೇಕಾಗಿಲ್ಲ. ನಿನ್ನಂತಹ ಪಾಪಿಯನ್ನು ಮುಖದರ್ಶನ ಮಾಡುವುದು ನಮಗೆ ಪಾಪ. ಹೋಗ್ತೇವೆ ಅಲ್ಲ ನೆನಪಿಸುವಾಗ ನಮಗೆ ರಕ್ತ ಕುಡಿತಾನೆ ಸ್ವಾಮಿ. ಅದ್ರ ಹಿಡಿಯಲು ನೀವೊಂದು ಅವ
ಫಸ್ಟ್ ಮಾಡಿದ್ದು ಕಡಿಮೆ ಇತ್ತು ಅಂತ ಹೇಳಿ ನೀವು ಕೊಟ್ಟದ ಅವನಿಗೆ? ನಿನಗೆ ಮಂಗಳಾರತಿ, ನನಗೆ ಮಹಾಪೂಜೆ, ಪ್ರಸಾದ, ಅನ್ನ ಸಂತರ್ಪಣೆ ಎಲ್ಲ ಆಯ್ತಲ್ಲ. ಸಾಕಲ್ಲ ನಿಮಗೆ? ಅಲ್ಲ ಬೇಕಿತ್ತು ನನ್ನದು ಪ್ರಾಚಾರ. ಸ್ವಾಮಿ, ಅದ ನಾನು ಯೋಚಿಸಿದಲ್ಲ, ಏನನ್ನೆಲ್ಲ ಯೋಚಿಸಿ ಹೊರಟು ಬಂದವಳು ನಾನು. ನನ್ನ ಜೊತೆಗೂಡಿ ಬಂದುದಕ್ಕೆ ನಿಮಗೂ ವ್ಯರ್ಥವಾಗಿ ಆತ ನಿಲ್ಲಿಸ್ತನಲ್ಲ. ಆತ ಅವರು ಕಠೋರರ ದೈವಿ, ಕಲ್ಲು ಮನಸ್ಸಿನ ಅನ್ನುವುದನ್ನು ತೋರಿಸಿಕೊಟ್ಟು ಬಿಟ್ಟ. ಹಾಗೆ ಸ್ವಾಮಿ, ಬೇಸರ ಮಾಡಬೇಡಿ. ಇನ್ನು ನಾವು ಮನೆಯನ್ನು ಉಳಿಯುವ ಹಾಗಿಲ್ಲ. ಹೊರಡೋಣ. ಬಂದ ಹಾಗೆ ಅಷ್ಟನಿಗೆ ಹೋಗೋಣ ಸ್ವಾಮಿ, ಹೋಗೋಣ. ನನ್ನ ದಾರಿಯಲ್ಲಿ ನಾನು ಹೋಗ್ತೇನೆ, ನೀವು ಹೋಗ್ಲಿಕ್ಕಿಲ್ಲ. ಅಲ್ಲಿ ಈಶ್ವರರು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮಾತ್ರ ಅಪ್ಪಣೆ ಕೊಡು. ಬಿಟ್ಟು ಬನ್ನಿ ಅಂತ ಹೇಳಿದ, ಮರಳಿ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಇಲ್ಲಲ್ವಾ, ನಾನು ಹೇಗೆ ಕರ್ಕೊಂಡು ಹೋಗುದು ನಿಮಗೆ? ಸ್ವಾಮಿ, ಅರ್ಥವಾಯಿತು. ನಿಮ್ಮ ತಿರುವು ಬೇರೆ, ನನ್ನ ತಿರುವು ಬೇರೆ. ಬಾಳಿನ ತಿರುವಷ್ಟು ನಾನು ಅದೇ ಸ್ವಾಮಿ. ಆದರೊಂದಿದೆ ನಿಮಗೆ ಹೊರಡುವಾಗ ಆ ದಾರಿಯ ಮಧ್ಯದಲ್ಲಿ ನಾನು ಮಾತು ಕೊಟ್ಟಿದ್ದೇನೆ. ಅದು ಸುಮ್ಮನೆ ನಿಮ್ಮನ್ನು ಮರಳು ಮಾಡೋದಕ್ಕೆ ಬೇಕಾಗಿ ನಾನು ಕೊಟ್ಟಂತಹ ಮಾತಲ್ಲ ಸ್ವಾಮಿ. ಗಂಗೆಯ ಮಡಿಲಲ್ಲಿ ಪುಣ್ಯ ಭೂಮಿಯಾದ ಕಾಶಿಯಲ್ಲಿ ಬೆಳೆದವನು ನಾನು. ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಚಕ್ರವರ್ತಿಯ ಪೀಠ ಬಂದು ಬಂದೆ. ನೋಡಿದ್ರೆ ಆತ ನೋಡಿದಂತಹ ಮಾತು ಈ ಲೋಕದಲ್ಲಿ ಯಾವ ತಂದೆಯಾಗಲಿ ತನ್ನ ಮಗಳನ್ನು ಮದುವೆ ಮಾಡಿ ಕೊಡುವಂತಹ ಸಮಯದಲ್ಲಿ ಗಂಡನ ಮನೆಯಲ್ಲಿ ಆ ಹೆಣ್ಣಿಗೆ ಯಾವ ಕೊರತೆಯೂ ಬಾರದಿರಲಿ ಅನ್ನುವ ಹಾಗೆ ಸಾಲವು ಯಾರ್ಯಾರ ಕೈಯಿಂದ ಪಡೆದುಕೊಂಡು ತನ್ನ ಮಗಳನ್ನು ಸಾಲಾಂತಕಳಾಗಿ ಮದುವೆ ಮಾಡಿ ಕಳುಹಿಕೊಳ್ತಾನಂತೆ. ನೀವಾದರೂ ಬಡವರು, ರಾಜಕುಮಾರಿಯಾದಂತಹ ನನ್ನ ಬದುಕಿನಲ್ಲಿ ಇನ್ನು ಮದುವೆ ಉಂಟೋ ಇಲ್ಲವೋ ಅನ್ನೋದು ನನ್ನ ಗೊತ್ತಿಲ್ಲ ಸ್ವಾಮಿ. ಕಾಣುತ್ತಿರುವಂತಹ ಹೊಳೆಯುವಂತಹ ಒಡವೆಯಿಂದ ನನಗೇನಾಗುವುದಕ್ಕಿದೆ? ನೀವು ಹೇಳಿದಕ್ಕಿಂತ 10 ಪಟ್ಟಲ್ಲ 100 ಪಟ್ಟು ಹೆಚ್ಚುಂಟು ಸ್ವಾಮಿ. ಇದನ್ನು ಸ್ವೀಕರಿಸಿ. ಬೇಡ ಮಗಳೇ, ಬೇಡ ಬೇಡ. ನಿನ್ನಂತ ಮಗಳು ನನಗೂ ಇದ್ದಾರಲ್ಲ ಅಲ್ಲಿ ಮನೆಯಲ್ಲಿ. ಅವರದ್ದು ಪರಿಸ್ಥಿತಿ ಹೀಗಾದ್ರೆ ನಿಮ್ಗೆ ಅರ್ಥ ಆಗ್ತಾ ಉಂಟು. ನಿನ್ನ ಪರಿಸ್ಥಿತಿ ನಮಗೆಲ್ಲ ಗೊತ್ತಾಗ್ತಾ ಉಂಟು. ಅದೆಲ್ಲವೂ ದೇವರಕ್ಕೆ. ಜ್ಞಾನವೃದ್ಧರು ಹೌದು, ನೀವು ವಯೋವೃದ್ಧರು ಹೌದು. ಹಾಗೆಂದು ಪರಿಸ್ಥಿತಿಯ ವೈಫಲ್ಯ ಏನು ಅನ್ನುವುದನ್ನು ನಾನು ತಿಳಿದಿದ್ದೇನೆ. ಮಾತನ್ನು ಉಳಿಸಲು ಸುಗಾಯಿ ಇದನ್ನು ನಿಮಗೆ ಕೊಡ್ತಾ ಇದ್ದೇನೆ. ಯಾಕೆ ಬೇಕಾಗಿ ಸ್ವಾಮಿ? ಇನ್ನು ನನ್ನ ಬದುಕಿನಲ್ಲಿ ಏನು ಕಾದಿದೆಯೋ ಅನ್ನೋದು ನನಗೂ ಗೊತ್ತಿಲ್ಲ. ಇನ್ನಾದ್ರೂ ನನ್ನ ಬಾಳು ಹಸನಾಗುವ ಹಾಗೆ ಆಗಲಿ ಅನ್ನುವಂತಹ ಬಯಕೆಯಿಂದ ನಿಮ್ಮ ಮಗಳಿಗೆ ಮದುವೆಯನ್ನು ಮಾಡುವ ಸಮಯದಲ್ಲಿ ಇದನ್ನು ತೊಡಿಸಿ ಒಂದು ಕ್ಷಣ ಈ ಅಮ್ಮೆಯನ್ನು ನೆನಪು ಮಾಡಿಕೊಳ್ಳಿ ಸ್ವಾಮಿ. ನನ್ನ ಬದುಕು ಸಾರ್ಥಕವಾಗಿತ್ತು. ನನ್ನ ಸತ್ಯದಲ್ಲಿ ಚ್ಯುತಿಯನ್ನು ನಾನು ಕಂಡುಕೊಳ್ಳಬಾರದನ್ನು ಕಾರಣಕ್ಕೆ ಬೇಕಾಗಿದ್ದು ಕೊಡ್ತಾ ಇದ್ದೇನೆ. ಮತ್ತೊಂದು ಮಾತು ಸ್ವಾಮಿ, ಈ ಲೋಕದಲ್ಲಿ ಬ್ರಾಹ್ಮಣರು ಸುಳ್ಳಾಡುವುದಿಲ್ಲ, ಹಾಗೆಂದು ಬ್ರಾಹ್ಮಣರು ಆಡಿದ್ದು ಸತ್ಯವಾಗ್ತದೆ ಅನ್ನೋ ಕಾರಣಕ್ಕಾಗಿಯೋ ಏನು ನೀವು ಆಡಿದಂತಹ ಮಾತೆ ಸತ್ಯವಾಯಿತು ಸ್ವಾಮಿ, ಸತ್ಯವಾಯಿತು. 2 ಕೈಗಳನ್ನು ಎತ್ತಿ ನನ್ನನ್ನು ಪ್ರಸಿದ್ಧಿ ಸ್ವಾಮಿ. ಮರುಳೇ
ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನಿ 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 ಸರಳತನಯೇ ಹೋಗುವೆನವನ ಬಳಿಗೆ ಬಡಿಗೆ ಮರುಳೇ 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 ನಾ ಆಗಿಬೇ ನಾನು ಹಂಚಿಯಲ್ಲ, ನಾನು ಮರುಳೇ ಅಲ್ಲ. ನನ್ನ ಬುದ್ಧಿ ಕೆಟ್ಟಿಲ್ಲ ಕೆಟ್ಟಿಲ್ಲ. ಇದು ನನ್ನ ಮನಸ್ಸಿಗೆ ಆವರಿಸಿದಂತಹ ಹೆಚ್ಚು. ಅಯ್ಯೋ, ನನ್ನ ಮನಸ್ಸಿಗೆ ಆದಂತಹ ಆಘಾತ ಇದು. ಈ ಹುಚ್ಚು ಮನಸ್ಸಿಂದಲೇ ಇಷ್ಟೆಲ್ಲ ಅವಾಂತರಗಳು, ಇಷ್ಟೆಲ್ಲ ರಾತಾಂತಗಳು. ಶಿವನೇ, ಯಾಕೆ ಹೀಗೆ, ಯಾಕೆ ಹೀಗೆ? ಹೌದು ಹೌದು, ಇದಕ್ಕೆಲ್ಲ ಕಾರಣ ನಾನೇ 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 ನಾನೇ. ನನ್ನ ಸ್ವಯಂಕೃತ ಅಪರಾಧವಿದು. ಯಾರ್ಯಾರನ್ನು ಯಾಕೆ ದೂರಲಿ? ಅಹಂಕಾರ ಅಧಪತನಕ್ಕೆ ದಾರಿ. ಹೌದು, ನಾನು ವಿದ್ಯಾವಂತೆ, ನಾನು ಬುದ್ಧಿವಂತೆ ಅನ್ನುವಂತ ಅಹಂಕಾರದಲ್ಲಿ ಮುಂದಡಿ ಇಟ್ಟಂತೆ ದುಃಖವಾಯಿತೆ. ಶಿವನೇ, ನನ್ನ ಬಾಳಿಗೊಂದು ಹೊಸ ಹೆಜ್ಜೆ ಅನ್ನುವ ಹಾಗೆ ನಾನು ಹಿಡಿದಂತಹ ಪತ್ರವೇ, ನಾನು ಇಟ್ಟಂತಹ ಹೆಜ್ಜೆಯೇ ನನಗೆ ಇನ್ನು ಭವಿತವ್ಯದಲ್ಲಿ ಹೆಜ್ಜೆಯೇ ಇಡುವುದಕ್ಕಾಗದ ಸ್ಥಿತಿಯನ್ನು ತಂದೊಡ್ಡಿದ್ದೆ. ಶಿವನೇ ಶಿವನೇ, ಈ ಪ್ರಪಂಚವೇ ತಲೆಬಾಗುವಂತಹ ಕಾಶಿಯ ವಿದ್ಯಾ ಸಂಸ್ಥೆಯಲ್ಲಿ ಸರ್ವವಿದ್ಯಾ ಪಾರಂಗತಳಾದಂತಹ ಈ ಅಮ್ಮೆಯ ಸ್ಥಿತಿ ಇಂದಿಗಾಗುವಾಗ ಮನೆ ಮನೆ ಬೇಡುವ ಭಿಕ್ಷುಕಿಗಿಂತಲೂ ಕಡೆಯಾಯ್ತಲ್ಲ. ಉಡುವುದಕ್ಕೆ ಬಟ್ಟೆ ಇಲ್ಲ, ಉಣ್ಣುವುದಕ್ಕೆ ಅನ್ನವಿಲ್ಲ, ಕೇಳಿಕೊಳ್ಳುವುದಕ್ಕೆ ನನ್ನದಾದ ಮನೆ ಇಲ್ಲ. ಅಯ್ಯೋ, ನನ್ನ ನಡತೆಯಿಂದ ಎಲ್ಲವನ್ನೂ ನಾನು ಕಳೆದುಕೊಂಡೆ. ಇಲ್ಲ ಇಲ್ಲ, ನಾನೆಲ್ಲಿಯೂ ತಪ್ಪಿ ನಡೆದವಳಲ್ಲ.
ಬಹಳಷ್ಟು ಆಲೋಚಿಸಿ ಅಲ್ವೇ ಈ ಪಥವನ್ನು ನಾನು ಕ್ರಮಿಸಿದ್ದು. ಹಾಗಾದ್ರೆ ಹೇಗೆ ತಪ್ಪಿತು, ಹೇಗೆ ತಪ್ಪಿತು, ಯಾಕೆ ತಪ್ಪಿತು? ಹಾ, ಅರ್ಥವಾಗ್ತಾ ಇದೆ. ನನ್ನ ದಾರಿ ತಪ್ಪಿಸಿದವರು ಬೇರೆ ಯಾರು ಅಲ್ಲ, ನನ್ನವರೆಂಬವರು, ನಾನು ನಂಬಿದವರು. ಅವರಲ್ಲಿ ಮೊದಲಿಗ ನನ್ನ ತಂದೆಯಾದಂತಹ ಪ್ರತಾಪಸೇನ ಮಹಾರಾಜ ಶಾಸ್ತ್ರಕ್ಕೆ ವಿರುದ್ಧವಾದ ಪಣವಿಟ್ಟ. ವಿವಾಹಕ್ಕೆ ವಿಕ್ರಮವೇ ಪಣ. ಮನುಷ್ಯತ್ವಕ್ಕೆ ಆಧಾರವಾದ ಬೇರಾವ ವಿಷಯವನ್ನು ಯೋಚಿಸದೆ ಅಯ್ಯೋ ಮಕ್ಕಳಾದ ನಮ್ಮನ್ನು ಬಲಿ ಪಶುವನ್ನಾಗಿಸಿ ಬಿಟ್ಟ. ಈ ಶುದ್ಧ ರಾಜಕೀಯಕ್ಕೆ ನಮ್ಮನ್ನು ಬಲಿ ಕೊಟ್ಟ ನನ್ನಪ್ಪ ನನ್ನ ಜನ್ಮದಾತನ ತಪ್ಪೇ, ಸಾಧ್ಯವೇ ಇಲ್ಲವಪ್ಪ. ಈ ಲೋಕದಲ್ಲಿ ಹುಟ್ಟಿನಿಂದ ಯಾರೂ ಕೆಟ್ಟವರಾಗಿರುವುದಿಲ್ಲ. ಹಾಗೆಂದು ಬೆಳೆದ ಮಕ್ಕಳು ಕೆಟ್ಟವರಾಗುವುದಕ್ಕೆ ಸಾಧ್ಯವಿದೆ. ಜನ್ಮದಾತರು ಹೆತ್ತವರು ಯಾವತ್ತು ಕೆಟ್ಟವರಾಗುವುದಕ್ಕುಂಟೆ? ಮಗುವೊಂದು ಬೆಳೆದು ಸ್ವತಂತ್ರನಾಗುವವರೆಗೆ ಆ ಮಕ್ಕಳಿಗೆ ಮಾತಾ ಪಿತರು ಕೊಟ್ಟಂತಹ ಕೊಡುಗೆಯನ್ನು ಮೊತ್ತ ಕೊಟ್ಟು ಸಲ್ಲಿಸಲಾದೀತೆ. ಹಾಗಾದ್ರೆ ಇದು ನನ್ನ ತಂದೆಯ ತಪ್ಪಲ್ಲ. ಒಂದು ವೇಳೆ ನನ್ನ ತಂದೆಯ ಪಣದ ತಪ್ಪೇ ಆಗಿದ್ದಿದ್ರೆ ನನ್ನ ಬಾಳು ಮಾತ್ರ ಯಾಕೆ ಹೀಗೆ? ನನ್ನ ತಂದೆಯ ಬಾಳುವ ಹಸನಾಗಿದೆ. ಅವರು ಚಕ್ರವರ್ತಿನಿಯರಾಗಿ ಮೆರೀತಾ ಇದ್ದಾರೆ. ಹಾಗಾದ್ರೆ ನಾನು ಬೆಳೆದದ್ದು ಹೆಚ್ಚಾಗಿ ಹೋಯಿತು, ನಾನು ಬೆಳೆದದ್ದು ಹೆಚ್ಚಾಯಿತು. ಈ ಲೋಕದಲ್ಲಿ ಯಾವ ಮಕ್ಕಳೇ ಆಗಲಿ ಭೌತಿಕವಾಗಿ ಮಾತಾಪಿತರಿಂದ ಎತ್ತರವಾಗಿ ಬೆಳೆಯುವುದಕ್ಕೆ ಸಾಧ್ಯವಿದೆ. ಹಾಗೆಂದು ಭೌತಿಕವಾಗಿ ಮಾತಾಪಿತರ ಎದುರಿಗೆ ನಾವು ಸಣ್ಣವರೇ ಅಲ್ಲವೇ? ಅಯ್ಯೋ ಏನಾಗಿ ಹೋಯಿತು, ಏನಾಗಿ ಹೋಯಿತು. ಭೀಷ್ಮನಲ್ಲಿ ನನ್ನ ಸತ್ಯ ವಿಷಯವೆಲ್ಲವನ್ನು ಹೇಳಿದೆ. ಲೋಕದಲ್ಲಿ ಯಾವ ಹೆಣ್ಣೆ ಆಗಲಿ ತನ್ನ ಬದುಕಿನ ಗೌಪ್ಯವನ್ನು ಮದುವೆಯಾಗುವ ಮೊದಲು ತನ್ನ ಮಾತಾ ಪಿತರಲ್ಲಿ ಬಚ್ಚಿಡ ಕೂಡದಪ್ಪ. ತಂದೆಯಲ್ಲಿ ಹೇಳಲಾಗದ ವಿಷಯ ಇದ್ರೆ ತಾಯಿಯಲ್ಲಾದರೂ ಹೇಳಬೇಕು. ಒಂದು ವೇಳೆ ತಾಯಿಯಲ್ಲಿ ಹೇಳಲಾಗದ ವಿಷಯ ಹೆಣ್ಣೋರ್ವಳ ಬದುಕಿನಲ್ಲಿ ಬಂತು ಎಂದಿದ್ರೆ ಅವಳ ಬದುಕಿನ ಆ ದುರ್ಗತಿಗೆ ಯಾಕೆ ಮುನ್ನುಡಿಯನ್ನು ಬರೀತಾ ಇದ್ದಾಳೆ ಅನ್ನುವುದೇ ಅರ್ಥ. ಅದೇ ಈ ಅಮ್ಮೆಯ ಬದುಕಿನಲ್ಲೂ ಆಗಿ ಹೋಯಿತು. ನನ್ನ ಅಪ್ಪನ ತಪ್ಪಲ್ಲ, ನನ್ನ ಆಯ್ಕೆ ತಪ್ಪು. ಕಾಮುಕನಾದಂತಹ ತಾನನ್ನು ನಾನು ಬಯಸಿದ್ದೆ, ನನ್ನ ಮೊದಲ ಅಪರಾಧ. ಅಯ್ಯೋ ಆತನ ಪ್ರಣಯದ ಮಾತುಗಳನ್ನು ಕೇಳಿ ನಾನು ಮರುಳೆಯಾಗಿ ಅವನಿಗೆ ಮಾತು ಕೊಟ್ಟೆ. ಯಾಕೆ ಬೇಕಿತ್ತು ಆ ಮಾತು ಕೊಡುವ ಆ ಕೆಲಸ? ಇಲ್ಲವಪ್ಪ, ಪ್ರೇಮ ದೇವತೆಯ ನಂದನವನದ ಪಾರಿಜಾತವಾಗಬೇಕೆಂಬಂತಹ ನಾನು ಕಾಮುಕನ ಕಂಠೀರವಾದಂತಹ ಸಾಯಕಕ್ಕೆ ಮನ ಮಾಡಿದೆ. ದುಷ್ಟ ಸಾಲ್ವನಿಗೆ ಮಾತು ಕೊಟ್ಟೆ. ದೂರನಾದಂತಹ ಸಾಲ್ವ ನನ್ನ ಪವಿತ್ರವಾದಂತಹ ಪ್ರೇಮಕ್ಕೆ ಜಾರಿಣಿ ಅನ್ನುವಂತಹ ಮೌಲ್ಯವನ್ನು ಕೊಟ್ಟ. ಹೌದಪ್ಪ, ಪ್ರೇಮಕ್ಕಿರುವುದು ಒಂದೇ ಬುದ್ಧಿ, ಅದು ತ್ಯಾಗ ಬುದ್ಧಿ. ಆತನಲ್ಲಿದ್ದದ್ದು ಸ್ವಾರ್ಥ ಬುದ್ಧಿ, ಅದು ಕಾಮದ ಬುದ್ಧಿ. ಇದನ್ನರಿಯದೆ ಸಾಲ್ವನಿಗೆ ನಾನು ಮಾತು ಕೊಟ್ಟದ್ದೆ ನನ್ನ ಮೊದಲ ಅಪರಾಧ, ನನ್ನ ಮೊದಲ ಅಪರಾಧ, ನನ್ನ ಮೊದಲ ಅಪರಾಧ. ಕ್ಷಮಿಸಲಾಗದು. ಈ ಲೋಕದಲ್ಲಿ ಮೂಢರಾಗಬಹುದು, ಮೂರ್ಖರ ಸಹವಾಸವಲ್ಲ. ಹಾಗೆಂದು ಇದಕ್ಕೆ ಕಾರಣ ಏನು? ಹೆಣ್ಣಾಗಿ ಹುಟ್ಟಿದ್ದು ಹೌದು, ಹೌದು, ಸರಸಿದಾಸನ ನೀನು ಇಲ್ಲ. ಆ ಬ್ರಹ್ಮದೇವನನ್ನು ನಾನು ದುಷ್ಟ ಅನ್ನೋ ಹಾಗೆ ನಾನು ಹೇಗೆ ಕರೆಯಲಿ? ಕಾಶಿಯಂತಹ ಪುಣ್ಯ ಭೂಮಿಯಲ್ಲಿ ಅವನಿ ಪಾಲಕನ ಮಗಳಾಗಿ ಹುಟ್ಟುವುದಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಮಹಾಮಹಿಮ ಬ್ರಹ್ಮದೇವ. ಆತನಾದರೂ ಸ್ವತಂತ್ರನೇ. ಜೀವಿಗೊಂದರ ಈ ಹಿಂದಿನ ಪಾಪ ಪುಣ್ಯದ ಲೆಕ್ಕವನ್ನು ಹಾಕಿಯೇ ಆತ ಸೃಷ್ಟಿಸ್ತಾನಂತೆ. ಹಾಗಾದ್ರೆ ಅಮ್ಮನ ತಪ್ಪಲ್ಲ,
ತಮ್ಮನ ತಪ್ಪಲ್ಲ. ಯಾವ ಜನ್ಮದಲ್ಲಿ ಯಾವ ಹೆಣ್ಣಿಗೆ ಯಾವ ತೊಂದರೆಯನ್ನು ನಾನು ಕೊಟ್ಟಿದ್ದೇನೋ, ಯಾವ ಸುಖ ಸಂಸಾರದಲ್ಲಿ ನಾನು ಕುಳಿಯನ್ನು ಹಿಂಡಿದ್ದೇನೋ ಅದೇ ಭೂತವಾಗಿ ಕಾಣ್ತಾ ಇದೆ. ಹೌದಪ್ಪ, ಹೌದು, ಇದು ಬ್ರಹ್ಮನ ತಪ್ಪಲ್ಲ. ಇದು ಯಾರ ತಪ್ಪು? ಯಾರ ತಪ್ಪು? ನಾನು ಸಣ್ಣವಳು, ಎಳೆಪ್ರಾಯದವಳು, ಸ್ತ್ರೀ ಸಹಜವಾದ ಚಂಚಲತೆಯಿಂದ, ಎಳೆಪ್ರಾಯದ ಹುಡುಗಾಟಿಕೆಯಿಂದ ನಾನು ತಪ್ಪಿದ್ದಿರಬಹುದು, ಒಪ್ಪಿಕೊಟ್ಟೇನೆ. ಹಾಗೆಂದು ಭೀಷ್ಮನೇನು ಬುದ್ಧಿಹೀನನೇ? ನನ್ನ ಅಭಿಪ್ರಾಯವನ್ನು ಹೇಳುವುದಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟು ನಾನು ದಾರಿ ತಪ್ಪುವುದಕ್ಕೆ ಅವಕಾಶ ಮಾಡಿದ ಆತ ಒಂದು ಮಾತು ಹೇಳುತ್ತಿದ್ರೆ, ಅಮ್ಮೆ ನಿನ್ನ ಆಯ್ಕೆ ತಪ್ಪು. ಹೌದಪ್ಪ, ಕಾಶಿಯ ಸ್ವಯಂವರ ಮಂಟಪದಲ್ಲಿ ಆಗುತ್ತಿರುವಂತಹ ಆ ಕಾರ್ಯಕ್ರಮ ಚಕ್ರವರ್ತಿ ಪೀಠಕ್ಕಾಗುತ್ತಿರುವಂತಹ ಅವಮಾನ, ಇದು ರಾಜಕೀಯದ ತಂತ್ರ ಅನ್ನುವ ದೂರಗ್ರಾಹಿತ್ವ, ಸೂಕ್ಷ್ಮಗ್ರಾಹಿತ್ವ ಇರುವಂತಹ ಭೀಷ್ಮನಿಗೆ ನರೇಂದ್ರ ಭೀಕರತೆ ಅರ್ಥವಾಗದೆ ಇತ್ತೆ ಅಥವಾ ಅರ್ಥವಾಗದೆ ಹೋಯಿತೆ. ಹಾಗಾಗಿ ಆತ ಆತ್ಮವಂಚಕನಾದ. ಹೌದು ಹೌದು, ಹೆಣ್ಣೆಂದರೇನು ಮಕ್ಕಳಾಟಿಕೆ ಎಂದು ತಿಳಿದರೆ ಭೀಷ್ಮ. ಹೌದು, ನಾನು ಚಕ್ರವರ್ತಿಯನ್ನು ಮದುವೆಯಾಗುವುದಿಲ್ಲ ಅನ್ನುವಂತ ಒಂದೇ ಒಂದು ಮಾತನ್ನು ಹೇಳಿ ಕೆಟ್ಟು ಬಿಟ್ಟೆ. ಅಯ್ಯೋ, ನನ್ನ ಮಾತೆ ನನ್ನ ಬದುಕನ್ನು ದುರತ್ತಕ್ಕೆಡೆ ಮಾಡುವುದಕ್ಕೆ ಕಾರಣವಾಯಿತಲ್ಲ. ವಿಚಿತ್ರ ವೀರ್ಯನನ್ನು ನಾನು ಮದುವೆಯಾಗುವುದಿಲ್ಲ ಅನ್ನುವಂತಹ ಕಾರಣಕ್ಕೆ ಬೇಕಾಗಿ ಚಕ್ರವರ್ತಿ ಪೀಠಕ್ಕೆ ಸಲ್ಲದ್ದು ಎಲ್ಲಿಗೂ ಸಲ್ಲ ಅನ್ನುವಂತಹ ನಿಲುಮೆಯಿಂದ ಆತ್ಮವಂಚಕನಾಗಿ ನನ್ನ ಸ್ವಾಮಿತ್ವದಿಂದ ಹಿಂದುಳಿದು ನನ್ನ ಈ ಬದುಕಿನ ದುರಂತ ಪರಂಪರೆಗಳಿಗೆ ಕಾರಣರಾದಂತಹ ಭೀಷ್ಮ 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 ನಿನ್ನನ್ನೇ ನೋಡಿಕೊಳ್ತೇನೆ, ನಿನ್ನನ್ನೇ ವಿಚಾರಿಸ್ತೇನೆ. ಯಾಕೆ ಯಾಕೆ ಹೀಗೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ? ಎಂಬುದಾಗಿ ಈ ಕಾಡಿನ ಜನರೆಲ್ಲರೂ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ನನ್ನ ಪರಾಕ್ರಮವನ್ನು ಮೆಚ್ಚಿ ಈ ಕಾಡಿನ ಜನತೆಯರು ನಾಯಕ ಎಂಬುದಾಗಿ ಗುರುತಿಸಿದ್ದಾರೆ. ಕಾಡಿನ ರಾಜನೆಂದರೆ
ಈ ಏಕಲವ್ಯ ಒಬ್ಬನೇ ಉದ್ಯಪಣ್ಣ ಈಗ ಬನ್ನಿ. ಕಿರಸ್ತಣ್ಣ ಹಾ, ಮೊದಲನೇದಾಗಿ ನನ್ನ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಾವು ಬೇಟೆ ಆಡಿದ ಎಷ್ಟು ಸಮಯ ಅಷ್ಟೇ, ಹೌದಲ್ವಾ? ನಾವು ಮಾಂಸ ಅಂದ್ರೆ ತಿನ್ನದೆ ದೇಹಕ್ಕೆ ಅಲ್ಲೆಲ್ಲ ಕಿರಿ ಜಲತ್ವ. ಕಿರಿ ಕಿರಿ ಕುರು 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 ಅಂತ ಹೇಳ್ತಾರೆ. ಹೌದಾ? ಅದಕ್ಕಾಗಿ ನಾವು ಬೇಟೆ ಆಡ್ಲಿಕ್ಕೆ ಹೋಗ್ಬೇಕಂತ ಮನಸ್ಸುಂಟು. ಯಾರು ಹೇಳ್ತೇನೆ ತುಂಬಾ ಸಮಯ ಆಯ್ತಾ ನೀವು ತುಂಬಾ ಸಮಯ ಓಡಾಡದೆ? ಬೇಟೆ ಆಡಿ ಮಾಂಸ ತಿನ್ನದೆ ತುಂಬಾ ಸಮಯ ಆಯ್ತು. ಹೌದಾ? ಹೌದು. ಹಾಗೆ ಅಲ್ಲಿಂದ ಹೋದದ್ದು. ಮುಜಪ್ಪಣ್ಣ ಹಾ ಬೇಟೆ ಆಡಬೇಕು, ಹಾ ಅದಕ್ಕಾಗಿ ಸಮಯ ವ್ಯರ್ಥ ಯಾಕೆ? ಹಾ ಆಯುಧವನ್ನು ಆಯುಧವನ್ನು ಹಿಡಿಯಿರಿ, ಹಿಡಿಯಿರಿ. ಹೋಗೋಣ ಕಾಡಿಗೆ. ಉಡುಗೆ ತೊಡುಗೆಯನ್ನು ನೋಡುವಾಗ ರಾಜಕುಮಾರಿಯೇ ಸರಿ. ಈ ದಟ್ಟವಾದಂತಹ ಅರಣ್ಯದಲ್ಲಿ ಇತ್ತಿಂದತ್ತ ನಡೆಯುತ್ತಿರುವೆಯಲ್ಲ. ಇನ್ನಲ್ಲೂ ಒಂದು ಪ್ರಶ್ನೆ, ಯಾರು ನೀನು? ಯಾಕಾಗಿ ಇಲ್ಲಿಗೆ ಬಂದೆ? ಯಾರು ನಿನ್ನ ತಂದೆ ತಾಯಿಯರು? ಅಷ್ಟು ಮಾತ್ರವಲ್ಲ, ನಿನ್ನ ರೂಪವನ್ನು ಕಂಡು
ನಾನು ಮರಳಾಗಿದ್ದೇನೆ ಎಣ್ಣೆ. ನನಗೆ ಒಂದೇ ಒಂದು ಆಸೆ, ನಿನ್ನನ್ನು ಕೂಡಬೇಕು, ನಿನ್ನನ್ನು ಮದುವೆ ಆಗಬೇಕು. ಮದುವೆ ಆಗುವೆಯಾ ಎಣ್ಣೆ? ಕಿರತೆ ಕೇಳು ಕಿರತೆ ನೀನು ಕಾಮಿ ಮಾದನಂತೆಯಂತೆಲ್ಲ ಕೇಳು ಕಿರತೆ ನೀನು ಕಾಮಿ ಮಾದನಂತೆಯಂತೆಲ್ಲ ಕಾಲಗದೊಳಗೆಲ್ಲರನು ಕೊರಗಿಗೆ ನಿರೆಯುತ್ತಾರಿವೆನೆನ್ನುವ ಮಾನುಪಲ್ಲವೆನೈದೆ ಮತ್ತೀಗ. ಕೇಳು ಕಿರತೆ ನೀನು ಕಾಮಿ ಮಾದನಂತೆಯಂತೆ ಸಾರೋ. ಓ ಕಿರಾತೀಶ, ಎಣ್ಣೆ, ನನ್ನ ಬದುಕಿನ ಗೋಪಿನ ಕಥೆಯನ್ನು ನಾನು ಏನೆಂದು ಕೇಳಲಿ? ಏನಾಯಿತು? ಅಯ್ಯ, ಏನು? ಕಾಶಿಯಲ್ಲಿ ಹುಟ್ಟಿದವಳು ನಾನು. ಕಾಶಿ ಪಾಲಕನಾದಂತಹ ಪ್ರತಾಪಸೇನನ ಮಗಳು ನಾನು. ಅಂಬೆ ಅನ್ನೋ ಹಾಗೆ ನನ್ನ ನಾಮಧೇಯ. ಪ್ರತಾಪಸೇನನ ಮಗಳು ನೀನು. ಇಲ್ಲಿಗೆ ಬರಲಿದ್ದ ಕಾರಣ, ಪ್ರಾಪ್ತ ವಯಸ್ಕರಾದಂತಹ ನಮಗೆ ವಿವಾಹವನ್ನು ಏರ್ಪಡಿಸಿದಂತಹ ಸಮಯದಲ್ಲಿ ಸ್ವಯಂವರ ವೇದಿಕೆಯ ನಿರ್ಮಾಣವನ್ನು ಮಾಡಿದ ನಮ್ಮಪ್ಪ. ಆ ಸಮಯದಲ್ಲಿ ಅಲ್ಲಿಗೆ ಆಗಮಿಸಿದಂತಹ ಭೀಷ್ಮ ನಮ್ಮನ್ನು ಗೆದ್ದು ತಮ್ಮನೊಂದಿಗೆ ಕರೆದುಕೊಂಡು ಹೋದ. ನಮ್ಮನ್ನು ಮದುವೆಯಾಗದೆ ಈ ಹೊತ್ತು ಇದು ಕಾಡಿನಲ್ಲಿ ಬಿಟ್ಟು ಬಿಟ್ಟಿದ್ದಾನೆ. ನಾನೊಂದು ತೀರ್ಮಾನವನ್ನು ಮಾಡಿದ್ದೇನೆ. ಒಂದು ವೇಳೆ ಭೀಷ್ಮನನ್ನು ಯುದ್ಧದಲ್ಲಿ ಸೋಲಿಸಿ ಆತನನ್ನು ಕೊಂದು ನೀನು ಮುಂದೆ ಬಂದು ಎಂದಿದ್ರೆ ನಿಮ್ಮ ಮಾಲೆಯನ್ನು ಹಾಕಿ ನಿನ್ನನ್ನು ವರಿಸಿಕೊಳ್ತೇನೆ. ಚಿಂತೆಯನ್ನು ಬಿಡು. ಆ ಭೀಷ್ಮನ ತಲೆಯನ್ನು ನಾನು ಕತ್ತರಿಸುವೆ. ಆದ ನಂತರ ನಿನ್ನನ್ನು ನಾನು ಮಾಡಿಸುವೆ. ಎಲ್ಲಿದ್ದಾನ ಆ ಭೀಷ್ಮ? ಗಜಪುರದಲ್ಲಿ ತೋರಿಸ್ತೇನೆ. ಈಗ ಮಾಂಸವನ್ನು ತಿನ್ನುವ ಕಿರಾತನೆ. ನಿನ್ನ ಬಗ್ಗೆ ಸ್ವಲ್ಪ ನಾನು ತಿಳಿದುಕೊಂಡಿದ್ದೇನೆ. ಹೌದೇನೋ? ಪೂರ್ಣ ತಿಳಿಯುತ್ತಿದ್ದರೆ ಇತ್ತ ಸುಳಿಯುತ್ತಿರಲಿಲ್ಲ. ಹಾಗೆಯಾ? ಹೌದಾ? ಏನು? ನೀನು ಬ್ರಹ್ಮಚಾರಿಯಾಗಿಯೂ ಸಹ ಕಾಶಿಪುರಕ್ಕೆ ಸ್ವಯಂವರಕ್ಕೆ ಹೋದೆಯಂತೆ, ಹೌದೇ?
लाइट नीचे मार दिया ಬ್ರಹ್ಮಚಾರಿಯಾಗಿ ಯಾರಾದರೂ ಒಂದು ಮಗ ಹುಡುಗಿಯನ್ನು ಮದುವೆಯಾಗಲಿಕ್ಕೆ ಮುಂದೆ ನಡೆಯುತ್ತಾರೋ ಇಲ್ಲವಲ್ಲ, ಅಲ್ಲಿದ್ದಂತಹ ಎಲ್ಲ ಅರಸರನ್ನು ಸಹ ಸೋಲಿಸಿ 3 ಮಂದಿ ಹೆಣ್ಣಂದಿರ ನೀನು ಕರೆದುಕೊಂಡು ಇನ್ನವರಿಗೆ ಹೊದಿಯಂತೆ ನಾನು ಕೇಳುವುದು ಇಷ್ಟ ನಿನಗೆ, ಇದು ನೀತಿಯ ಹೌದಾ? ಹೇಳಿಕೆ ಕಾಡಿನಲ್ಲಿದ್ದುಕೊಂಡು ಹಸಿಮಾಂಸ, ಗೆಡ್ಡೆ, ಗೆಣಸು ಮುಂತಾದಗಳು ತಿಂದು ಬದುಕುವ ಕಾಡ ಜನರು ನೀವು. ಹೌದು, ನಮ್ಮಲ್ಲಿಗೆ ಸುಳಿಯುವುದಕ್ಕೆ ನಿಮ್ಮ ಹೃದಯದಲ್ಲಿ ಕಂಪನ ಉಂಟಾಗ್ತದೆ. ಒಂದು ಹೆಣ್ಣಿನ ಮಾತನ್ನು ಕೇಳಿ ಭೀಷ್ಮರನ್ನು ಪ್ರಶ್ನಿಸುವುದಕ್ಕೆ ಬಂದೆಯ. ಹೌದು, ಬುದ್ಧಿ ಹೇಳಲಿಕ್ಕೆ ನೀನು ಶೌನಕನ, ಗಾರ್ಗ್ಯನು ಅಲ್ಲ, ಬೃಹಸ್ಪತಿಯು. ನನ್ನ ಪೂರ್ವಾಪರವನ್ನು ತಿಳಿಯದೆ ಕಾಡಿನಲ್ಲಿದ್ದುಕೊಂಡು ಹಸಿಮಾಂಸ ತಿನ್ನುವಂತ ಕಟ್ಟೆ ಕಂಡಲ್ಲಿ ಕಾಲಿಟ್ಟ ಸಂತರ ಸ್ಪಷ್ಟ. वाइट कम कर दो, वाइट ब्लू मारो फ्लैशर, ब्लू फ्लैशर ಏನು ಬೇಕಾ? ಭೀಷ್ಮಾಚಾರ್ಯರೇ, ಹೆಸರತ್ತಿಗೆ ಹೆದರಬೇಕು ನೀನು. ಭೀಷ್ಮಾಚಾರ್ಯ ಯಾವ ಗಣಮಟ್ಟರೂ ಸಹ ನಿಲ್ಲಲಿಕ್ಕೆ ಅಸಮರ್ಥರೆಂಬುದಾಗಿ ಮತ್ತೆ ಯಾಕೆ ಬಂದಿ? ಈಗ ತಿಳಿಯಿತು ನನಗೆ. ಏನು? ಅದು ಸಹ ಬೆನ್ನಿಗೆ ಪೆಟ್ಟು ಬಿದ್ದ ನಂತರ. ನಿಮ್ಮಂತ ಕಾಡು ಜನರಿಗೆ ಪೆಟ್ಟು ಬಿದ್ದರೆ ಅರ್ಥ ಆಗುವುದಿಲ್ಲ, ಇಲ್ಲದಿದ್ರೆ ಭಾಷೆ ಅರ್ಥ ಆಗುವುದಿಲ್ಲ. ಯಾಕೆ? ಸಂಸ್ಕಾರವೇ ಇಲ್ಲ ಕಾಡಿನಲ್ಲಿ ಇದ್ದವರು. ಅದಕ್ಕೆ ಹೇಳುವುದು 4 ಅಕ್ಷರವನ್ನು ಕಲಿತುಕೊಳ್ಳಿ ಎಂಬುದಾಗಿ, 4 ಜನರೊಟ್ಟಿಗೆ ಸೇರಿ ಎಂಬುದಾಗಿ. ಅದು ಯಾವುದೂ ಇಲ್ಲ, ಒಂದೇ ಕಾಯಕ, ಅಗಿಯುವುದು, ಬಡಿಯುವುದು, ಕೊಲ್ಲುವುದು. ಏನು? ಒಂದೇ ಒಂದು ಕಾರಣ ನಾವಿಲ್ಲಿ ಬಂದಿದ್ದೀವಿ. ಯಾವ ಕಾರಣಪ್ಪ ಅದು? ಒಂದು ಹೆಣ್ಣಿನ ಮಾತನ್ನು ನಂಬಿಕೊಂಡು ಲೋಕದಲ್ಲಿ ಹೆಣ್ಣಿನ ಮಾತನ್ನು ನಂಬಿದವರು ಉದ್ಧಾರ ಆದದ್ದು ನಿನಗೆ ಗೊತ್ತಿಲ್ವ? ಕಾಡಿನಲ್ಲಿ ತುಂಬಾ ಉದ್ಧಾರ ಆಗಿದ್ದಾರೆ. ಮತ್ತೆ ಊರಿಗೆ ಹಾಕಿ ಬಂದು ಕಾಡಿನಲ್ಲಿ ಇರ್ಬೇಕು. ಅವಳು ಕಾಡಿನಲ್ಲಿ ಇದ್ದುಕೊಂಡು ಕಾಡಿನ ಹೆಣ್ಣಿನ ಮಾತನ್ನು ಕೇಳಬೇಕು ಹೊರತು ನಾಡಿನ ಹೆಣ್ಣಿನ ಮಾತನ್ನಲ್ಲ. ಹೌದಾ ಅಲ್ವಾ? ಈಗ ಏನು ಆಚಾರ್ಯರೇ, ಊಟ ಮಾಡಿಕೊಂಡು ಹೋಗ್ತೇವೆ. ತಪ್ಪಾಯ್ತಲ್ಲ, ಮನ್ನಿಸಬೇಕಲ್ಲ. ಕಾರಣ ಯಾರಾದ್ರೂ 4 ಮಂದಿ ಹೇಳಿ ಹೋಗು. ನೀನು ಕೊಡುವ ಕಡೆ ನಮ್ಮ ಆಸ್ಥಾನ ಕಡೆ ಕಾಡಿನಲ್ಲಿ ಇದ್ದಂತಹ ನಿರಕ್ಷರ ಪಕ್ಷಿ, ಸೊಪ್ಪು ಕಟ್ಟಿದಂತಹ ಬೆಟ್ಟ ಕಿರಾತನನ್ನು ಸೋಲಿಸಿದ ಮಾತ್ರಕ್ಕೆ ಇವನು ವೀರ ವಿಕ್ರಮಿ ಆಗುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ನದಿಯ ಮಗನೇ, ನೀನು ಗಂಗಾಧರ ಅನ್ನುವ ಹಾಗೆ ಹೇಳುವುದಕ್ಕೆ ನಾಚಿಕೆ ಆಗ್ತದೆ. ಅನವರತವು ಯಾವ ಗಂಗೆಯನ್ನು ನಾನು ಪೂಜಿಸುತ್ತಾ ಇದ್ದೇನೋ ಅಂತಹ ಗಂಗೆಯ ಮಗನಾಗಿ ನನ್ನ ಬದುಕಿನಲ್ಲಿ ನನ್ನ ಸುಖವನ್ನೇ ಗಂಗೆಯ ಕೊಳಕನ್ನು ಮುಳುಗಿಸ್ತಾಳೆ, ಒಳ್ಳೆದನ್ನು ಬಿಸಾಕ್ತಾಳೆ. ಗೊತ್ತಿದೆ ನನಗೆ. ಮತ್ತೆ ಗೊತ್ತಿದೆ. ಏನು ತಿಳಿದೆ? ಈಗ ತಿಳಿದೆ.
ಅವನಿ ಜನ್ಮವೆತ್ತನಿ ಗಿರಿಪಾತನಿ ಗರ್ವರಿ ಏನಲ್ಲವೋ ಹೆಣ್ಣೆ ಮನುಷ್ಯನೇ ಅಲ್ಲ, ನನಗೆ ಕರುಣೆಯ ಕರುಣೆ ಇಲ್ಲ. ಹೆಣ್ಣಾದ ನನಗೆ ಈ ಜನ್ಮದಲ್ಲಿ ಮದುವೆ ಇಲ್ಲದ ಹಾಗೆ ಮಾಡಿದೆಯಾ? ನೀನು ಓರ್ವ ನನ್ನ ಪಾಲಿನ ಕಟ್ಟುಕೋ. ನೀನು ವಿಶಾಲ ಹೃದಯ ಅನ್ನುವ ಹಾಗೆ ನನ್ನ ಕಾಲಿಗೆ ಬಿದ್ದೆ ಗೋಳಾಡಿದೆ. ನಿಮ್ಮ ವಂಶದ ಹೆಣ್ಣು ಮಕ್ಕಳಿಗೆ ಇಂತಹ ಸ್ಥಿತಿ ಬಂದ್ರೆ ಏನು ಮಾಡ್ತೀರಿ ಅನ್ನುವ ಹಾಗೆ ಕ್ಷಮೆ ಬೇಡಿದೆ. ನಿನ್ನ ಹೃದಯ ಕರಗಲಿಲ್ಲ. ನಿನ್ನ ಹೃದಯ ಕಲ್ಲಿಗಿಂತ ಕಠೋರವಾಗಿದೆ, ವಜ್ರಕ್ಕಿಂತ ಕಠಿಣವಾಗಿದೆ. ಎಲ್ಲ ಪಾಷಾಣ ಹೃದಯೇ ನನ್ನ ಜೀವನವನ್ನು ಇದರಂತ ಕೀಡು ಮಾಡಿದೆಯಲ್ಲ, ಹೀಗೆ ಬಿಡಲಾರೆ. ನಾನು ಕ್ಷತ್ರಿಯಾಗಿ ನನ್ನ ದೇಹದಲ್ಲಿ ನನಗೆ ಹರಿಯುತ್ತಿರುವುದು ಉಜ್ವಲವಾದ ಶಾಸ್ತ್ರ ರಕ್ತರು. ಸರಿಯಾಗಿ ನೋಡು, ನಿನ್ನ ಜಾತಕವನ್ನು ನಾನು ಯಾವತ್ತೂ ಮರೆಯಬೇಡ. ನನ್ನ ಬದುಕಿಗೆ ಹೇಗೆ ದುರಂತ ಪ್ರಾಯವಾದೆಯೋ ಅದೇ ರೀತಿ ದುರಂತ ಪ್ರಾಯಳಾಗಿ ನಾನು ಬದುಕುತ್ತೇನೆ. ಕಾಳ ಸರ್ಪದಲ್ಲಿ ಇರುವಂತಹ ವಿಷದ ಹಾಗೆ, ಬಿದಿರೆಳೆಯೊಳ ಅಡಗಿರುವಂತಹ ಸುಪ್ತ ಬೆಂಕಿಯ ಹಾಗೆ ಪದೇ ಪದೇ ನಿನ್ನ ಅವಸಾನಕ್ಕಾಗಿ ಪ್ರಯತ್ನಿಸ್ತೇನೆ. ನಿನ್ನ ಶರದಲ್ಲಿ ಕಾಡನ್ನು ಸೇರ್ತೇನೆ, ತಪಸ್ಸನ್ನು ಮಾಡ್ತೇನೆ. ತಪ ಪ್ರಭಾವದಿಂದ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತೇನೆ. ಆ ಭಸ್ಮವನ್ನೇ ಹಣೆಗೆ ಒಟ್ಟನ್ನಾಗಿ ಇಟ್ಟುಕೊಳ್ತೇನೆ. ಇಷ್ಟು ಆಗದೆ ಇದ್ದಲ್ಲಿ ಇನ್ನೂ ಶೋಧಿಸ್ತೇನೆ. ಧರಣಿಯ ಸುತ್ತಲೂ ಶೋಧಿಸಿ ಸುರ ಪರಾಕ್ರಮಿಗಳನ್ನು ಕರೆತಂದು ನಿನ್ನ ಶಿರಸ್ಸನ್ನು ಕಳಿಸಿ ನಿನ್ನ ರುಂಡವನ್ನು ಚೆಲ್லுತ್ತೇನೆ. ಪಾಪಿ, ನಿನ್ನ ನೆತ್ತರನ್ನು ಕುರಿತು ತಪ್ಪಳಾಗ್ತೇನೆ. ಇಷ್ಟು ಮಾಡದೆ ಹೋದರೆ ನಾನು ಕಾಶೀಶಕರಡೆ ಹಬ್ಬೆಯಲ್ಲ, ಒತ್ತತ್ತು ಮೊಲೆಯಲ್ಲ, ಎನ್ನಲ್ಲ ಅಸಮರ್ಥಗಳ ಏನು ಬೇಕಾದರೂ ಮಾಡಲು ನೋಡೋಣ. ಶಾಸ್ತ್ರೀಯರ ನಾಶವನ್ನು ಮಾಡಿ ಇನ್ನು ಯುದ್ಧ ಬೇಡ ಅಂತ ಹೇಳಿ ಮಹೇಂದ್ರ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ ಕೂತಂತಹ ಸಮಯ ನಮ್ಮ ಶಿಷ್ಯರು ಒಂದು ಕಣ್ಣೀರಿಸಿದರು. ಹುಡುಗಿಯೋರ್ಗಳನ್ನು ಕರೆತಂದು ಅವಳ ಮಾನ ಪ್ರಾಣವನ್ನು ರಕ್ಷಣೆ ಮಾಡಬೇಕು. ನಿಮ್ಮ ಶಿಷ್ಯರಿಂದ ಅವಳಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಆದ ಕಾರಣ ಶಿಷ್ಯನಿಗೆ ನೀತಿಯನ್ನ ಹೇಳಿ ಅವಳಿಗೆ ವಿವಾಹವಾಗುವಂತೆ ನೀವು ಉಪದೇಶ ಮಾಡಬೇಕು ಅಂತೇಳಿ ಹೇಳಿ. ಹೌದು, ನಾನು ಆಲೋಚನೆ ಮಾಡುದು. ನನ್ನ ಶಿಷ್ಯ ಪರಮ ಶಿಷ್ಯ ಭೀಷ್ಮಾಚಾರ್ಯ ಎಂದು ನೆಗಳಿಸಿಕೊಳ್ಳುತ್ತಾ ಇದ್ದಾನೆ. ಅಂತವನಿಗೆ ಇಂದು ಅಪಮಾನವಂತೂ ಅನ್ನುವಾಗ ಗುರುವಿನ ಸ್ಥಾನದಂತಹ ನಾನು ಆ ಅಪವಾದವನ್ನು ನಿವಾರಿಸತಕ್ಕದ್ದು ನನ್ನ ಧರ್ಮ. ಯಾಕೆ ಅಷ್ಟೊಂದು ಅನ್ಯೋನ್ಯತೆಯಿಂದ ನನ್ನ ಶಿಷ್ಯನೆಂಬಂತಹ ಒಂದು ಅಭಿಮಾನ ನನಗಿದೆ. ಅವನಿಗೆ ಅಪಮಾನ ಬರಬಾರದು. ಅದಕ್ಕೋಗಿ ನೀತಿಯನ್ನ ಹೇಳಿ ಅವಳಿಗೆ ವಿವಾಹವನ್ನ ಮಾಡುತ್ತೇನೆಂಬಂತಹ ಭರವಸೆಯನ್ನು ಕೂಡ ಅವಳಿಗೆ ಕೊಟ್ಟದ್ದಾಯಿತು. ಹಾಗೆ ಋಷಿ ಗಡನವನ್ನ ಕೂಡಿಕೊಂಡು ಅವಳನ್ನು ವಿವಾಹಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳು ಅಂತ ಹೇಳಿ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರಕ್ಕೆ ನಾವು ಬಂದದ್ದಾಯಿತು. ಕುರುಕ್ಷೇತ್ರದಲ್ಲಿ ಬೀಡು ಬಿಟ್ಟು ನಮ್ಮ ಶಿಷ್ಯ ಕೃತವಣೆಯಲ್ಲಿ ನೇರವಾಗಿ ಹಸ್ತಿನಾವತಿಗೆ ನಾನು ಕಳಿಸಿಕೊಟ್ಟಿದ್ದೇನೆ. ಓ, ಇನ್ನ ಗುರುಗಳಂತಹ ಭೀಷ್ಮಾಚಾರ್ಯರು ಹೇಳಿದಂತಹ ಮಾತನ್ನು ವಿವರವಾಗಿ ಆತನಿಗೆ ಹೇಳು.
ಎರಡೇ ಮಾತು, ಮತ್ತಾವುದೂ ಅಲ್ಲ. ಒಂದನೇದಾಗಿ ಆ ಅಂಬೆಯನ್ನ ವಿವಾಹವಾಗುವರೆ ಬಾಜಿಂಗವನ್ನ ಕಟ್ಟಿಕೊಂಡು ಮಗನಾಗಿ ಧರ್ಮಕ್ಷೇತ್ರದಿಂದ ಕುರುಕ್ಷೇತ್ರಕ್ಕೆ ಬರತಕ್ಕದ್ದು. ಅದನ್ನು ಒಪ್ಪದಿದ್ದ ಪಕ್ಷದಲ್ಲಿ ಕೈಯಲ್ಲಿ ಆಳವನ್ನ ಅಂತ ಗುರುಳಲ್ಲಿ ಕಾಳಗವನ್ನು ಮಾಡಿದರೆ ಬರತಕ್ಕದ್ದು ಅಂತೇಳಿ ನೇರವಾಗಿ ಹೇಳಬೇಕು ಅಂತ ಹೇಳಿದ್ದೇನೆ. ಹಾಗೆ ಮಾಡಿ ಅವನ ನಿರೀಕ್ಷೆಯನ್ನೇ ಇಟ್ಟುಕೊಂಡು ಇರ್ತಾನಂತೆ ನೋಡೋಣ. ಕುಲದಲ್ಲಿ ನನ್ನ ಸಹಪಾಠಿಯಾದಂತಹ ಅಕೃತವರ್ಣ ಗುರುಗಳ ರಾಯಸವನ್ನು ಒಂದು ಒಪ್ಪಿಸಿದ್ದಾನೆ. ಗುರುಧಾರಿಣಿಯಲ್ಲಿ ನನ್ನ ಗುರುಗಳಾದಂತಹ ಭಾರ್ಗವರಾಮರು ನನ್ನ ಪ್ರತೀಕ್ಷೆಯಲ್ಲಿದ್ದಾರಂತೆ. ಬಾಸಿಂಗವನ್ನು ಕಟ್ಟಿಕೊಂಡು ಅಂಬೆಯನ್ನು ಮದುವೆಯಾಗುವುದಕ್ಕಾಗಿ ಬರಬೇಕು, ಅಥವಾ ಕೈಯಲ್ಲಿ ಧನುಶರಗಳನ್ನು ಅಂತೂ ಬರಬೇಕು. ಆಯ್ಕೆ ನಿನಗೆ ಬಿಟ್ಟದ್ದು ಎನ್ನುವಂತಹ ನಿರೂಪಣೆ. ಇದನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಪ್ರಪಂಚ ಮುಖದಲ್ಲಿ ಈ ಹೊತ್ತು ಕಾಶಿಯಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಹಲವಾರು ವಿಮರ್ಶೆಗಳು ಕೇಳುವುದಕ್ಕೆ ಸಿಗತೊಡಗಿದೆ. ಆದರೆ ಅವರೆಲ್ಲರಿಗೂ ಉತ್ತರ ಕೊಡುವುದಕ್ಕೆ ಭೀಷ್ಮ ಮುಂದಾಗುತ್ತಾ ಇಲ್ಲ. ಕಾರಣ, ಭೀಷ್ಮನನ್ನು ವಿಚಾರಿಸುವುದಕ್ಕೆ ಸಮರ್ಥರೇ ಬರಬೇಕು. ಭೀಷ್ಮನು ಉತ್ತರಿಸುವುದಿದ್ದರೆ ಸಮರ್ಥರಿಗೆ ಉತ್ತರಿಸಬೇಕಾದದ್ದು. ಹಾಗಿದ್ದರೆ ನಮ್ಮ ಬದುಕಿನಲ್ಲಿ ನಾನು ಅತೀವವಾದಂತಹ ಗೌರವ ಭಾವವನ್ನು ಇರಿಸಿದಂತಹ ಭಾರ್ಗವರಾಮರು ಪ್ರಶ್ನಿಸುವುದಕ್ಕೆ ಬರ್ತಾರಂತಾದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಏನುಂಟು? ನನ್ನ ಮೇಲೆ ಯಾವ ಅಪವಾದ ಬಂದಿದ್ದರೂ ಕೂಡ ಗುರು ಸಾಮೀಪ್ಯದಲ್ಲಿ ಅದನ್ನು ನಿವಾರಿಸಿಕೊಳ್ಳುತ್ತೇನೆ ಅಂತ ಆತ್ಮವಿಶ್ವಾಸವಿದೆ. ಅದಕ್ಕಾಗಿ ರಾಜಮಾತೆಯಲ್ಲಿ ಹೋಗಿ ವಿಚಾರವನ್ನು ಅಳುಹಿಸಿದಾಗ ನನಗೆ ಆಶೀರ್ವಾದ ಮಾಡಿ ಕಳುಹಿಕೊಟ್ಟಿದ್ದಾರೆ. ಗುರುಗಳನ್ನು ಕಾಣುವುದಕ್ಕೆ ಹೋಗುವಂತಹ ಈ ಕಾಲಕ್ಕೆ ನನ್ನ ಮುಂದೆ ಹಸುಗಳ ದಂಡನ್ನೇ ಇರಿಸಿಕೊಂಡಿದ್ದೇನೆ, ಮಂಗಳ ದ್ರವ್ಯಗಳನ್ನು ತರಿಸಿಕೊಂಡಿದ್ದೇನೆ, ರಥದಲ್ಲಿ ಶಸ್ತ್ರಾಸ್ತ್ರಗಳನ್ನು ತುಂಬಿಸಿಕೊಂಡಿದ್ದೇನೆ. ನಡಿಗೆಯಲ್ಲಿ ಗುರುಗಳ ಸನ್ನಿಧಾನದತ್ತ ತೆರೆಯಬೇಕಾಗಿದೆ. ನಡೀತೇನೆ ನೋಡು.
ವಿನಮಿಸಿ ಹೊರಗಿರುವುದರ ವಿನಮಿಸಿ ಬೀರನು ಚರಣ ಪ್ರಕಾರವ ಗೈದ ಶಿರದಿ ತೀರ್ಥವ ಧರಿಸಿ ಮಧುಪತ್ರಾದಿಗಳಿಗೂ ವದ ರಘುಗಮಯ ಪೀತವ ಈಯುಗ ಕರಬಿಡಿದು ಕುಳ್ಳಿರಿಸಿ ದೈನ್ಯದಿ ಶಿರವಗಾಗುತ್ತ ಗುರುನವ ಎನ್ನುವುದ ನಿಂತಿರಲು ಎಲ್ಲಿರುವಾಗ ಬೆಳ್ಳರು ಎಲ್ಲ ರೀತಿಯ ಭೀಮ ಬುದ್ಧಿಗಳ ಎಲ್ಲ ರೀತಿಯ ಭೀಮ ಬುದ್ಧಿಗಳ ಈಗ ಮತ್ತೆ ಕಾದಿದೀಗ ಎಲ್ಲ ಗುರುಜನರು ನಾನು ಅಂದುಕೊಂಡಂತೆ ಅಲ್ಲ. ಮೊದಲು ನನ್ನವಳಿರುವಾಗ ವಿದ್ಯೆಯನ್ನು ಕಲಿಯುವಂತಹ ಸಮಯ ದೇವವ್ರತನೆಂಬಂತಹ ನಾಮದಿಂದ ಎಷ್ಟೊಂದು ಭಕ್ತಿ ಭಾವ ವಿದ್ಯೆ ಕಲಿಯುವಂತಹ ಒಂದು ನೈಪುಣ್ಯತೆಯನ್ನ ನಿನ್ನಲ್ಲಿ ಕಂಡವನು ನಾನು. ನಿನ್ನಲ್ಲಿರುವಂತಹ ಗುಣ ಔದಾರ್ಯ ಅದು ಈಗಲೂ ಹಾಗೆಯೇ ಇದೆ. ಆ ದೇವರು ನೀನು ಈಗ ಭೀಷ್ಮ ಚಕ್ರವರ್ತಿ ಭೀಷ್ಮನಾಗಿ ಬಂದವನಲ್ಲ, ದೇವವ್ರತನಾಗಿ ಇಲ್ಲಿಗೆ ಬಂದಿದ್ದೆ ಎಂಬುದನ್ನು ನಾನು ಮಾಡಿಕೊಟ್ಟೆ. ದೇವವ್ರತ, ನಾನು ನಿನ್ನಲ್ಲಿ ವಿಚಾರಿಸಲಕ್ಕಾಗಿ ಇಲ್ಲಿಗೆ ಕರೆಸಿದ್ದೇನೆ. ನಾನು ಕೆಲವು ಪ್ರಶ್ನೆಗಳನ್ನಲ್ಲಿ ಕೇಳ್ತಾ ಇದ್ದೇನೆ. ನನ್ನ ಆತ್ಮ ಶಿಕ್ಷಣಂತಹ ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡುವಿ ಎಂಬಂತಹ ಭರವಸೆ ನನಗುಂಟು. ಯಾಕಂದ್ರೆ ನನ್ನ ಆಪ್ತ ಶಿಷ್ಯ ನೀನು. ನಿನಗೆ ಗದರಿಸಿ
ಬೆದರಿಸಿ ಹೇಳುವಂತಹ ಅಧಿಕಾರ ನನಗುಂಟು. ಆದ್ದರಿಂದಲೇ ಕೇಳುತ್ತಾ ಇದ್ದೇನೆ, ಹೌದೇನೋ? ಹತ್ತಿನಾವತಿಯಿಂದ ನೀನು ಕಾಶಿನಗರಕ್ಕೆ ಹೋಗಿದ್ದೀಯಂತೆ, ಹೌದಾ? ಹೋದಂತಹ ನೀನು ಅಲ್ಲಿ ಪ್ರತಾಪಸೇನನು ತನ್ನ 3 ಮಕ್ಕಳಿಗೆ ಸ್ವಯಂವರ ಅಂತೇಳಿ ಏರ್ಪಡಿಸಿದ್ದನಂತೆ. ರಾಜಾದಿ ರಾಜರು ತುಂಬಿರುವಂತಹ ಸಭೆಗೆ ಎಲ್ಲವನ್ನೂ ತೊರೆದು ಬ್ರಹ್ಮಚಾರಿ ಅಂತಹ ನೀನು ರಥವನ್ನೇ ಆ ಸಭೆಯನ್ನೇ ಪ್ರವೇಶ ಮಾಡಿದಂತೆ. ಆ ಸಭೆ ನಿನ್ನ ಪ್ರವೇಶವನ್ನು ಕಂಡಾಗ ಪ್ರತಿಯೊಬ್ಬರು ಗಡಗಡನೆ ನಡುಗಿದರಂತೆ. ನೀನು ವಿಷಯ ವಿಮರ್ಶೆ ಮಾಡಲಿಲ್ಲ, ನೇರವಾಗಿ ಹೋಗಿ ಆ 3 ಕುವರಿಯರನ್ನ ಏರಿ ರಥವನ್ನ ಎಂದು ಕಟ್ಟಾಜ್ಞೆಯನ್ನು ಕೊಟ್ಟಿದ್ದಂತೆ, ಹೌದಯ್ಯೋ? ಹೌದೇನೋ? ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಸ್ವಯಂವರ ಅಂದ್ರೆ ಏನು? ಕೂಡಿದಂತಹ ಧರಣಿಪರಲ್ಲಿ ಯುದ್ಧವನ್ನು ಮಾಡಿ ಗೆದ್ದವನ್ನ ಕೊರಡಿಗೆ ಸ್ವಯಂವರದ ಮಾಲೆಯನ್ನು ಹಾಕುವ ಕ್ರಮ. ಆದರೆ ನೀನು ಅಖಂಡ ಬ್ರಹ್ಮಚಾರಿ ಆದಂತಹ ನೀರಲ್ಲಿ ಹೋಗಿ ಈ ರೀತಿ ವರ್ತಿಸಿದ್ದು ಸಮಂಜಸವ? ಒಂದು ವೇಳೆ ಹೋಗಿದ್ದಂತೇಳಿಯೇ ಭಾವಿಸುವ, ಅವರ ರಥಕ್ಕೆ ಏರಿಸಿದ್ದಂತೇಳಿ ತಿಳಿದುಕೊಂಡೆ. ಅವರ 3ರನ್ನು ಅರಮನೆಗೆ ಕರಕೊಂಡು ಬಂದೆನಂತೆ. ಕರಕೊಂಡು ಬಂದಾಗ ಆ 3ರಲ್ಲಿ ಹಿರಿಯಳಂತಹ ಅಂಬೆ ಇನ್ನೊಬ್ಬರ ಮೇಲೆ ಮನಸ್ಸಿಟ್ಟಿದ್ದಳಂತೆ. ಅವನನ್ನ ಒಯ್ಯಬೇಕು ಅಂತೇಳಿ ಇಚ್ಛಿಸಿದ್ದಳಂತೆ. ಆದ್ರೆ ಅವಳ ಇಷ್ಟೆಯನ್ನು ಅರಿಯದೆ ತಿಳಿಯದೆ ವಿಷಯ ವಿಮರ್ಶೆಯನ್ನು ಮಾಡಿಕೊಳ್ಳದೆ ನೇರವಾಗಿ ಅವರನ್ನು ಅರಮನೆಗೆ ಕರತಂದದ್ದು ಸಮರ್ಥವೋ? ತಂದ ಬಳಿಕ ನೀನು ಅವರನ್ನು ವಿವಾಹ ಆಗಬೇಕಿತ್ತು ಸ್ವಯಂವರದ ಪ್ರಕಾರ. ವಿವಾಹ ಆಗಿಲ್ಲ. ಆ ಬಳಿಕ ಅವಳನ್ನು ಎಲ್ಲಿ ಕಳಿಸಿತ್ತು? ಸಾವನಲ್ಲಿಗೆ ಕಳಿಸಿಕೊಟ್ಟಿಯಂತೆ, ಹೌದೇನೋ? ಹೆಣ್ಣೋರುಗಳ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡೆ. ಮಣ್ಣ ಮಡಕೆಯ ಹಾಗೆ ಹೆಣ್ಣಿನ ಜೀವನ. ಆ ಮಣ್ಣ ಮಡಕೆಯೊಮ್ಮೆ ಕುಡಿಯಾದರೆ ಮತ್ತೇನು ಪ್ರಯೋಜನಕ್ಕೆ ಬರ್ತದೆ? ಅದು ಇಲ್ಲವಲ್ಲ. ಹಾಗಿರುವಾಗ ಪರರ ಮೇಲೆ ಮನಸಿಟ್ಟಂತಹ ಹೆಣ್ಣನ್ನು ನೀನು ಕರ ತಂದು ಅವಳನ್ನು ತ್ಯಜಿಸುವುದು ಇದು ಸಮಂಜಸವ ಅಂತ ಕೇಳುತ್ತಾ ಇದ್ದೇನೆ. ಮತ್ತು ನೋಡು, ಗುರುವಾದಂತಹ ನಾನು ಈ ವಿಷಯವನ್ನ ನಿನ್ನಲ್ಲಿ ಸರಿಯಾಗಿ ವಿಮರ್ಶೆ ಮಾಡಿ ಯಾಕೆ ಹೀಗೆ ಮಾಡಿದ್ದಿ? ನನ್ನ ಶಿಷ್ಯ ನೀನು ಹೌದಾದ್ರೆ ಇಂತಹ ಕೆಲಸವನ್ನು ಖಂಡಿತ ಮಾಡಲಿಕ್ಕಿಲ್ಲ. ಅಪ್ಪಿ ತಪ್ಪಿ ಆಗಿರಬಹುದು. ನಾನು ಹೇಳ್ತಾ ಇದ್ದೇನೆ, ಗುರುವಾದಂತಹ ನಾನು ಅಂಬೆಯನ್ನ ಗುರುವರ್ಯ ಗುರುವರಿಯ ಕೇಳಿಗೆ ಕಾವಲೊಪ್ಪಿದ ಬಗೆಯನ್ನು ತಿಳಿಯದೆ ನಾನು.
ಹೇಳಿದಂತಹ ವಿಚಾರಗಳು ಸತ್ಯವೇ ಹೌದು. ಹೌದಾ? ಮತ್ತೆ ಏರಿಸಿ ಹ, ಆ ಮೂವರು ಹೆಣ್ಣು ಮಕ್ಕಳನ್ನು ಹ, ಕರೆತಂದು ಹ, ಆಮೇಲೆ ನೀವು ಹೇಳಿದ ವಿಚಾರದಂತೆ ಹ. ನಡೆದ ಘಟನೆಗಳೇನು ಸತ್ಯವೇ ಹೌದು. ಹಾಗಿದ್ರೆ ಹ, ಕರೆತಂದಂತಹ ನಾನು ನನ್ನ ತಮ್ಮನನ್ನು ಮದುವೆಯಾಗುವುದಕ್ಕೆ ಒಪ್ಪದೇ ಇದ್ದಂತಹ ಹ, ಆ ಅಂಬೆಯನ್ನು ಹ, ಸಾವನಲ್ಲಿಗೆ ಕಳುಹಿಕೊಟ್ಟದ್ದು ಹ. ಯಾಕೆ? ಯಾಕೆ? ಒಂದು ವೇಳೆ ಕಳುಹಿಕೊಡುವ ತೀರ್ಮಾನವೇ ನಿನ್ನದು ಹೌದಾಗಿದ್ದರೆ ಹ, ತಂದದ್ದಿ ಯಾಕೆ? ಹ. ಯಾಕೆ? ತಂದ ಮೇಲೆ ತೊರೆದದ್ದಿ ಯಾಕೆ? ಯಾಕೆ? ಗುರುವರಿಗೆ ಸಾವನೊಳಗೆ ಈಕೆ ಮನಸ್ಸೋತ ವಿಚಾರ ನಾನು ತಿಳಿಯಲಲ್ಲೇ ವಿಚಾರಿಸಬೇಕಿತ್ತಲ್ಲ. ಒಂದು ವೇಳೆ ಹ, ವಿಚಾರಿಸಬೇಕಿತ್ತು ಎನ್ನುವಂತಹ ಪ್ರಶ್ನೆ ತಾವು ಕೇಳಬಾರದು. ಯಾಕಂತ ಹೇಳಿದ್ರೆ ಹ, ಪರಮ ಪವಿತ್ರವಾದಂತಹ ಕಾಶಿಯಲ್ಲಿ ಹುಟ್ಟಿದವಳವಳು. ಹ. ಒಬ್ಬರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ಹೆಣ್ಣು ಹ್ಮ್, ಮದುವೆಯ ಮುನ್ನ ದಿನ ಹ್ಮ್, ಒಂದು 4 ತಿಂಗಳ ಹಿಂದೆ, ವರ್ಷ ಹಿಂದೆ ಅಲ್ಲ, ಹ್ಮ್, ನಾಳೆ ಮದುವೆ. ಹ್ಮ್. ಇವತ್ತು ವನವಿಹಾರಕ್ಕೆ ಹೋದವಳು ಹ, ಪರಪುರುಷರನ್ನು ಬಯಸ್ತವಂತಾದರೆ ಹ್ಮ್. ಈ ಪ್ರಪಂಚದಲ್ಲಿ ಯಾರು ನಮ್ಮಂತ ವಿಚಾರ ಅಲ್ಲ. ಓಹೋ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರು ವ್ಯವಹರಿಸುವುದಿಲ್ಲ. ಹ್ಮ್. ಮೊದಲೇ ತಿಳಿದಿರುತ್ತಿದ್ದರೆ ನೀವು ಹೇಳಿದಕ್ಕೆ ಪ್ರಶ್ನಿಸಬಹುದಿತ್ತು. ಹ, ಹ. ಇಂತಹ ನಕಾರಾತ್ಮಕ ವಿಚಾರಗಳನ್ನು ನಾವು ಯಾವ ಕಾಲಕ್ಕೂ ಆಲೋಚಿಸಲೂಬಾರದು. ಹ್ಮ್, ಆ ಅಂಬೆಯ ಬಗ್ಗೆ ಹ್ಮ್. ನಾನು ಪೂರ್ವದಲ್ಲಿ ತಿಳಿಯದ ಕಾರಣ ಓಹೋ. ತರಬೇಕಾಯಿತು. ಹ, ಹ, ತಂದ ಮೇಲೆ ಅವಳು ಸ್ಪಷ್ಟವಾಗಿ ಹೇಳಿದಾಗ ಹ. ಸಂತೋಷವಾಯಿತು. ಯಾಕೆ? ನೇರವಾಗಿ. ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಗಾದಂತಹ ಅಂಬೆ ಹ್ಮ್. ಇನ್ನೋರ್ವಳನ್ನು ಮದುವೆಯಾದರೆ ಕೂಡ ಬದುಕಿನಲ್ಲಿ ಯಾವ ಸಂತೃಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ. ಆದ್ದರಿಂದ ಮೊದಲೇ ಮನಸ್ಸಲ್ಲಿದ್ದಂತಹ ಸಾವನೆ ಮದುವೆಯಾಗುವುದು ಸೂಕ್ತ ಎನ್ನುವುದಾಗಿ ಕಳುಹಿಕೊಟ್ಟೆ ನಾನು. ಸಾವನೆಯನ್ನು ತಿರಸ್ಕರಿಸಿದ ಅದಕ್ಕೆ ನಾನು ಹೊಣೆಯಲ್ಲ. ಜ್ಞಾನಬುದ್ಧರು ವಯೋವೃದ್ಧರನ್ನು ಕಳುಹಿಕೊಟ್ಟು ಮದುವೆ ವೈಭವೋಪೇತವಾಗಿ ಸಾಂಗವಾಗಿ ನಡೆಯಬೇಕೆಂಬ ಉದ್ದೇಶವಾಗಿತ್ತು. ಮತ್ತೊಂದು ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ಅಖಂಡ ಬ್ರಹ್ಮಚಾರಿಯ ಪರಿಪಾಲನೆ ಮಾಡುವಂತ ನೀನು ಹೋಗಬಹುದೇ? ಹೋಗಬಹುದೇ? ಯಾಕೆ ಹೋಗಬಾರ್ದು ಅಂತ ತಮ್ಮಲ್ಲಿ ನಾನು ಪ್ರಶ್ನಿಸುತ್ತೇನೆ ಅಂತ ನನಗೆ ಅಹಂಕಾರ ಇಲ್ಲ. ಹ, ಹ. ನಾನು ಮರು ಪ್ರಶ್ನೆಯನ್ನು ಹಾಕುತ್ತಾ ಇದ್ದೇನೆ. ಓಹೋ. ಯಾಕಂತ ಹೇಳಿದ್ರೆ ಹ. ಈ ಖಂಡಖಂಡವಾದಂತಹ ಬ್ರಹ್ಮಚರ್ಯವನ್ನು ಪರಿಪಾಲಿಸುವವರಿಗೆ ಹ್ಮ್. ಇಂತಹ ಸ್ಥಳಕ್ಕೆ ಹೋಗಬೇಕು, ಹ್ಮ್. ಇಂತಹ ಸ್ಥಳಕ್ಕೆ ಹೋಗಬಾರದು ಹ್ಮ್. ಎನ್ನುವಂತಹ ತೀರ್ಮಾನವನ್ನು ಅವರು ತೆಗೆದುಕೊಳ್ಳಬಹುದಾಗುತ್ತದೆ. ಹ್ಮ್, ಹ್ಮ್, ಅಖಂಡ ಬ್ರಹ್ಮಚರ್ಯ ಹ್ಮ್. ನೈಷ್ಠಿಕ ಬ್ರಹ್ಮಚರ್ಯ ಅಂತ ಅದನ್ನು ಹೇಳುವುದು. ಹ್ಮ್. ಯಾವ ಆತನು ನಿಷ್ಠೆಯಿಂದ ಆಚರಿಸುತ್ತಾನೋ ಹ್ಮ್. ಅದು ನೈಷ್ಠಿಕವಾಗಿರ್ತದೆ. ಹ್ಮ್. ಈ ನಿಷ್ಠೆಯಿಂದ ಆಚರಿಸುವವರಿಗೆ ಹ. ಕಾಲಭೇದ, ಹ. ಪ್ರದೇಶ ಭೇದ ಎಲ್ಲ ಇರುವುದಿಲ್ಲ. ಓ. ಅವರ ನಿಷ್ಠೆಯೇ ಮುಖ್ಯವಾಗಿರುವಂತದ್ದು. ಹ್ಮ್. ರಾತ್ರಿಯಾಗಲಿ ಹಗಲಾಗಲಿ ಹ್ಮ್. ಯಾವ ಸ್ಥಾನಕ್ಕೆ ಹೋದರೂ ಕೂಡ ಹ್ಮ್. ಅವರ ಬ್ರಹ್ಮಚರ್ಯ ವ್ರತವನ್ನು ಅವರು ಪರಿಪಾಲಿಸುತ್ತೇವೆ ಹ್ಮ್. ಎನ್ನುವಂತಹ ಭರವಸೆ ಅವರಿಗೆ ಇದ್ದರೆ ಎಲ್ಲಿಗೂ ಹೋಗುವುದು. ಆದ್ರೆ ಮಾತ್ರವಲ್ಲ, ಹ. ಈ ಹಸ್ತಿನಾವತಿಯ ಕ್ಷತ್ರಿಯ ಪೀಠದ ಪ್ರತಿನಿಧಿಯಾಗಿ ನಾನು ಹೋದದ್ದು. ಓಹೋ. ತಾವು ಸರಿಯಾಗಿ ಆಲೋಚಿಸಬೇಕು. ಹ್ಮ್. ವರ್ತಮಾನ ಕಾಲದಲ್ಲಿ ಹ್ಮ್. ಹಸ್ತಿನಾವತಿಯ ಸೇನಾ ಇಡೀ ಸಾಮ್ರಾಜ್ಯದ ರಕ್ಷಣೆ ವ್ಯವಹಾರ ಉತ್ತಮ ನಾನು. ಹ್ಮ್. ಗುರುತರವಾದಂತಹ ಹೊಣೆಗಾರಿಕೆ ನನಗೆ. ಹ್ಮ್. ನನ್ನ ತಮ್ಮನ ಪೀಠದಲ್ಲಿ ವಿರಾಜಮಾನನಾಗಿದ್ದಾನೆ. ಹ್ಮ್. ಅಲ್ಲಿಗೆ ಹೋದದ್ದು ಯಾಕೆ? ಹ್ಮ್. 2 ಉದ್ದೇಶವನ್ನು ಇರಿಸಿಕೊಂಡು ಹೋಗಿದ್ದೇವೆ. ಯಾವ? ಒಂದೇ ಕಲ್ಲಿನಿಂದ 2 ಹಣ್ಣುಗಳನ್ನು ಉದುರಿಸುವಂತಹ ಉದ್ದೇಶ ನನ್ನದು. ಯಾವುದು? ಕಾಶಿ ರಾಜ ಎಲ್ಲಾ ಅರಸರಿಗೆ ಲೇಖನವನ್ನು ಕೊಟ್ಟು ಹ್ಮ್. ಕರಿಪುರದಲ್ಲಿ ಭೀಷ್ಮನಿಗೆ ಅರಿಯದ ತೆರದಲ್ಲಿ ಓಹೋ. ಎನ್ನುವ ಹಾಗೆ ಹೇಳಿದ್ದಾನಂತೆ. ಹ್ಮ್. ಈ ಹಸ್ತಿನಾವತಿಯನ್ನು ಕಡೆಗಣಿಸಿದ. ಹ್ಮ್. ಹಸ್ತಿನಾವತಿ ಸಣ್ಣ ಪುಟ್ಟ ರಾಜ್ಯ ಅಲ್ವಲ್ಲ. ಅಲ್ಲ. ಅಲ್ಲಿ ಸೇರಿದಂತಹ ಸಕಲ ಅರಸರು ಕೂಡ ಈ ಚಕ್ರವರ್ತಿ ಪೀಠಕ್ಕೆ ಕಪ್ಪಗಾಣಿಕೆ ಕೊಡುವವರಾಗಿದ್ದಾರೆ. ಮನ್ನಣೆ ಕೊಡ್ತಾರೆ. ಹಾಗಿದ್ದರೆ ಹ್ಮ್. ಚಕ್ರವರ್ತಿ ಪೀಠಕ್ಕೆ ಕಪ್ಪಗಾಣಿಕೆ ಕೊಡಬಹುದಾದಂತಹ ಅರಸರನ್ನೆಲ್ಲ ಕರೆಸಿ ಚಕ್ರವರ್ತಿ ಪೀಠವನ್ನೇ ಮರೆತನಂತಾದ್ರೆ ಯಾವುದೋ ಒಂದು ಕಾಲಸ್ಥಾನ ಇಲ್ಲಿ ಹುಟ್ಟಿಗಿದೆ ಎಂದು ಸ್ಪಷ್ಟವಾಗಿ ನಮ್ಮ ಅರಿವಿಗೆ ಬಂದಿದೆ. ಅದನ್ನು ನಾನು ನಮ್ಮ ತಾಯಿಯಲ್ಲಿ ಹೇಳಿಕೊಂಡಾಗ ರಾಜಮಾತೆಗೆ ಅದು ಹೌದಂತ ಅನ್ನಿಸಿ ಆಕೆ ಆಶೀರ್ವಾದದ ಬಲದಿಂದ ನಾನು ಹೋದದ್ದು. ಕಾಶಿ ಈಶನಿಗೆ ಬುದ್ಧಿ ಕಲಿಸಬೇಕು. ತನ್ನ ಮಕ್ಕಳ ಮದುವೆಯನ್ನು ವೇದಿಕೆ ಅದು. ಅಲ್ಲಿ ನಡೆಯುವುದು ಅಪ್ಪನದ್ದೇ ಮಾತು. ಅಂತಹ ಸ್ಥಳದಲ್ಲಿ ನನ್ನ ಪ್ರವೇಶ ಆದ ಮೇಲೆ ಯಾರಿಗೂ ಮಾತನಾಡುವುದಕ್ಕೆ ಅವಕಾಶವನ್ನು ಕೊಡದೆ ಅಲ್ಲಿ ಇಟ್ಟಂತಹ ಪಣವನ್ನು ನಾನು ಮುರಿದದ್ದು. ತಾವು ಹೇಳಿದ್ದೀರಲ್ಲ, ಸ್ವಯಂವರದಂತೆ ನೀನು ಮದುವೆಯಾಗಿ ತಕ್ಕದ್ದು ಅಂತ ಹೇಳಿ. ಯಾಕೆ ತೊರೆದೆ ಅಂತ ಹೇಳಿ. ನಾನು ಸ್ವಯಂವರದಂತೆ ಅಲ್ಲಿ ಭಾಗಿಯಾದದ್ದಲ್ಲ. ನಾನು ಆ ಪಣವನ್ನು ಮುರಿದದ್ದು. ನಾನು ಹೋದ ಮೇಲೆ ಮತ್ತೆ ಅಲ್ಲಿ ಆ ಸ್ವಯಂವರದ ಪಣದಂತೆ ಯಾವ ಕಾರ್ಯಕ್ರಮ ನಡೆಯಲಿಲ್ಲ. ಆದ್ದರಿಂದ ಗುರುಗಳೇ, ಕಾಶೀಶನಿಗೆ ಒಂದು ಬದಿಯಲ್ಲಿ ಶಾಸ್ತಿ. ಹಾಗಿದ್ರೆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದಲ್ಲ. ಅವರನ್ನು ಇದೇ ಚಕ್ರವರ್ತಿ ಪೀಠಕ್ಕೆ
ಸೊಸೆಯಂದಿರನ್ನಾಗಿ ಕರೆತಂದು ಹಾ. ಶಶಿವಂಶದ ಅಭ್ಯುದಯ ತಮ್ಮಿಂದ ಆಗಬೇಕು ಅಂತ ನಾನು ಪ್ರಾರ್ಥಿಸಿಕೊಂಡವ. ಆದ್ದರಿಂದ ಗುರುವರ್ಯ, ನಾನು ಹೋದದ್ದು ಸಾಲ್ವನಿಗೆ ಆಕೆ ಮಾತು ಕೊಟ್ಟದ್ದು ತಿಳಿಯದೆ ಒಂದು, ಮತ್ತು ನನ್ನ ತಮ್ಮನಿಗಾಗಿ ನಾನು ಹೋಗುದು. ತಮ್ಮನಿಗೆ ನನಗೆ ಸಂಬಂಧ ತಮ್ಮನಿಗಾದರೂ ಬಲಗೈಯವನಿದು ಹೆಬ್ಬೆಯಂತನೆಯುವುದು. ನೀನು ಹೇಳಿದ ಮಾತು ಎಲ್ಲವನ್ನೂ ಸಮಂಜಸ ಅಂತ ಒಪ್ಪಿಕೊಳ್ಳೋಣ. ಆದರೆ ನೀನು ಚೆನ್ನಾಗಿ ಐತವನು ವಿದ್ಯಾವಂತನು ನನ್ನ ಪರಮ ಶಿಷ್ಯನು. ನೀನು ಹೋಗುವ ಮುಂಚೆ ಸರಿಯಾಗಿ ಆಲೋಚನೆ ಮಾಡಿಕೊಳ್ಬೇಕಿತ್ತು. ನೇರವಾಗಿ ಹತ್ತನಾವತಿ ಪುರಕ್ಕೆ ಕರೆಯೋಲೇನು ಕೊಟ್ಟಿಲ್ಲ, ಮಣ್ಣನೇನು ಕೊಡ್ಲಿಲ್ಲ. ಆ ದ್ವೇಷ ಅವಳನ್ನು ಅವರ ಮಕ್ಕಳನ್ನು ಕರೆತರುವಂತಹ ಸಮಯ, ತಮ್ಮನಿಗೆ ವಿವಾಹವನ್ನು ಮಾಡಬೇಕೆಂಬಂತಹ ಉದ್ದೇಶ ನಿನ್ನಲ್ಲಿ ಇರುವುದಿದ್ರೆ ನಿನ್ನೊಟ್ಟಿಗೆ ರಥದಲ್ಲಿ ತಮ್ಮನನ್ನು ಕೂಡ ಕೂರಿಸಿಕೊಂಡು ಆ ಕಾಶೀನಗರಕ್ಕೆ ಹೋಗಬಹುದಿತ್ತು. ಅಲ್ಲಿ ಹೋಗಿ ಆ ಪ್ರತಾಪಸೇನನು ಮಾಡಿದ ದ್ರೋಹಕ್ಕೆ ಸರಿಯಾಗಿ ಅವನಿಗೆ ವಿಷಯವನ್ನ ಅರ್ಥ ಆಗುವ ರೀತಿಯಲ್ಲಿ ಮನವರಿಕೆ ಮಾಡಿದ ಬಳಿಕ ನನ್ನ ಅನುಜನಿಗಾಗಿ ನಿನ್ನ ಪುತ್ರಿಯರನ್ನು ನಾನು ಕರಕೊಂಡು ಹೋಗ್ತೇನೆ ಅಂತ ಹೇಳ್ಬೋದಿತ್ತು. ಹಾಗೆ ಮಾಡಲಿಲ್ಲ. ನೀನು ನೇರವಾಗಿ ಹೋದಾಗ ನಿನ್ನನ್ನು ಕಂಡಾಗ ಭೀಷ್ಮ ಏನು ಅಂತೇಳಿ ತಪ್ಪನ್ನಾರು ದೇಶದ ರಾಜಾದಿರಾಜರು ಅರಿತಿರುವರು ನಿನ್ನ ಎದುರು ನಿಲ್ಲುವಂತಹ ಶಕ್ತಿ ಚೈತನ್ಯವು ಯಾರಿಗೂ ಇಲ್ಲ. ಬೆದರಿದ್ದಾನೆ. ಬೆದರಿದಂತವರಿಗೆ ನೀನು ಏನು ಹೇಳಿದ್ರು ಅವರಿಗೆ ನಡುಕ ಉಂಟಾಗ್ತದೆ. ಹಾಗಿರುವಾಗ ಬೆದರಿಯವರು ಸುಮ್ಮನಿದ್ದರು ಹೊರತು ನಿನ್ನನ್ನು ಎದುರಿಸುವ ಶಕ್ತಿ ಅವರಿಗೆ ಇಲ್ಲ. ಆವಾಗ ನೀನು ಮತ್ತವರಿಗೆ ಹೇಳಿಬಿಟ್ಟು ಪ್ರತಾಪಸೇನ ತಮ್ಮನಿಗಾಗಿ ನಾನು ಕೊಂಡು ಹೋಗ್ತೇನೆ ಅಂತೇಳಿ ತಂದ ಬಳಿಕ ಆ ಹುಡುಗಿಯರಿಗೆ ಯಾವ ವಿಷಯವನ್ನ ಅರುವ ಹಾಗೆ ರಥವನ್ನು ಎಳೆದುಕೊಂಡು ಬಂದು ಹತ್ತಿರಾವತಿಯ ಧರ್ಮ ಚಾವಡಿಯಲ್ಲಿ ಆ ಬಳಿಕ ಹೇಳಿದ್ದು ತಮ್ಮನನ್ನು ಉಳಿಸಿ ಇದು ನ್ಯಾಯ, ಧರ್ಮ ಸಮ್ಮತ, ಇದು ನಿನ್ನ ಆ ಒಳ್ಳೆಯ ಗುಣಕ್ಕೆ ಒಂದು ಕಪ್ಪು ಚುಕ್ಕೆ ಬಿಟ್ಟ ಹಾಗೆ ಆಗ್ತದೆ. ಅಲ್ಲಿಯೇ ನಾನು ಸಭೆಯಲ್ಲಿ ತಮ್ಮನಿಗಾಗಿ ಕರೆದುಕೊಂಡು ಹೋಗುತ್ತಾ ಇದ್ದೇನೆ ಅಂತ ಉದ್ಘೋಷಿಸುತ್ತಿದ್ದರೆ ಏನು ಬದಲಾವಣೆ ಆಗ್ತಾ ಇತ್ತು? ಅಲ್ಲ, ಅವನು ಅವನಿಗೆ ಸಾಲವರಿಗೆ ತೋರಿದ್ರು ಕೂಡ ನೇರವಾಗಿ ಅಲ್ಲೇ ಇತ್ತಂತ ಆಗುತ್ತಾ ಇತ್ತಲ್ಲ. ಅವಳ ಅಮ್ಮೆ ಒಂದು ವೇಳೆ ಸಾಲವನ್ನು ಮನಸ್ಸು ನಾನು ಅವನನ್ನು ವರಿಸ್ತೇನೆ ಅಂತ ಹೇಳಿದೆ. ಅದನ್ನೇ ಹೇಳಿದ್ದಲ್ಲ. ಏನಾಯ್ತು? ಬಂದ ಬಳಿಕ ಖರ್ಚು ನಮಗೆ ಆದದ್ದಲ್ಲ. ಅಲ್ಲ, ಖರ್ಚಾದ್ದು ನಮ್ಮ ಭಂಡಾರಕ್ಕೆ ಆದ್ರೂ ಕೂಡ ಕಳುಹಿಸಿಕೊಟ್ಟ ಬಳಿಕ ಅರ್ಥ ಮಾಡಿಕೊಂಡಿದ್ದಾರೆ. ನಿನ್ನೊಟ್ಟಿಗೆ ಹೋದ ಬಳಿಕ ಆ ಹತ್ತಿನಾವತಿಯಲ್ಲಿ ಏನಾಗಿದ್ದಾಳ,
ಆ ವಿಚಾರ ಅವನೆಷ್ಟು ದಾನವಾದ ಅವನ ಗುಣ ಉಂಟಲ್ಲ ಸ್ವಲ್ಪ ಮಂದ ಹಾಗೆ ಅರ್ಥ ಮಾಡಿಕೊಳ್ಳುವಷ್ಟು ಗುಣ ಅವನಿಗಿಲ್ಲ. ಶಾಲ್ವನ ಗುಣದೋಷಗಳ ಬಗ್ಗೆ ವಿಮರ್ಶಿಸುವುದಕ್ಕೆ ತಾವು ಮುಂದಾಗಬಾರದು. ಅಲ್ಲ ಈಗ ಅವನು ಹೀಗೆ ಅರ್ಥ ಮಾಡಿಕೊಂಡಿದ್ದಾನೆ, ಹಾಗೆ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ನೀವು ತಲೆಬಿಸಿ ಮಾಡುವ ಅಗತ್ಯ ಇಲ್ಲ. ಅಲ್ಲ ಒಳ್ಳೆಯವರ ಬಗ್ಗೆ ನೀವು ಆಲೋಚಿಸಬೇಕು. ಅವನೇನಾದ್ರೂ ತಪ್ಪು ತಿಳಿದುಕೊಂಡು ಉಪದೇಶ ಮಾಡಿ ಕೆಟ್ಟವರೆಲ್ಲ ತಪ್ಪು ತಿಳಿದುಕೊಂಡಿದ್ದರೆ ಅದಕ್ಕೆ ನಾವು ಹೊಣೆಗಾರರು. ಅಲ್ಲ ಹಾಗೆ ಭಾವಿಸ್ತೇನೆ. ಅವನು ಬಿಜಿ ಕಳವಳದಲ್ಲಿ ಸೇರಿದಂತಹ ಹುಡುಗಿಯನ್ನ ನಾನು ಅಲ್ಲ, ನಾನು ಕೊಡುವುದಿಲ್ಲ. ನನಗೆ ಭರವಸೆ ನಾವು ಹೊರಗಿಂದ ಹೈರ್ ಮಾಡಿರೋದು ನಮ್ಗೆ ಅಂತ ಹೇಳಿದ್ರಿ. ಯಾವಾಗ ರಥ ಏರಿಸಿ ಅಂಬೆಯನ್ನು ಕರೆತಂದನು ಒಂದು ಚಾನಲ್ ರೆವೆನ್ಯೂ ಸ್ಪಷ್ಟವಾಗಿ ಹೊರಗಿಂದ ತಗೊಳ್ಳೋದು ನನ್ನನ್ನು ಕಾಯುತ್ತಾ ಇದ್ದಾನೆ ಸಾಲ್ವ. ಸ್ಟ್ರಗಲ್ ಇದೆ ಅವಳ ಮಾತಿನಂತೆ ನಾನು ಬಳಿ ಕೊಟ್ಟಂತೆ ನನ್ನ ಬಲಾತ್ಕಾರವಾಗಿ ನಾನು ಹೋದು ತಮ್ಮನಿಗೆ ಮದುವೆ ಆಗುವುದು ಇಚ್ಛೆ ಇದ್ರೆ ಇಲ್ಲಿ ನಿಲ್ಲಬೇಡ ಅಂತ ನಾನು ಅಲ್ಲ ವಿಷಯ ಇದೆ. ಸಾಲದಲ್ಲಿ ಹೋದಾಗ ಸಾಲವನ್ನು ಹೇಳಿದಂತ ಭೀಷ್ಮನೊಟ್ಟಿಗೆ ಹೋದಂತಹ ನೀನು ಅವನೊಟ್ಟಿಗೆ ಹೋದಂತಹ ನೀನು ವ್ಯಭಿಚಾರಿಣಿ. ಮೊತ್ತ ಮೊದಲೇ ನನ್ನ ಸೇರ್ಬೇಕಿತ್ತು, ಯಾಕೆ ಬಂದೆ? ಅವನ ಮಾತು ಬಗ್ಗೆ ನೀವು ಇದನ್ನು ಒಪ್ತೀರಿ ಅಲ್ಲ ಅಲ್ಲ ಕೇಳಿದಂತ ಲೋಕದಲ್ಲಿ ಸಾವಿರ ಮಂದಿ ಸಾವಿರ ರೀತಿ ಆಡ್ತಾರೆ. ಅದಕ್ಕೆ ಅವರೆಲ್ಲ ಹೀಗೆ ಹೇಳ್ತಾರೆ, ನೀವೇನ್ ಹೇಳ್ತೀಯ ಅಂತ ನನ್ನಲ್ಲಿ ನೀವು ಕೇಳ್ಬಾರ್ದು. ಈಗ ನೀವು ಒಪ್ತೀರಾ ಭೀಷ್ಮನ ನಡೆ ಹಾಗೆ ಅಂತ ನೀವು ಒಪ್ತೀರಾ? ನನ್ನ ಶಿಷ್ಯ ಹಾಗೆ ಮಾಡ್ಲಿಕ್ಕಿಲ್ಲ. ಒಂದು ವೇಳೆ ಮಾಡಿದ್ರೆ ತಿಳಿಯಾದೆ ಮಾಡಿದ್ದು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನೀನು ವಿವಾಹ ಆಗ್ಬೇಕು ಅಂತ. ತಂದೆಗೋ ತಿಳಿಯದವರೇನು ಅಲ್ಲ, ತಿಳಿದಿದ್ದೇನೆ. ಆದರೂ ಈ ಸಂದರ್ಭದಲ್ಲಿ ನಮಗೆ ಹೇಳಬೇಕಾದಂತಹ ಅನಿವಾರ್ಯತೆ. ತಂದೆಗೋಸ್ಕರ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸುತ್ತಾ ಬಂದವನ ನನ್ನ ಜೀವನ ಇರುವವರೆಗೆ, ಪ್ರಾಣ ಪಕ್ಷಿ ನನ್ನಲ್ಲಿ ಇರುವವರೆಗೆ ಮದುವೆಯಾಗಲಾರೆ, ಸಿಂಹ ವಿಸ್ತಾರವನ್ನು ಏರಲಾರೆ. ಇಂತಹ ಭೀಷಣವಾದಂತಹ ಪ್ರತಿಜ್ಞೆ ಮಾಡಿದ ದಿಶೆಯಿಂದಲಾಗಿ ನಾನು ಮದುವೆಯಾಗುವುದಕ್ಕೆ ಆಗುವುದಿಲ್ಲ. ನಾನು ದುರ್ಮಾರ್ಗದಲ್ಲಿ ನಡೆಯಬಹುದಾದಂತಹ ವ್ಯಕ್ತಿ ಹೌದಾಗಿದ್ದರೆ ತಮ್ಮ ಪರಮ ಶಿಷ್ಯನಾದಂತಹ ಭೀಷ್ಮರಲ್ಲಿ ಆ ಕಳಂಕವು ಗುರುತಿಸಲ್ಪಟ್ಟಿತು ಅಂತ ಆದ್ರೆ ಪರ್ಯಾಯವಾಗಿ ತಮಗೆ ಅತಿ ಫಲಕ ತಪ್ಪಿತದೆ ಗುರುದೇವ. ಆದ್ದರಿಂದ ತಮ್ಮಲ್ಲಿ ನಾವು ಹೇಳುವುದು, ನಾನು ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸುವ ದಿಶೆಯಿಂದಲಾಗಿ ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ. ಭೀಷ್ಮ, ಒಂದು ಮಾತು ಹೇಳ್ತಾ ಇದ್ದೇನೆ. ಏನು? ತಂದೆಗೋಸ್ಕರವಾಗಿ ನೀನು ಭೀಷಣದಂತಹ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮನೆಂಬ ಹೆಸರನ್ನು ಪಡೆದವು, ಹೌದಲ್ವಾ? ಈಗ ತಂದೆಗಿಂತಲೂ ಗುರು ಮೇಲೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾವುದು ಅಂತ ಗುರು ಮುನಿದರೆ ಅದನ್ನು ನಿವಾರಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಗುರುವಿನ ಅನುಗ್ರಹ ಇದ್ದ ಬಳಿಕ ನೀನು ಏನು ಮಾಡಿದರೂ ಕೂಡ ನಮ್ಮ ಅನುಗ್ರಹ ಇದೆ. ಗುರುವಾದಂತಹ ನಾನು ಹೇಳುತ್ತಾ ಇದ್ದೇನೆ, ತಂದೆಗಿಂತಲೂ ಗುರು ಮೇಲೂ ಇಲ್ಲಿ
ನನ್ನ ಮಾತನ್ನು ಶಿರಸಾವಹಿಸು. ಅಂಬೆಯನ್ನ ವಿವಾಹ ಆಗು, ಅವಳಿಗೆ ಬಾಳನ್ನು ಕೊಡು ಅಂತ ಸಾರಿ ಹೇಳ್ತಾ ಇದ್ದೇನೆ ನಾನು. ಗುರುಗಳೇ, ಹ, ತಾವು ಹೇಳ್ತಾ ಇದ್ದೀರಿ ತಂದೆಗಿಂತ ಮೊದಲು ಗುರು. ಹೌದು. ಸರಿ, ನಿಮ್ಮ ಮಾತನ್ನು ಒಪ್ಪುತ್ತೇನೆ. ತಂದೆ ಅಂದ್ರೆ ಏನು? ತಂದೆಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಹೇಳ್ಬೇಕು. ಹ, 3 ಮೂರ್ತಿಗಳಿಂತಲೂ ಮುಂದೆ ಇರಬಹುದಾದಂತಹ ಗುರು ನಾನು ಒಪ್ಪಿಕೊಳ್ಳುತ್ತೇನೆ. ಹ. ಆದರೆ ಆದರೆ ಅಂತಹ ಗುರು ಆಜ್ಞೆ ಮಾಡುವಂತಹ ಕಾಲಕ್ಕೆ ಪೂರ್ವಾಪರ ಬಹಳ ಆಲೋಚಿಸಬೇಕಾಗುತ್ತದೆ. ಏನು? ಈಗ ನಿಮ್ಮ ಮಾತನ್ನೇ ನಡೆಸಿಕೊಡುವಲ್ಲಿ ನಾನು ಮುಂದಾದೆ ಅಂತಾದ್ರೆ ಹ, ನಾನು ಹಾಗೆ ಅಂತ ಬ್ರಹ್ಮಚರ್ಯ ವ್ರತಕ್ಕೆ ಹ, ಅದಕ್ಕೆ ಸಾಕ್ಷೀಭೂತವಾಗಿ ನಿಂತಹ ದೇವರ ವರ್ಗ, ನನ್ನನ್ನು ಹೊತ್ತಂತಹ ಭೂದೇವಿ, ಭೂತಗಳು ಇವಕ್ಕೆಲ್ಲ ನಾನು ಪರ್ಯಾಯವಾಗಿ ದೋಷವನ್ನು ಮಾಡಿದಾಗ ಹಾಕಿದ್ದೇನೆ. ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಅಂತ ಪ್ರಶ್ನೆ ಬಂದ್ರೆ ಹಾ, ನಾನು ಉತ್ತರಿಸ್ತೇನೆ. ನೀವು ಉತ್ತರಿಸ್ತೀರಿ. ಹೌದು. ಹಾಗಾದ್ರೆ ಹಾ, ನೀನು ಅವಳ ವಿವಾಹ ಆಗುವುದಿಲ್ಲ. ನನ್ನ ಬ್ರಹ್ಮಚರ್ಯ ವೃತ್ತವನ್ನು ಯಾರು ಹೇಳಿದ್ರೂ ಮೀರುವವನಲ್ಲ. ಹೌದಾ? ಹಾಗಾದ್ರೆ ಹೇಳಿ. ಸೌಜನ್ಯದಿಂದ ವರ್ತಿಸಿದೆ. ನನ್ನ ಪಾರದರ್ಶನವಂತಹ ಭಾವನೆಯಿಂದ ನನ್ನ ಮಾತನ್ನು ನೀನು ಕೇಳಬಹುದು. ಗುರುವಿನ ಮಾತನ್ನು ತಿರಸ್ಕಾರ ಮಾಡಿದೆಯ. ಯಾವಾಗ ಗುರುವಿನ ಮಾತನ್ನು ತಿರಸ್ಕಾರ ಮಾಡ್ತಾನೆ ಆತನ ಪಾಪದ ಕೂಪಕ್ಕೆ ಬೀಳ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಿತ್ತು ನೀನು. ಹೌದೇನೋ? ನನ್ನ ಮಾತನ್ನು ಕೇಳಲಿ. ಅಹಂಕಾರದಿಂದ ನೀನೊಬ್ಬ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವವನು, ಕೇಳಲಾರೆ ಅಂತ ಹಠವನ್ನು ಹಾಕ್ತಾ ಇದ್ದೀಯ. ಆಗಿರುವಾಗ ಗುರುವಿನ ಶಾಪಕ್ಕೆ ಒಳಗಾಗಬೇಡ ಮಾತ್ರವಲ್ಲ, ಈಗ ನಾನು ಮುನಿದರೆ ನಿನ್ನಲ್ಲಿರುವಂತಹ ಸರ್ವಸ್ವವನ್ನ ನೀನು ಕಳಕೊಳ್ಳಬಹುದು, ದಾರಿದ್ರ್ಯವಿರಬಹುದು. ಆದ ಕಾರಣ ಸಾರಿ ಹೇಳ್ತಾ ಇದ್ದೇನೆ, ಇನ್ನಾದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಳನ್ನು ವಿವಾಹವಾಗು, ಇಲ್ಲವಾದರೆ ನಾಶಾಗಬಹುದು. ಸಮಾರಂಭ ಮಾಡುವ ಉದ್ದೇಶವೇ ನಿಮ್ಮದು ಹೌದಾಗಿದ್ರೆ ಅದನ್ನು ನಿಮ್ಮ ಆಜ್ಞೆ ಅಂತ ನಾನು ಸ್ವೀಕರಿಸುತ್ತೇನೆ. ಹಾಗಾಗಿ ಹೇಳಿದಂತಹ ಮಾತನ್ನಲ್ಲ, ಈ ಮಾತನ್ನು ಸ್ವೀಕರಿಸ್ತೇನೆ. ಆದ್ದರಿಂದ ಸಮರ ಗೈಯಬಹುದಾದಂತ ಹಾಗೆ ವಿಜಯಶ್ರೀ ಮುನಿಯವರಿಗೆ ಅನುಗ್ರಹ ಮಾಡಿ. ಭೀಷ್ಮ, ಇದು ಧರ್ಮದ ಸಮರ. ಎಲ್ಲಿ ಧರ್ಮವಿದೆಯೋ ಸತ್ಯವಿದೆಯೋ ಅದಕ್ಕೆ ಜಯ ಸಿಗ್ತದೆ.
ಹಾಗಿರುವಾಗ ನನ್ನ ಕಾಲಿಗೆರಗಿ ನೀನು ಆಶೀರ್ವಾದವನ್ನು ಪಡೆದು ರಣಗಣಕ್ಕೆ ಮುಂದೆ ಧರ್ಮ ಇದ್ರೆ ಜಯಿಸಬಹುದು, ನೋಡೋಣ. ಈ ಪರಶುರಾಮನ ಯೋಗ್ಯತೆ ಏನು, ಪರಾಕ್ರಮ ಏನು ಅಂತೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನೀನು. ಹಿಂದೆ 21 ಬಾರಿ ಶಾಸ್ತ್ರೀಯ ಸೇವೆಗೆ ವಂಚ ಮಾಡಿ ವ್ಯಕ್ತಿ ನಾನು. ಆಗಿರುವಾಗ ಯುದ್ಧವೇ ಬೇಡ ಅಂತೇಳಿ ಮಹೇಂದ್ರ ಪರ್ವತ ಹೊರತಲ್ಲಿ ತಪಸ್ಸು ಮಾಡುತ್ತಿರುವಾಗ ನಿನ್ನ ಆ ಹೆಣ್ಣಿಗೋಸ್ಕರವಾಗಿ ಪುನಃ ಬಂದು ಕೈಯಲ್ಲಿ ಆಯುಧವನ್ನು ಹಿಡಿಯುವಾಗ ಕ್ಷತ್ರಿಯರ ತಲೆಗಳುವಾಗ ನಾನು ಇರ್ಲಿಲ್ಲ ಗುರುದೇವ. ಹುಟ್ಟಲಿಲ್ಲ, ನಾನು ಹುಟ್ಟಲಿಲ್ಲ, ಆದ್ದರಿಂದ ಅದನ್ನು ಎಚ್ಚರಿಸುವ ಅಗತ್ಯವಿಲ್ಲ. ಹಾಗಾದ್ರೆ ಕಾಳಗವೇ सवा 2 होगा आज, 2:15 से अभी गणेश अपना का प्रवेश होगा। खाना मैं भी वही किया। ಇಂದಿಗೆ 21ನೇ ದಿವಸದ ನಮ್ಮ ರಣ ಕಾಳೆ ಉಡುತ್ತಾರೆ. ಯುದ್ಧಾಂಗಗಳಲ್ಲಿ ಕಾಳಿಗೆ ಬಂದುಬಿಡುತ್ತಿರುವಂತಹ ಸಮಯ ಅದು. ನಭೋಮಂಡಲದಲ್ಲಿ ಆಕಾಶವಾಣಿ ಅನ್ನೋದು ನಿಮಗೆ ಸೂಚನೆ ಸಿಗುತ್ತಾ? ಹೌದು. ತಿರುಮಯಾತ್ಮದ ಕೇಳು. ಚಾರ್ಜರ್ ಹೋಗಿ ಚಾರ್ಜ್ ಸಮಯದಲ್ಲಿ ಕಾಳಿಗೆ ಮಾಡಿದ್ರು ಕೂಡ ನಿಮ್ಮಲ್ಲಿ ಸೋಲುವವನಲ್ಲ.
ಆದ ಕಾರಣ ಯುದ್ಧವನ್ನು ನಿಲ್ಲಿಸು. ಹಾಗಿರುವಾಗ ಇದು ದೇವತೆಗಳಿಗೂ ಇದು ಸಮ್ಮತ ಅಲ್ಲ ಅಂತ ಆದ್ದರಿಂದ ಯುದ್ಧವನ್ನು ನಿಲ್ಲಿಸಿದ್ದೇನೆ. ಒಂದು ವಾದ ಹೇಳ್ತಾ ಇದ್ದೇನೆ ನಿಮಗೆ. ನಾವು ಕಾಳೆಗಳನ್ನು ಮಾಡಿದ್ದೆ ಯಾಕೆ ಬಲ್ಲೆ? ನನ್ನ ಪರಮ ಶಿಷ್ಯನಾದಂತಹ ನೀನು, ನಿನ್ನ ಹೆಸರು ಈ ಹರಿತೆಯಲ್ಲಿ ಹಾಳಾಗ್ತದೆ ಅನ್ನುವಾಗ ನಿನ್ನ ಹೆಸರು ಹಾಳಾದ್ರೆ ಗುರುವಾದಂತಹ ನನಗೆ ಯಾವುದು ಕಳಂಕ. ಹಾಗಿರುವಾಗ ನಿನ್ನನ್ನು ಪರೀಕ್ಷೆ ಮಾಡಬೇಕು, ನಿನ್ನ ಯೋಗ್ಯತೆಯನ್ನು ಮತ್ತು ಹೆಚ್ಚಿಸಬೇಕು ಎಂಬುದು ಗುರುವಾದವನ ಮಾತ್ರವಂತಹ ಆಶೆ ಇರ್ತದೆ. ನನಗಿಂತಲೂ ಹಿಮ್ಮಡಿಯಾದಂತಹ ಪರಾಕ್ರಮದಿಂದ ಕಾದಾಡುವಂತಹ ಚೈತನ್ಯವನ್ನು ಕಂಡು ಮನ ಸೋಲದೆ ಯಾವಾಗಲೂ ಶಿಷ್ಯರು ಗುರುಗಿಂತಲೂ ಹೆಚ್ಚಾದಾಗ ನಿಜವಾದ ಗುರುವಾದವನು ಸಂತೋಷ ಪಡುತ್ತಾನೆ. ನೀನು ಕೈಕೊಂಡಂತಹ ಕಾರ್ಯಕ್ಕೆ ಇವರಿಗೋಸ್ಕರವಾಗಿ ಬಂದು ವಿಚಾರಣೆ ಮಾಡಿ ಇನ್ನು ಪ್ರಪಂಚದಲ್ಲಿ ಭೀಷ್ಮ ಮಾಡಿದ್ದು ಸರಿ ಅಂತೇಳಿ ತೋರಿಸೋದಕ್ಕೋಸ್ಕರವಾಗಿ ನಾನು ಬಂದವನು. ಆದ ಕಾರಣ ಇನ್ನು ನೀನು ಏನು ಮಾಡುವುದಿದ್ದು ಕೂಡ ಆ ಅಂಬೆಯನ್ನು ನನ್ನ ಅಭ್ಯಂತರವಿಲ್ಲ. ನಿನ್ನ ಇಚ್ಛೆಯಂತೆ ಅವಳಿಗೆ ಯಾವ ಶಿಕ್ಷೆ ಕೊಡಬೇಕೋ, ಏನು ಮಾಡಬೇಕೋ, ಎಲ್ಲಿಗೆ ಕಳುಹಿಸಬೇಕೋ ಅದು ನಿನಗೆ ಬಿಟ್ಟದ್ದು. ಆದ್ದರಿಂದ ನಾನು ನಮ್ಮ ಪ್ರವೇಶ ನನ್ನಲ್ಲಿ ವಿಚಾರ ನಡೆಸಿತ್ತು. ಇದಕ್ಕೆಲ್ಲ ಸಾಕ್ಷಿಭೂತವಾಗಿದ್ದಂತಹ ಎಲ್ಲರೂ ಈ ಯಾವ ಘಟನೆ ಉಂಟಲ್ಲ ಇದನ್ನು ಒಪ್ಪಿಕೊಳ್ಳುತ್ತಾರೆ ಎಂಬ ವಿಶ್ವಾಸ ನನಗುಂಟು. ಭಾರ್ಗವರಾಮರೆ ಕೊಟ್ಟಂತಹ ಶುದ್ಧಾಯಸ ನಿನ್ನಲ್ಲಿ ತಪ್ಪಿಲ್ಲ ಅಂತ ಹೇಳಿ ಇದಕ್ಕಿಂತ ಇನ್ನೇನು ಹೆಚ್ಚು ಬೇಕು ಹೇಳಿ. ಆದ್ದರಿಂದ ಮತ್ತೊಮ್ಮೆ ನಿಮ್ಮ ಪಾದಕ್ಕೆ ಗುಣಮಟ್ಟಿದ್ದೇನೆ. ಒಂದು ವಿನಂತಿ ಇದೆ ಗುರುದೇವ, ಇನ್ನು ಬರುವುದು ಮಳೆಗಾಲ. ಚಾತುರ್ಮಾಸ ಬರಿದಕ್ಕೆ ನಮ್ಮ ಅರಮನೆಯಲ್ಲಿ ಹತ್ತಿರದಲ್ಲಿ ಬರ್ಬೋದಲ್ಲ? ಈಗ ಬರುವ ಸಮಯ ನಾನು ನೇರವಾಗಿ ಈಗ ಹೆಣ್ಣು ಕತ್ತಲ್ಲಿ ಹೋಗಿ ಅಲ್ಲಿಯೇ ಹೋಗುದ? ಹೌದು, ಸಮಯ ಸಿಕ್ಕಾಗ ನೀನು ಕರೆದಾಗ ಒಂದು ಹೊಟ್ಟೆಯಂತೆ ಮಂಗಳವಾಗಲಿ. युद्ध होएगा ना, लाइसर मारेगा। ಅಹಂಕಾರ ನಿನ್ನ ನೆತ್ತಿಯಲ್ಲಿ ಮಡುಗಟ್ಟಿದೆ. ಅದಕ್ಕೆ ಇಳಿಸಕ್ಕೆ ಬೇಕಾಗಿ ಇದೋ ಹಲವು ಬಾಣಗಳನ್ನು ಹಿಡಿದು ಬಂದಿದ್ದೇನೆ. ಅಭಿಮಾನವನ್ನು ಬಿಟ್ಟಿದ್ದೇನೆ. ಇನ್ನು ನೀನು ಇಲ್ಲಿ ಗದರಿಸುವುದಕ್ಕೆ ಮುಂದಾದ್ರೆ ಬಿಗಿದು ಹೊರದಕ್ಕೆ
ಹೆಣ್ಣೋರುಗಳ ಭಕ್ತನ್ನು ನಿರ್ನಾಮ ಮಾಡಿತ್ತು. ನೋಡು ನೋಡು, ಹುಚ್ಚಿಯ ಹಾಗೆ, ಒಂದು ಪ್ರೇತದ ಹಾಗೆ ಮಾಡ್ತಾ ಇದ್ದೇನೆ ಭೀಷ್ಮ. ನನಗೆ ಮದುವೆ ಇಲ್ಲದ ಹಾಗೆ ಮಾಡಿಬಿಟ್ಟೆಯಲ್ಲ. ನಾನು ಮಾಡಿದ ತಪ್ಪಾದ್ರೂ ಏನಾಗಿತ್ತು? ನಿನ್ನ ತಮ್ಮನನ್ನು ಒಳ್ಳೆ ಅನ್ನುವಂತಹ ಒಂದೇ ಒಂದು ಪ್ರಾಮಾಣಿಕವಾದಂತಹ ಸತ್ಯವನ್ನು ನಿನ್ನ ಮುಂದೆ ನಾನು ಬಿತ್ತರಿಸಿದ್ದೆ. ನನ್ನ ಅಪರಾಧವೇ? ಆ ದೇವರನ್ನು ಆರೋಪಿಸಿ ನಿನ್ನನ್ನು ನಾನು ಪೂಜಿಸಿದ್ದು, ನನ್ನ ಬದುಕಿನ ಸತ್ಯವೆಲ್ಲವನ್ನು ನಿಷ್ಕಲ್ಮಶತೆಯಾಗಿ ಹೇಳಿದ್ದು, ಅದಕ್ಕೆ ನೀನು ಕೊಟ್ಟ ಪ್ರತಿಫಲ ಅಬ್ಬಾ, ನನ್ನ ಬದುಕಿನ ದುರಂತ. ಇಲ್ಲ, ಇನ್ನು ಬಿಡುವುದಿಲ್ಲ. ಈ ಪ್ರಪಂಚದಲ್ಲಿರುವಂತಹ ಯಾವ ಗಂಡು ಮಕ್ಕಳಿಂದಲೂ ನೀನು ಸೋಲಲಾರೆಯಾ? ಇದೋ ನಿನ್ನಂತಹ ಗಂಡುಗಳ ಶಿರ ಚೆಲ್ಲಾಡುವುದಕ್ಕಾಗಿ ಬಂದಿದ್ದೇನೆ. ಮಾಡು. ನಿನ್ನ ತಲೆ ಪೂರ್ತಿ ಹಾಳಾಗಿದೆ. ನಿನ್ನಂತಹ ಹುಚ್ಚರಲ್ಲಿ ನಾವಿದ್ದ ಮಾಡುವುದು ಹೊರದದ್ದೇನು? ಯುದ್ಧ ಮಾಡುದಿಲ್ವ ನೀನು? ಯುದ್ಧ ಮಾಡುದಿಲ್ವಾ? ನನ್ನ ಬದುಕನ್ನು ವಿಧ್ವಂಸಗೊಳಿಸಿದಂತಹ ನಿನ್ನನ್ನು ಕೊಲ್ಲಕ್ಕೆ ಏಕಾಗಿ ಶತಪಥ ಪ್ರಯತ್ನ ಮಾಡಿದೆ. ಇಲ್ಲ, ಎಂದಾಗಿ ನನಗೆ ಬದುಕುವುದಕ್ಕೆ ನೀನು ಬಿಡಲೇ ಇಲ್ಲ. ಯಾವ ಗಂಡಿನೊಂದಿಗಾದರೂ ನಿನ್ನನ್ನು ಸೋಲಿಸುವ ಪ್ರಯತ್ನವನ್ನು ಮಾಡಿದ್ರೆ ಅದಕ್ಕೂ ನೀನು ಬಿಡಲಿಲ್ಲ ಭೀಷ್ಮ. ಆದ್ರೆ ಒಂದು, ಇದೋ ಈ ಜನ್ಮದಲ್ಲಿ ಅಲ್ಲದೇ ಇದ್ರು ಮುಂದೊಂದು ಜನ್ಮದಲ್ಲಿ ನಿನ್ನ ಅವಸಾನಕ್ಕೆ ಬೇಕಾಗಿ ಯೋಚಿಸ್ತೇನೆ, ಪ್ರಯತ್ನಿಸ್ತೇನೆ ಭೀಷ್ಮ. ಆದರೊಂದಿದೆ, ನಿನ್ನ ಕ್ಷುದ್ರ ರಾಜಕೀಯದಿಂದ ನಿನಗೆ ಬಿಡುಗಡೆ ಒದಗಿದಾಗ ಒಂದು ಕ್ಷಣ ಆಲೋಚಿಸು. ಅಮ್ಮೆಯ ಈ ದುರಂತಕ್ಕೆ, ಅಮ್ಮೆಯ ಈ ಅವಸಾನಕ್ಕೆ ನೀನು ಎಷ್ಟರ ಮಟ್ಟಿಗೆ ಕಾರಣನೆಂಬುದನ್ನು ಆವಾಗ ಅಪರಾಧಿ ಪ್ರಜ್ಞೆ ನಿನ್ನನ್ನು ಕಾಣಬಹುದು ಭೀಷ್ಮ. ಆದ್ರೆ ನಾನು ಮಾತ್ರ ಸಿಗಲಾರೆ. ಯಾಕಂದ್ರೆ ಇದೋ ನಗದಗನೆ ಬಿಟ್ಟಿರುವಂತಹ ಈ ಅಗ್ನಿಕುಂಡವನ್ನು ನಿರ್ಮಿಸಿದ್ದೇನೆ. ನೋಡಿ ದಶ ದಿಕ್ಕುಗಳನ್ನು ಇದೋ ಭೂಮಿ ತಾಯಿಯನ್ನು ಸಾಕ್ಷಿಯಾಗಿರಿಸಿಕೊಂಡು ನೀಗಿರುವಂತಹ ಕರ್ಮ ಸಾಕ್ಷಿಗಳಾದಂತಹ ಸೂರ್ಯಚಂದ್ರನ ನನಗೆ ಸಾಕ್ಷಿಯಾಗಿಟ್ಟುಕೊಂಡು ನಾನು ಮಾಡ್ತಿರುವಂತಹ ಪ್ರತಿಜ್ಞೆಯನ್ನು ಕೇಳೋ ಭೀಷ್ಮ. ಅವಸಾನಕ್ಕಾಗಿ ತರುಣಿ
मैंने ब्रैकेट वैसा बनाया। ಅನಿರೀಕ್ಷಿತವಾಗಿ ನಡೆದಂತಹ ಈ ಘಟನೆ ನನ್ನ ಕಣ್ಣ ಮುಂದೆ ಗಟ್ಟಿ ಕುಂಡದ ನಿರ್ಮಾಣವನ್ನು ಮಾಡಿ ಸಜೀವವಾಗಿ ಅಂಬೆಯು ಗ್ರಹಿಸಲ್ಪಟ್ಟದಲ್ಲ. ಆ ಕಾಲಕ್ಕೆ ಅವಳಾಡಿದಂತಹ ಮಾತಾದರೂ ಏನು? ಈ ಕಾಲಕ್ಕೆ ನಿನ್ನ ತಲೆಯನ್ನು ಕಡಿಯುವವರು ಯಾರೂ ಇಲ್ಲದೆ ಇರಬಹುದು ಭೀಷ್ಮ. ಆದರೆ ಈ ದ್ವೇಷವನ್ನು ನಾನು ಮರೆಯಲಾರೆ. ಈ ಜನ್ಮದಲ್ಲಿ ಅಲ್ಲದಿದ್ದರೂ ಮುಂದಣ ಜನ್ಮದಲ್ಲಿ ನಿನ್ನ ಮರಣಕ್ಕೆ ಕಾರಣರಾಗಿ ನಾನು ಹುಟ್ಟಿ ಬರುವುದಕ್ಕಿದ್ದೇನೆ ಹೀಗೆನ್ನುವಂತಹ ಘನಘೋರವಾದಂತಹ ಶಪಥವನ್ನು ಬರೀ ನನ್ನ ಕಣ್ಣ ಮುಂದೆಯೇ ದೊಡ್ಡದಾಗಿ ಹೋಗಲ್ಲ. ಲೋಕದ ಸರ್ವ ಜೀವರಾಶಿಗಳ ಪಾಪವನ್ನು ಕಳೆಯಬಲ್ಲಂತಹ ಗಂಗಾ ಭವಾನಿಗೆ ಮಗನಾಗಿ ನಾನು ಸಂಚರಿಸಿದೆ. ಆದರೆ ಓರ್ವ ಹೆಣ್ಣಿನ ಬದುಕಿನ ಕಳಂಕವನ್ನು ತೊಳೆಯುವುದಕ್ಕೆ ನನ್ನಿಂದ ಅಸಾಧ್ಯವಾಗಿ ಹೋಯ್ತಲ್ವಾನೇ. ಭೀಷಣವಾದಂತಹ ಪ್ರತಿಜ್ಞೆಯನ್ನು ಕೈದ ದಶೆಯಿಂದಲಾಗಿ 3 ಲೋಕಗಳಲ್ಲಿಯೂ ಭೀಷ್ಮನೆಂದು ಖ್ಯಾತನಾಮನಾದೆ. ಆದರೆ ಈಕೆಯ ಸಮ್ಮುಖದಲ್ಲಿ ನಾನೊಬ್ಬ ಹೇಳಿಯಂತೆ ಗುರುತಿಸಲ್ಪಟ್ಟೆನು. ಮರಣದ ಭಯದಿಂದ ಭೀತಿಯಿಂದ ನಾನು ಆಡುತ್ತಾ ಇರುವುದಲ್ಲ. ಪವಿತ್ರವಾದಂತಹ ಚಂದ್ರವಂಶಕ್ಕೆ ಕಳಂಕವು ತಪ್ಪಿತೆ. ಹೆಣ್ಣಾದವಳು ಯಾವ ಕಾಲಕ್ಕೂ ಕ್ಷಮಾರ್ಹಳೆಯನ್ನು ಒದಾಗಲು ಅಲ್ಲವಲ್ಲ. ಹಾಗಿದ್ದರೆ ಈ ಕಾಲಕ್ಕೆ ನನ್ನ ಕಣ್ಣ ಮುಂದೆ ದಹಿಸಿ ಹೋಗುವಾಗ ಅವಳನ್ನು ರಕ್ಷಿಸುವುದಕ್ಕೆ ನನ್ನ ಕೈಯಿಂದ ಯಾಕೆ ಸಾಧ್ಯವಾಗಿಲ್ಲ? ಯಾವ ಶಕ್ತಿಯು ನನ್ನನ್ನು ತಡೆದು ನಿಲ್ಲಿಸಿತು? ಕೇವಲ ಮೂಕ ಪ್ರೇಕ್ಷಕನಾಗಿ ಆ ದೃಶ್ಯವನ್ನು ಕಾಣುವಂತಹ ದೌರ್ಭಾಗ್ಯ ಆ ವಿಧಿ ನನಗೆ ಯಾಕೆ ಒದಗಿಸಿಕೊಟ್ಟ? ತಪ್ಪನ್ನು ಮಾಡದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಂತ ಹೇಳಿ ಆ ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟು ಮತ್ತೆ ತಪ್ಪನ್ನು ಮಾಡದಿರುವುದು ವೇತನವಾಗುತ್ತದೆ. ಬದುಕುವುದಕ್ಕೆ 10 ಹಲವು ದಾರಿಗಳು ಕಣ್ಣ ಮುಂದೆ ಇದ್ದರೂ ಕೂಡ ನನ್ನ ಮೇಲಿನ ದ್ವೇಷದಿಂದ ಈ ರೀತಿ ನಡೆದುಕೊಂಡಳಲ್ಲ ಅಂಬೆ. ಇದು ಸಾಧುವಾದದ್ದೇ? ಈಗೊಂದು ಬದಿಯಲ್ಲಿ ಪ್ರಶ್ನೆ ಹುಟ್ಟಿಕೊಳ್ಳುತ್ತಾ ಉಂಟು. ಕಾಶಿಗೆ ಹೋದದ್ದು ನಾನೆಷ್ಟು ಸರಿ ಹೀಗೆಂದು ಪ್ರಶ್ನೆಯೂ ಹುಟ್ಟಿಕೊಳ್ಳುತ್ತಾ ಉಂಟು. ಇಂಥ ರಾಯಸವನ್ನು ಗುರುಗಳು ಕೊಟ್ಟ ಮೇಲೆ ಈ ರೀತಿ ಪ್ರಶ್ನಿಸಬಾರದು ಎನ್ನುವಂತಹ ಅಂತರ್ಯದ ನುಡಿ ನನ್ನನ್ನು ಎಚ್ಚರಿಸುತ್ತಾ ಉಂಟು. ಹಾಗಿದ್ದರೆ ಈ ಕ್ಷಣದಿಂದಲೇ ಅಂಬೆ ಗ್ರಹಿಸಿ ಹೋದಂತಹ ಆ ಚಿತ್ರಣ ಯಾವುದುಂಟು, ಗಗನಗನೆ ಉಳಿಯುವಂತಹ ದಳ್ಳೂರಿ ಏನುಂಟು, ಅದು ಪರೋಕ್ಷವಾಗಿ ನನ್ನ ಭವಿಷ್ಯತ್ತಿನ ಬದುಕಿಗೆ ಅಂಟಿಕೊಂಡಿದೆ. ಈ ಕ್ಷಣದಿಂದಲೇ ನಾನು ಚಿಂತೆ ಎನ್ನುವಂತಹ ಚಿಂತೆಯನ್ನು ಕ್ಷಣಕ್ಕೂ ಬೇಯುವಂತಹ ನೋಯುವಂತಹ ಸಂದರ್ಭ ಒದಗಿ ಬಂತು ಅಂತ ನನಗೆ ಅನ್ನಿಸ್ತಾರೆ. ಚಿಂತೆ ಎನ್ನುವುದು ಒಮ್ಮೆಗೆ ದಹಿಸಿಬಿಡುತ್ತದೆ. ಆದರೆ ಚಿಂತೆ ಎನ್ನುವಂತಹ ಚಿತೆ ಇದೆ, ಆ ಜನ್ಮ ನಮ್ಮನ್ನು ಅಂತರ್ಯದಲ್ಲಿ ಗ್ರಹಿಸುತ್ತಾ ಇರ್ತದೆ. ಹಾಗಿದ್ದರೆ ಆಕೆ ಬರುವ ಜನ್ಮದಲ್ಲಿ ನನ್ನನ್ನು ಕೊಲ್ಲುವುದಕ್ಕೆ ಬರುವ ಪೂರ್ವದಲ್ಲಿಯೇ ನಾನು ಸತ್ತಾಗಿರುತ್ತೇನೆ, ಅಂತರ್ಯದಲ್ಲಿ ಸತ್ತು ಹೋಗಿರುತ್ತೇನೆ ಎಂಬುದು ನನಗೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಉಂಟು. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು? ಯಾರು ಕಾರಣ? ಯಾರನ್ನು ದೂಷಿಸಿಲ್ಲ. ಕಾಲಾಯ ತಸ್ಮೈ ನಮಃ. ಶ್ರೀ
ಕೆಂಪುದ ಬಟನ್ ಪ್ರೆಸ್ ಮಾಡು ಸುರುಕು.